ಆರಿಸೋದಕ್ಕೆ ಬರ್ತಾ ಇದ್ದಾರೆ. ನಿಶಿತಾ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮಾರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮಾರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜ್ಞಾನದುದಯ ಭಾಗ್ಯದುದಯ ಎಮಗೆ ನಿತ್ಯ ದೊರೆಯಲಿ, ಸತ್ಯ ಶಾಂತಿ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳಗಲಿ. ಜ್ಞಾನದುದಯ ಭಾಗ್ಯದುದಯ ಎಮಗೆ ನಿತ್ಯ ದೊರೆಯಲಿ, ಸತ್ಯ ಶಾಂತಿ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳಗಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಪಥವ ನಮಗೆ ತೋರಲಿ. ಜಾತಿ ಪಂಥ ಭೇದ ಭಾವ ಎಮಗೆ ನಿತ್ಯ ದೊರೆಯಲಿ, ಒಂದೇ ತಾಯ ಮಕ್ಕಳೆಂಬ ಶುದ್ಧ ಭಾವ ಬೆಳಗಲಿ. ಮಂಗಳವನು ಕರೆಯುತ್ತಿರುವ ದೇವ ಶುಭವ ನೀಡಲಿ. ನಮಸ್ತರಿಗೆ ಹಾಗೂ ನಮ್ಮ ಊರಿನ ಒಂದು ಪರವೂರಿನವರಿಗೆ ಪರಿಚಯಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ, ಕೇಳ್ಕೊಳ್ತಾ ಇದ್ದೇನೆ. ಸೊ ಹಾಗಿದ್ರೆ ಈ ಒಂದು ಕಾರ್ಯಕ್ರಮಗಳ ರೂಪುರೇಖೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವವರು ನಮ್ಮ ಊರಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಂದಿರುವಂತಹ ಎಲ್ಲ ಗಣ್ಯರನ್ನ ಆತ್ಮೀಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದರ ಜೊತೆಗೆ ಈ ಒಂದು ನಲ್ಮೆಯ ಹರೇಕಳ ಗ್ರಾಮ ಅನ್ನುವಂತಹ ಪುಸ್ತಕದ ಬಗ್ಗೆಯನ್ನು ವಾಸ್ತವಿಕವಾಗಿ ಪ್ರಸ್ತಾವನೆಯೊಂದಿಗೆ ಸ್ವಾಗತಿಸುವುದಕ್ಕಿದ್ದಾರೆ. ನನ್ನ ಈ ಅಧಿಕಾರದ ಅವಧಿಯಲ್ಲಿ ಇದು ನನಗೆ ಒದಗಿ ಬಂದ ಒಂದು ಸುಯೋಗ ಅಂತ ಹೇಳ್ಬೋದು. ಏಕೆಂದರೆ ಹಿಂದಿನ ತಲೆಮಾರುಗಳನ್ನು ಇಂದಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನದಲ್ಲಿ ನಾವು ಯಶಸ್ವಿ ಕಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳುತ್ತಾ, ನಮ್ಮ ಗ್ರಾಮದಲ್ಲಿ ಅನೇಕ ಸಾಧಕರಿದ್ದಾರೆ. ಅದನ್ನು ಎಳೆ ಎಳೆಯಾಗಿ ತಮ್ಮ ಮುಂದಿಡುವ ಒಂದು ಕಾರ್ಯಪ್ರಯತ್ನ ನಮ್ಮ ತಂಡದಾಗಿದ್ದು, ನಮ್ಮ ಗ್ರಾಮಕ್ಕೆ ಶಿಕ್ಷಣಕ್ಕೆ ಬೇಕಾಗಿ ವಿದ್ಯೆ ಕೊಟ್ಟಂತ ಹಿರಿಯರು, ಶಾಲೆಗಳನ್ನು ಸ್ಥಾಪಿಸಿದಂಥ ಹಿರಿಯರು, ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಗೆ ತನ್ನ ಜೀವವನ್ನೇ ಮುಡಿಪಾಗಿದ್ದಂತಹ ಅನೇಕ ಸಾಮಾಜಿಕ ಕಾರ್ಯಕರ್ತರು, ನಾಟಿ ವೈದ್ಯರು, ಶತಾಯುಷಿ ಆದಂತಹ ನಮ್ಮ ತಾವುಮ್ಮರಂತಹ ಪ್ರಸೂತಿ ತಜ್ಞರು, ಅನೇಕ 130 ಸಾಧಕರನ್ನು ಒಳಗೊಂಡಂತಹ ಈ ಒಂದು ನಲ್ಮೆಯ ಹರೇಕಳ ಎಂಬ ಕೃತಿಯು ಇನ್ನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಬಿಡುಗಡೆ ಆಗ್ತದೆ. ನಾನು ಒಂದು 5 ತಿಂಗಳಿಗೆ ಮುಂಚೆ ಪಾವೂರಿನಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಆ ಸಂದರ್ಭದಲ್ಲಿ ನಾನು ಕೂಡ ವೇದಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಪಾವೂರಿನವರು ನನಗೂ ಒಂದು ಪುಸ್ತಕ ಕೊಟ್ಟರು. ಅದರ ಒಂದು 2-3 ಪೇಜನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿ ಬಂದಂತಹ ಒಂದು ಭಾವನೆಯಾಗಿತ್ತು, ನಮ್ಮ ಗ್ರಾಮದಲ್ಲಿ ಹಲವಾರು ಸಾಧಕರಿದ್ದಾರೆ, ಇವರನ್ನು ಗುರುತಿಸಿ ಪರಿಚಯಿಸುವುದು ಕೂಡ ನನ್ನ ಕರ್ತವ್ಯ ಅಂತ ನಾನು ಭಾವಿಸಿಕೊಂಡು ನಾನು ಮೊದಲಿಗೆ ನನ್ನ ಮುಸ್ತಫರ್ ಹತ್ರ ನಾನು ಈ ವಿಷಯವಾಗಿ ಚರ್ಚೆ ಮಾಡಿದೆ. ಅವರು ಹೇಳಿದ್ರು, ಮಾಡ್ಬೋದು ನೋಡುವ, ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ. ತದನಂತರದಲ್ಲಿ ನಾನು ನಮ್ಮ ಪತ್ರಕರ್ತರಾದಂತಹ ಹಂಸಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರನ್ನು ಸಂಪರ್ಕಿಸಿದೆ. ಆವಾಗ ಮರುದಿವಸ ನನಗೆ ಶೀನಶೆಟ್ರು ಮತ್ತು ಕೃಷ್ಣಮೂಲಿ ಅವರು ಸಿಕ್ಕಿದ್ರು. ಒಳ್ಳೆಯ ಕಾರ್ಯ ಅಂತ ಹೇಳಿದ್ರು. ಅಲ್ಲಿ ಆ ಪುಸ್ತಕ ನೋಡುವಾಗ ಇವರು ಬಹಳ ಸುಲಭದಲ್ಲಿ ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅಂತ ನನ್ನ ಮನಸ್ಸಿಗೆ ಬಂತು. ನಂತರದಲ್ಲಿ ನಾವು ಇಟ್ಟಂತಹ ಒಂದೊಂದು ಹೆಜ್ಜೆಯು ಬಹಳ ಕಷ್ಟಕರವಾಗಿತ್ತು. ಯಾಕೆಂದ್ರೆ ಈ ಪುಸ್ತಕದ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಅವತ್ತಿನ ದಿವಸವೇ ನಾನೊಂದು ಅವಘಡಕ್ಕೆ ಸಂಭವಿಸಿ ನಾನು 1.5 ತಿಂಗಳು ಮನೆಯಲ್ಲಿ ಆದೆ. ಆ ಸಂದರ್ಭದಲ್ಲಿ ಇವರೊಟ್ಟಿಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅನ್ಸಾರ್ ಮತ್ತು ನಮ್ಮ ಹಂಸಾರ್ ಅವರು ನಮ್ಮ ಇಡೀ ಗ್ರಾಮಕ್ಕೆ
ಭೇಟಿ ಕೊಟ್ಟ ಸಂದರ್ಭದಲ್ಲಿ ಎಲ್ಲರೂ ಅದು ದೇವಸ್ಥಾನ ಇರಲಿ, ದೈವಸ್ಥಾನ ಇರಲಿ, ಗುತ್ತುಗಳಿರಲಿ, ಬಾಳಿಕೆ ಇರಲಿ, ಶಾಲೆ ಇರಲಿ, ಸಾಧಕರಿರಲಿ, ಎಲ್ಲರೂ ಮಸೀದಿ ಎಲ್ಲದಕ್ಕೆ ಬೇಕಾದಂತಹ ಒಳ್ಳೆ ರೀತಿಯ ಮಾಹಿತಿಯನ್ನು ನಮಗೆ ಕಲೆ ಮಾಡಿ ಕೊಟ್ಟ ಕಾರಣ ನಾವು 4 ತಿಂಗಳಲ್ಲಿ ಈ ಒಂದು ಕೃತಿಯನ್ನು ನಾವು ತಮ್ಮ ಮುಂದಿಟ್ಟಿದ್ದೇವೆ. ಇದಕ್ಕೆ ನನಗೆ ಸರ್ವ ರೀತಿಯಲ್ಲಿ ಸಹಕಾರ ನೀಡಿದಂತಹ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಆಭಾರಿಯಾಗುತ್ತಾ ನಮ್ಮ ಗ್ರಾಮದ ಪರವಾಗಿ ನಾನು ಎಲ್ರಿಗೂ ಮೊದಲಿಗೆ ಹಾರ್ದಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ನಾವು ಮಾಹಿತಿ ಕಲೆ ಹಾಕಿದ್ವಿ, ಪುಸ್ತಕ ಎಲ್ಲ ರೆಡಿ ಆಯಿತು. ಪುಸ್ತಕ ಇದಾಗುವುದಕ್ಕೆ ಒಂದು ಬಜೆಟ್ ಬೇಕು ನಮಗೆ ಈ ಪುಸ್ತಕ ಹೊರಬರುವುದಕ್ಕೆ. ಯಾಕೆಂದ್ರೆ ಇದು ಕಾರ್ಯಕ್ರಮ ನಿಮಗೆ ಬ್ಯಾನರ್ ಕಾಣ್ಬೋದು, ಹರೇಕಳ ಗ್ರಾಮ ಪಂಚಾಯತ್ ಎಲ್ಲಿಯೂ ಕಾಣ್ಬೋದು. ಆದರೆ ಎಲ್ಲರ ಮುಖಾಂತರ ಹೇಳ್ತೇನೆ, ನಾವು ಹರೇಕಳ ಗ್ರಾಮದ ಜನರ ಟ್ಯಾಕ್ಸ್ ಕಟ್ಟಿದಂತಹ ದುಡ್ಡನ್ನು ಒಂದೇ ಒಂದು ರೂಪಾಯಿಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ವಿನಿಯೋಗಿಸಿಲ್ಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಅದು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಬಂದಂತಹ ಹಣ, ಅದನ್ನು ನಾವು ಇಂಥ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡುವುದು ಕೂಡ ಅದು ಸಮಂಜಸವಲ್ಲ ಅಂತ ಹೇಳುತ್ತಾ ನಾವು ಅನೇಕ ದಾನಿಗಳನ್ನು ನಾವು ಸಂಪರ್ಕ ಮಾಡಿದ್ವಿ. ಪುಸ್ತಕದ ಬಗ್ಗೆ ನಾವು ಈ ರೀತಿ ಮಾಡ್ತೇವೆ ಅಂತ ನಾವು ಮೊದಲಿಗೆ ನಮ್ಮ ಸಮಾಜ ಸೇವಕಿಯೂ ಆದಂತಹ ಹೈನೋದ್ಯಮಿ ಆದಂತಹ ಮೈಮೂನರವರಿಗೆ ನಾನು ಮತ್ತು ಸತ್ತಾರ್ ಮುಸ್ತಫರು ಅನ್ಸಾರ್ ಅವರು ಸೇರಿಕೊಂಡು ನಾವು ಈ ರೀತಿಯಾಗಿ ಒಂದು ಪುಸ್ತಕ ಇದು ಮಾಡ್ತೇವೆ, ತಮ್ಮ ಸಹಕಾರ ಬೇಕಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರು ಮುಕ್ತ ಮನಸ್ಸಿಂದ ಹೇಳಿದ್ರು, ನಿಮ್ಗೆ ಬೇಕಾದಂತಹ ನಿಮ್ಮ ಒಟ್ಟಿಗೆ ಬೆನ್ನೆಲುಬಾಗಿ ನಾನು ನಿಲ್ತೇನೆ, ನೀವು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ಹೇಳಿದ ಕಾರಣ ನಮಗೂ ಧೈರ್ಯ ಸ್ವಲ್ಪ ಜಾಸ್ತಿ ಆಯಿತು. ಯಾಕೆಂದ್ರೆ ಇದನ್ನು ಪ್ರಿಂಟ್ ಮಾಡಲಿಕ್ಕೆ ಕೂಡ ಅಷ್ಟೇ ಹಣ ಬೇಕಾಗ್ತದೆ. ನಂತರ ದಿನಗಳಲ್ಲಿ ಅವರು ನಿರಂತರವಾಗಿ ನಮ್ಮೊಟ್ಟಿಗೆ ನಿಮ್ದು ಕಾರ್ಯ ಎಲ್ಲಿಗೆ ಬಂತು ಅಂತ ಹೇಳಿಕೊಂಡು ನಮಗೆ ಒಂದು ದೊಡ್ಡ ಮೊತ್ತವನ್ನು ನಮಗೆ ನೀಡಿಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಆದಷ್ಟು ಬೇಗ ಈ ಪುಸ್ತಕ ಬಿಡುಗಡೆಗೆ ನಮಗೆ ಕಾರ್ಯಕರ್ತರಾದಂತಹ ಮೈಮುನಾ ರಾಜಕಮಾಲ್ ರವರಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ಇನ್ನೂ ಕೂಡ ಸಮಾಜದಲ್ಲಿ ನೀವು ಇಂಥ ಹಲವು ಕಾರ್ಯಕ್ರಮ ಈ ಗ್ರಾಮದ ಜನರಿಗೆ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಲವಾರು ಬರಕ ಇಂಡೋ ಫಿಶರೀಸ್ನವರು, ಅದೇ ರೀತಿ ನಮ್ಮ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ನಮ್ಮ ಎಡ್ವರ್ಡ್ ಡಿಸೋಜಾ, PW ಕಾಂಟ್ರಾಕ್ಟರ್ ಆದಂತಹ ಶಂಶುದ್ದೀನ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇನ್ನೊಬ್ರು PW ಕಾಂಟ್ರಾಕ್ಟರ್ ಆದಂತಹ ಇಂತಿಯಾಜ್ ರವರು, ಅದೇ ರೀತಿ ಉಮೇಶ್ ಆರ್ಟ್ಸ್, ಮನೋಜ್ ಕುಮಾರ್ ಹೆಗಡೆ ಡೆಬ್ಬೇಲಿ, ನಮ್ಮ ನಾಟಿ ವೈದ್ಯರಾದಂತಹ ರುಕಿಯಾ ಡೆಬ್ಬೇಲಿ, ಬ್ರೈಟ್ ಎಲೆಕ್ಟ್ರಿಷಿಯನ್ ನರೇಶ್ ಅಡಪ ಮತ್ತು ಶರತ್ ಅಡಪ, ಮೌಲ್ಯ ಎಂಟರ್ಪ್ರೈಸಸ್, ಬ್ರೈಟ್ ಎಲೆಕ್ಟ್ರಿಷಿಯನ್, ರಿಫಾಯ್ ಹಾರ್ಡ್ವೇರ್, ಮತ್ತೆ ಕಲ್ಯಾಣಿ ಎಂಟರ್ಪ್ರೈಸಸ್ ಇದರ ಗಿರೀಶ್, ತ್ಯಾಗಂ ಹರೇಕಳ, ನ್ಯೂ ಸ್ಟಾರ್ ಎಲೆಕ್ಟ್ರಿಕಲ್, ಇವರೆಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ. ನಾನು ನನ್ನ ಮಾತನ್ನು ಆದಷ್ಟು ಚುಟುಕುಗೊಳಿಸಿಕೊಂಡು ನನ್ನ ಕರ್ತವ್ಯವಾದಂತಹ ನಾನು ಸ್ವಾಗತ ಭಾಷಣಕ್ಕೆ ನಾನು ಹೋಗುವುದಕ್ಕಿಂತ ಮುಂಚೆ ಈ ಪುಸ್ತಕದಲ್ಲಿ ತಮಗೆ ನೋಡಿರ್ಬೋದು, ಈ ಪುಸ್ತಕದ ಮಹತ್ವ ಏನಂತ ಗೊತ್ತಾಗ್ತದೆ ಅದು ಓದುವ ಸಂದರ್ಭದಲ್ಲಿ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದಂತ ಹಲವಾರು ನಮ್ಮ ಹಿರಿಯರಿಂದ ನಮಗೆ ಮಾಹಿತಿ ಸಿಕ್ಕಿ ಈ ಪುಸ್ತಕದಲ್ಲಿ ಅಡಗಿ ಕುಳಿತಿದೆ. ಯಾಕೆಂದ್ರೆ ಹಾಕಿ ಫೆಡರೇಷನ್ನ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಹರೇಕಳ ಗ್ರಾಮದವರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಕಾಲದಲ್ಲಿ ಭಾರತದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಪರಿಸರವಾದಿ ಮೊಯ್ದೀನ್ ಇದ್ರು. ಅದು ಮುಂದಿನ ಪೀಳಿಗೆಯವರು, ಈಗಿನವರಿಗೆ ಗೊತ್ತಿರಬಹುದು, ಮುಂದಿನ ಪೀಳಿಗೆಯವರಿಗೆ ಅದು ಗೊತ್ತಿರುವುದಿಲ್ಲ. ಈ ಪುಸ್ತಕದಲ್ಲಿ ಅವರು ಮಾಡಿದಂತಹ ಸಾಧನೆಗಳಿರ್ತದೆ. ಹಾಜಬ್ಬರು, ಅಕ್ಷರ ಸಂತ ಹಾಜಬ್ಬರು, ಮುನ್ನ ಕೂಡ ಒಂದು ಪ್ರಶಸ್ತಿ ಅವರಿಗೆ ಬಂತು. ಇದೆಲ್ಲ ನಮಗೆ ಹೆಮ್ಮೆಯಾಗಿರ್ತದೆ. ಅನೇಕ ಹೋರಾಟಗಾರರಿದ್ದಾರೆ. ಈಗ ನಮ್ಮ ಗ್ರಾಮವು ಅತ್ಯಂತ ವೈಭವ ರೀತಿಯಲ್ಲಿ ನಮಗೆ ಕಾಣಬಹುದು. ಇಂದಿನ ಕಾಲದಲ್ಲಿ ಅನೇಕ ಹೋರಾಟಗಳು ನಡೆಸಿದಂತಹ ಹೋರಾಟಗಾರರು ಕೂಡ ನಮ್ಮ ಈ ಗ್ರಾಮದಲ್ಲಿದ್ದಾರೆ. ಇದರ ಎಲ್ಲ ಪರಿಚಯ ಇದೆ. ಲೇಖಕರಿದ್ದಾರೆ, ನಮ್ಮ ಸಿದ್ದಿಕ್ ಮೋಡ್ಗೋಳಿ ಅಂತ ಹಲವಾರು ಲೇಖಕರಿದ್ದಾರೆ. ನಮ್ದು ನಾಟಿ ವೈದ್ಯರಿದ್ದಾರೆ. ಅದು ನೀವು ಪುಸ್ತಕದಲ್ಲಿಯೇ ಗೊತ್ತಾಗ್ಬೋದು ನಿಮ್ಗೆ ನೋಡಿದಂತ. ಮತ್ತೆ ಈ ಪುತ್ತಿನೂರಿಯರು ಜಾತ್ರೆ ಯಾವ ರೀತಿಯಲ್ಲಿ ಇಲ್ಲಿಗೆ ಆಗ್ತದೆ, ಮತ್ತೆ ಈಗ ನಮ್ದು ಬೈತಾರೆ ಜುಮಾ ಮಸೀದಿ ಇದ್ದು, ಮಲ್ಲಾರು ಜುಮಾ ಮಸೀದಿ ಇದ್ದು ಯಾವ ರೀತಿಯೆಲ್ಲ ಸ್ಥಾಪನೆ ಆಯಿತು, ಆ ಕಾಲದ ಅಧ್ಯಕ್ಷರು ಯಾರು, ನಮ್ದು ಗ್ರಾಮ ಪಂಚಾಯತ್, ಮಂಡಲ ಪಂಚಾಯತ್, ಅದರ ಎಲ್ಲ ಸವಿಸ್ತಾರವಾದಂತಹ ಒಂದು ಈ ಪುಸ್ತಕದಲ್ಲಿ ಅದರ ಎಲ್ಲ ಇದು ಅಡಗಿದೆ ಅಂತ ಹೇಳುತ್ತಾ ಎಲ್ರಿಗೂ ನಾನು ಹೇಳುವುದಿಷ್ಟೇ, ಈ ಪುಸ್ತಕವನ್ನು ನಾವು ಮುಂದಿನ ತಲೆಮಾರಿಗೆ ನಮ್ಮ ಗ್ರಾಮದ
ಸಾಧಕರ ಪರಿಚಯ ಮಾಡಿ ಕೊಡುವುದು ಕೂಡ ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನು ನಾವೊಂದು ತಮ್ಮ ಮುಂದೆ ಇವತ್ತು ನಮ್ಮ ಕೆಲಸ ರೂಪದಲ್ಲಿ ನಾವು ಇಟ್ಟಿದ್ದೇವೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಇದ್ರೆ ನಮಗೆ ನೀವು ಕ್ಷಮೆ ಕೊಡಬೇಕಂತ ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ನಾನು ನನ್ನ ಕರ್ತವ್ಯಕ್ಕೆ ನಾನು ಈ ಸಂದರ್ಭದಲ್ಲಿ ಹೋಗ್ತಾ ಇದ್ದೆ. ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಸಾಹೇಬ್ರವರು ಇಲ್ಲಿ ಇದನ್ನು ನೆರವೇರಿಸಿಕೊಡಬೇಕಾಗಿತ್ತು. ಕಾರ್ಯಕ್ರಮದ ಒತ್ತಡದಿಂದ ಇಲ್ಲಿ ಬರಲು ಅಸಾಧ್ಯ ಅಂತ ಈ ಸಂದರ್ಭದಲ್ಲಿ ಫೋನ್ ಮುಖಾಂತರ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಮೈಮೂನಾ ರಾಜ್ಕುಮಾರ್ ಅವರು, ನಾನು ಮೊದಲಿಗೆ ಹೇಳಿದ ಹಾಗೆ ಅನೇಕ ಹರೇಕಳದಲ್ಲಿ ಅಂತದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಾಮಾಜಿಕದ ಬಡ ವರ್ಗದ ಜನರ ಕಣ್ಣೊರೆಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಗ್ರಾಮ ಪಂಚಾಯತ್ನೊಟ್ಟಿಗೆ ಗ್ರಾಮ ಪಂಚಾಯತ್ಗೆ ಬೇಕಾದಂತ ಹಲವಾರು ಸಹಕಾರಗಳನ್ನು ನೀಡಿದಂತ ಮೈಮೂನಾ ರಾಜ್ಕುಮಾರ್ ರವರು ಈ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಅವರಿಗೆ ನಾನು ನಮ್ಮ ಈ ಹರೇಕಳ ನಲ್ಮೆಯ ಕೃತಿ ಇದರ ಎಲ್ಲ ಸಂಘಟನಾ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಹೂವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಮುಸ್ತಫರವರು ಹೂವನ್ನು ನೀಡಬೇಕಂತ ಕೇಳಿಕೊಳ್ತೇನೆ. ಹೂವನ್ನೇ ಸ್ವಚ್ಛತೆಗಾಗಿ ಇಟ್ಕೊಂಡಂತ ನನ್ನ ಮಾರ್ಗದರ್ಶಕರಾದಂತಹ ಶೀನಾ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಸ್ವಚ್ಛತಾ ರಾಯಭಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಡಾಕ್ಟರ್ ಪ್ರವೀಣ್ ರಾಜ್, ಪ್ರೊಫೆಸರ್ ಮತ್ತು ಸಲಹೆಗಾರರು, ಆಳ್ವಾಸ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮೂಡಬಿದ್ರೆ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಗುರುಗಳು ಮಾರ್ಗದರ್ಶಕರಾದಂತಹ ರವೀಂದ್ರ ರೈ ಕಲ್ಲಿಮಾರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕರಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನಮ್ಮ ಗೌರವ ಸಲಹೆಗಾರರಾದಂತಹ ಎಡ್ವರ್ಡ್ ಡಿಸೋಜರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಕಲ್ಯಾಣಿ ಅವರಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಮ್ಮ ಈ ಪುಸ್ತಕದ ಗೌರವ ಸಲಹೆಗಾರರಾದಂತಹ ಮುಸ್ತಫಾ ಮಲಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಪುಸ್ತಕದ ರೂವಾರಿಗಳಾದಂತಹ ಸಂಪಾದಕರಾದಂತಹ ಹಂಸಾ ಮಲಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸಂಪಾದಕರಾದಂತಹ ಅನ್ಸಾರ್ ಇನೋಲಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮದ ಮಾಜಿ ಅಧ್ಯಕ್ಷರು ಮಾರ್ಗದರ್ಶಕರಾದಂತಹ ಎಚ್ ಶಾಲಿಯವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರೊಫೆಸರ್ ಆದಂತಹ ಪ್ರಶಾಂತ್ ನಾಯಕ್ ಇದ್ದಾರೆ, ಪ್ರಾಧ್ಯಾಪಕರು ಜೀವ ವಿಜ್ಞಾನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಈ ಒಂದು ಸಭಾ ವೇದಿಕೆಯನ್ನು ಉದ್ಘಾಟನೆಗೊಳಿಸುವಂತಹ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದಂತಹ ರಾಮದಾಸ್ ಗುಂಜರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಾವೂರು ಪಂಚಾಯತ್ನ ಉಪಾಧ್ಯಕ್ಷರು ಸನ್ಮಿತ್ರರಾದಂತಹ ಅನ್ಸಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹರೇಕಳ ಗ್ರಾಮ ಪಂಚಾಯತ್ನ ಸದಸ್ಯರು ಈ ಪುಸ್ತಕದ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತಹ ಯಾವುದೇ ಕಾರ್ಯಕ್ರಮದಲ್ಲಿ ಈ ಒಂದು ನನ್ನೊಟ್ಟಿಗೆ ಬೆನ್ನೆಲುಬಾಗಿ ನಿಂತಹ ಅಬ್ದುಲ್ ಸತ್ತಾರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಅಬ್ದುಲ್ ಮಜೀದ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪತ್ರಕರ್ತರಾದಂತಹ ಗುರುವಪ್ಪ ಬಾಲೆಪುಣಿ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಅನಿತಾ ಡಿಸೋಜರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂತಹ ಅಶೋಕ್ ರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಗುಲಾಬಿರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ರೆಹನಾರವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಪೂವಕ್ಕೂರ್ ಇದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಸದಸ್ಯರಾದಂತಹ ಪ್ರಿಯಾ ಪಾಯಿಸರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ
ನಮ್ಮ ಇನ್ನೊಬ್ಬರು ಸದಸ್ಯರಾದಂತಹ ಪುಷ್ಪಲತಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಈಗ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಸದಸ್ಯರಾದಂತಹ ಜಯಂತಿರವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಅನಿತಾ ಡಿಸೋಜರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ನನ್ನ ಇನ್ನೊಬ್ಬರು ಮಿತ್ರರು ಅಶ್ರಫ್ ಅವರಿದ್ದಾರೆ ಗ್ರಾಮ ಪಂಚಾಯತ್ನ, ಅವರಿಗೂ ಕೂಡ ನಾನು ಈ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದ ಅವರು ವೇದಿಕೆ ಬರಬೇಕಂತ ಕೇಳಿಕೊಳ್ಳುತ್ತಾ, ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ವೇದಿಕೆ ಸಣ್ಣದಾಗಿದೆ, ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹರಾದವರೇ. ಇಲ್ಲಿಯ ನಮ್ಮ ಪಂಚಾಯತ್ನ ಸಭಾಂಗಣದ ಸ್ಥಳಾವಕಾಶದ ಕೊರತೆ ಇರುತ್ತಾ ಎಲ್ಲರನ್ನು ಕ್ಷಮೆಯಾಚಿಸುತ್ತಾ, ಈ ನಮ್ಮೊಟ್ಟಿಗೆ ಇಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮ ದೈಹಿಕ ಶಿಕ್ಷಕರಾದಂತಹ ತ್ಯಾಗಮ್ಮಾಸ್ ಇದ್ದಾರೆ, ನನ್ನ ಮಿತ್ರರಾದಂತಹ ಕಾರ್ಯಕ್ರಮದ ನಿರೂಪಕರಾದಂತಹ ಭಾಗ್ಯರಾಜ್ ಶೆಟ್ಟಿ ಇದ್ದಾರೆ. ಅದೇ ರೀತಿ ಎಲ್ಲರೂ ಈ ಹೆಸರು ಹೇಳಲಿಕ್ಕೆ ಹೋದ್ರೆ ಎಲ್ಲರೂ ಕೂಡ ನಾವು ಇದರಲ್ಲಿ ವೇದಿಕೆಯಲ್ಲಿ ಕುಳಿತುಕೊಳ್ಳುವವರೇ. ಸ್ಥಳದ ಅಭಾವ ಮತ್ತು ಸಮಯದ ಅಭಾವ ಎರಡನ್ನೂ ಗುರುತಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸಿ. ಧನ್ಯವಾದಗಳು ಬದ್ರುದ್ದೀನ್ ಅವರಿಗೆ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬಂದಿರುವಂತಹ ಎಲ್ಲ ಗಣ್ಯರನ್ನ ಆತ್ಮೀಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೀರಾ. ನಮ್ಮ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಹರೇಕಳ ಗ್ರಾಮ ಪಂಚಾಯತ್ನ ಮುತ್ತಪ್ಪರವರು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಈ ಒಂದು ಅಂದದ ಚಂದದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋದಕ್ಕೆ ಇದ್ದೇವೆ. ಇದೀಗ ಕಾರ್ಯಕ್ರಮಕ್ಕೆ ಸುಂದರವಾದಂತಹ ಚಟ್ಟೆಯಲ್ಲಿರುವಂತಹ ಸುಂದರವಾದ ಗಿಡಕ್ಕೆ ನೀರನ್ನ ಒಯ್ಯುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ ಹರೇಕಳ ಆಜಾಪರವರು. ಪದ್ಮಶ್ರೀ ಪ್ರಶಸ್ತಿ ಧನ್ಯವಾದಗಳು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ನಮ್ಮ ಹರೇಕಳ ಗ್ರಾಮದ ಒಂದು ಕಲಶ, ಅದೇ ನಮ್ಮ ಪ್ರೀತಿಯ ಹರೇಕಳ ಆಜಾಪರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಯುಟಿ ಖಾದರ್ ಅವರು ನಮ್ಮ ಜೊತೆ ಇರಬೇಕಾಗಿತ್ತು, ಆದರೆ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಚಾಲನೆಯಾಗಿದೆ. ಇನ್ನೀಗ ಈ ಒಂದು ಉದ್ಘಾಟನಾ ಭಾಷಣವನ್ನ ನಮ್ಮ ಊರಿನ, ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ ಅಧ್ಯಾಪಕರಾಗಿರುವಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀ ರವೀಂದ್ರ ರೈ ಕಲ್ಲಿಮರು ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿನ ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ರವರೇ, ಮತ್ತು ಇಂದು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂತಹ ಹರೇಕಳ ಹಾಜಬ್ಬನವರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಹೆಸರುಗಳನ್ನು ಹೇಳಿಗೆ ಹೋಗುವುದಿಲ್ಲ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹರೇಕಳ ಪಂಚಾಯತಿನ ಎಲ್ಲ ಸದಸ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹರೇಕಳ ಗ್ರಾಮ ನಿವಾಸಿಗಳೇ, ಹಾಗೂ ಪರವೂರ ನಾಗರಿಕ ಬಂಧುಗಳೇ, ಹರೇಕಳ ಗ್ರಾಮದ ಇತಿಹಾಸದಲ್ಲಿ ಇಂದು ಅದೊಂದು ಮುಖ್ಯವಾದಂಥ ಒಂದು ದಾಖಲೆ. ಈ ಕೃತಿ ಇದು ಬಹುಶಃ ಇಂಥ ಒಂದು ಕೃತಿ ಬಿಡುಗಡೆ ಎನ್ನುವಂಥ ಒಂದು ಕಾರ್ಯಕ್ರಮ ಹರೇಕಳ ಗ್ರಾಮದಲ್ಲಿ ಇಷ್ಟವರೆಗೆ ನಡೆದಿಲ್ಲ ಎನ್ನುವಂಥದ್ದು ನನ್ನ ಭಾವನೆ. ಇದು ಮುಖ್ಯವಾಗಿ ಹಂಸಾ ಮಲಾರ್ ಹಾಗೂ ಅನ್ಸಾರ್ ಇನೋಳಿ ಅವರ ಒಂದು ಸಂಪಾದಕತ್ವದಲ್ಲಿ ಈ ಒಂದು ಕೃತಿ ರಚನೆ ಆಗಿದೆ. ಒಂದಷ್ಟು ಮಂದಿ ಹರೇಕಳದ ಗತವೈಭವವನ್ನು, ಅದರ ಇತಿಹಾಸವನ್ನ ಮರುನೆನಪಿಸುವಂತಹ ಕಾರ್ಯವನ್ನ ಈ ಕೃತಿಯಲ್ಲಿ ನಾನು ಓದಿಲ್ಲ. ಈ ಕೃತಿಯಲ್ಲಿ ಅವರು ತಿಳಿಯಪಡಿಸಿರಬಹುದು. ಅದರ ಜೊತೆಗೆ ಹರೇಕಳ ಗ್ರಾಮದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವರನ್ನು ಕೂಡ ಇಂದು ಈ ಕೃತಿಯ ಮೂಲಕ ಸಮಾಜಕ್ಕೆ ಪರಿಚಯಿಸ್ತಕ್ಕಂತಹ, ಅವರನ್ನು ಸ್ಮರಿಸ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಈ ಸಂಪಾದಕರು ಮಾಡಿದ್ದಾರೆ ಅಂತ ಅಂದರೆ ಮೊದಲು ನಾನು ಅವರಿಗೆ ಒಂದು ನಮ್ಮ ವೈಯಕ್ತಿಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಹರೇಕಳ ಗ್ರಾಮ ಪಂಚಾಯತಿ, ಮುಖ್ಯವಾಗಿ
ಹರೇಕಳ ಗ್ರಾಮ ಪಂಚಾಯತಿಗೂ ಕೂಡ ಒಂದು ಇತಿಹಾಸ ಇದೆ. ಹರೇಕಳ ಈ ಗ್ರಾಮ ಪಂಚಾಯತಿ ಎಂದು ಹೇಳುವಾಗ ಅದು ಆ ಗ್ರಾಮದ ಒಂದು ಸರಕಾರಿ ಸಂಸ್ಥೆ, ಅದು ಮುಖ್ಯ ಸಂಸ್ಥೆಯೇ ಅದು. ಎಲ್ಲಿ ಅದು ಹಳ್ಳಿಯಿಂದ ಹಿಡಿದು ಡೆಲ್ಲಿಗೆ ಹೋದರೂ ಕೂಡ ನಾವು ಇಲ್ಲಿ ಇದು ಬಹಳ ಮುಖ್ಯವಾದ, ಯಾಕೆಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರೇ ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟವರು. ಮೊದಲು ನಮ್ಮ ಗ್ರಾಮವನ್ನು ಕಟ್ಟಬೇಕು, ಆಮೇಲೆ ಡೆಲ್ಲಿಗೆ ಹೋಗಬೇಕು ಅಂತ. ಆದ ಕಾರಣ ಈ ಗ್ರಾಮ ಕಟ್ಟುವಂತಹ ಬಹಳ ಜವಾಬ್ದಾರಿಯುತವಾದಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ಗ್ರಾಮ ಪಂಚಾಯತಿನ ಈ ಒಂದು ಕಾರ್ಯವೈಖರಿ ಉಂಟಲ್ಲ, ಇದು ಬಹಳ ಒಂದು ಸಂತೋಷ ಕೊಡತಕ್ಕಂತಹ ಒಂದು ಕಾರ್ಯಭಾಗ. ಒಂದು ಗ್ರಾಮ ಪಂಚಾಯತ್ ಅಂದರೆ ಆ ಗ್ರಾಮ ಪಂಚಾಯತಿನ ಒಂದು ಕಟ್ಟಡ ಹೇಗಿರಬೇಕು ಎನ್ನುವುದನ್ನ ಈ ದೇಶಕ್ಕೆ ತೋರಿಸಿಕೊಟ್ಟವರು ಹರೇಕಳದವರು. ಒಂದು. ಎರಡನೇದು, ಈ ಗ್ರಾಮ ಪಂಚಾಯತಿನ ಬರುವಂತಹ ಈ ಗ್ರಾಮದ ನಾಗರಿಕರು ಅದೆಷ್ಟೋ ಸಮಸ್ಯೆಗಳನ್ನು ಹೊತ್ತುಕೊಂಡು ಮನಸ್ಸಿನಲ್ಲಿ ನೋವನ್ನು ತುಂಬಿಕೊಂಡು ತನ್ನ ಸಮಸ್ಯೆಗಳು ಈ ಕಟ್ಟಡದ ಒಳಗೆ ನಿವಾರಣೆ ಆಗಬಹುದು, ಈ ನನ್ನ ತೊಂದರೆಗಳು ಈ ಗ್ರಾಮ ಪಂಚಾಯತ್ನವರು ನಿವಾರಿಸಿಕೊಟ್ಟಾರು ಎನ್ನುವಂತಹ ಭರವಸೆಯೊಂದಿಗೆ ಈ ಒಂದು ಕಟ್ಟಡದ ಒಳಗೆ ಅವರು ಬರ್ತಾರೆ. ಅವರ ಸಮಸ್ಯೆಗಳನ್ನ ನಿವಾರಿಸತಕ್ಕಂತಹ ಒಂದು ಕೆಲಸವನ್ನ ಮೊದಲು ಈ ಗ್ರಾಮ ಪಂಚಾಯತಿ ಇಂದು ಮಾಡ್ತಾ ಇರುವಂಥದ್ದು ಕೂಡ ಸಂತೋಷಕರವಾದಂತಹ ಒಂದು ವಿಚಾರ. ಮುಂದೆಯೂ ಕೂಡ ಇದನ್ನು ಮಾಡ್ತಾ ಇರಬೇಕು ಎನ್ನುವಂಥದ್ದು ನನ್ನ ಸಲಹೆ. ಮತ್ತೊಂದು, ಈ ಕೃತಿ ಬಿಡುಗಡೆ ಮುಖ್ಯವಾಗಿ ಹರೇಕಳ ಗ್ರಾಮದಲ್ಲಿ ಏನೇನು ವಿಶೇಷತೆಗಳಿವೆ, ಯಾರ್ಯಾರು ಸಾಧಕರಿದ್ದಾರೆ, ಏನೇನು ಅವರು ಹಿಂದೆ ಮಾಡಿದ್ದಾರೆ, ಅವರ ಆದರ್ಶಗಳು ಏನು ಎನ್ನುವುದನ್ನು ಇಂದಿನ ಯುವಜನಾಂಗಕ್ಕೆ ತೋರಿಸಿಕೊಡತಕ್ಕಂತಹ ಒಂದು ಕಾರ್ಯಭಾಗವನ್ನು ಕೂಡ ಇಂದು ಹರೇಕಳ ಗ್ರಾಮ ಪಂಚಾಯತ್ ಮಾಡಿದೆ ಅಂತಾದ್ರೆ ಅದು ನಿಜವಾಗಿಯೂ ಪ್ರತಿಯೊಬ್ಬರು ಕೂಡ ಮೆಚ್ಚಬೇಕಾದಂಥದ್ದು, ಅಭಿನಂದಿಸಲ್ಪಡಬೇಕಾದಂಥ ಒಂದು ಕಾರ್ಯ. ಆದ್ದರಿಂದ ಎಲ್ಲ ಹರೇಕಳ ಗ್ರಾಮದ ಸಮಸ್ತ ಬಾಂಧವರ ಪರವಾಗಿ ನಾನು ಇಂದು ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು, ಸಿಬ್ಬಂದಿ ವರ್ಗದವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಬಹಳ ಸುಂದರವಾದಂತಹ ಗ್ರಾಮ. ಹರೇಕಳ ಗ್ರಾಮದ ಬಗ್ಗೆ ಹೆಚ್ಚು ಮಾತಲ್ಲಿ ಹೋಗುವುದಿಲ್ಲ, ಸಂಕ್ಷಿಪ್ತವಾಗಿ ತಿಳಿಯಪಡಿಸ್ತೇನೆ. ಯಾಕೆಂತಂದ್ರೆ ಸುಂದರವಾದಂತಹ ಗ್ರಾಮ. ಯಾಕೆಂದ್ರೆ ಒಂದು ಜೀವನಾಡಿಯಾದಂತಹ ನೇತ್ರಾವತಿ ನದಿ ಇಲ್ಲಿ ಹರಿತಾ ಇದೆ. ಈ ನದಿ ಇಲ್ಲದೆ ಇದ್ರೆ ಬಹಳಷ್ಟು ಜನಗಳು ಏನಾಗ್ತಿದ್ರು ಅಂತಂದ್ರೆ ತೊಂದರೆಗೆ ಒಳಗಾಗ್ತಿದ್ರು. ಅದರ ಅನುಭವ ಆಗಬೇಕಾಗಿದ್ರೆ ನಾವು ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ. ಆದ ಕಾರಣ ಅಂತಹ ಜೀವನ ನದಿ ಇಲ್ಲಿ ಹರಿತಾ ಇದೆ. ಪಾವೂರು ಹರೇಕಳ ಅಮ್ಲಮೊಗೂರಿಗೆ ಅದೊಂದು ಶಕ್ತಿಯಾಗಿದೆ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂತಹ ಪ್ರಕೃತಿ ಸೌಂದರ್ಯದ ಮಧ್ಯೆ ಪುಣ್ಯವಾಹಿನಿ ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಈ ಹರೇಕಳ ಗ್ರಾಮ, ಅದರಲ್ಲಿ ಹಿಂದಿನ ಒಂದು ಇತಿಹಾಸವನ್ನು ನಾವು ಗಮನಿಸಿದರೆ ಬಹಳಷ್ಟು ಶ್ರಮಜೀವಿಗಳು ಹುಟ್ಟಿ ಬೆಳೆದಂತಹ ಜಾಗ ಇದು. ಶ್ರಮಜೀವಿಗಳು ಹುಟ್ಟಿ ಬೆಳೆದಂತಹ ಜಾಗ. ಕಂಗು, ತೆಂಗು, ಅದೇ ರೀತಿಯಲ್ಲಿ ಮೆಣಸು, ಕಬ್ಬು ಇಂತಹ ಬೆಳೆಗಳನ್ನು ತರಕಾರಿ ಇಂತಹ ಬೆಳೆಗಳನ್ನು ಬೆಳೆಸ್ತಿದ್ದಂತಹ ಜನಗಳು ಇಲ್ಲಿಯವರು ಶ್ರಮಜೀವಿಗಳು, ಜನ್ಮತಃ ಶ್ರಮಜೀವಿಗಳು. ಮಾತ್ರ ಅಲ್ಲದೆ ಒಂದು ರೀತಿಯ ಆದರ್ಶವೂ ಕೂಡ ಇಲ್ಲಿ ಇದೆ. ಅಲ್ಲಿ ಯಾವುದೇ ಜಾತಿ, ಧರ್ಮ, ವರ್ಗ ಭೇದ ಇಲ್ಲದೆ ಒಂದೇ ಗದ್ದೆಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಸೇರಿಕೊಂಡು ಇಲ್ಲಿ ಬೆಳೆಸಿದಂತಹ ನಿದರ್ಶನಗಳಿದೆ. ಅಂತಹ ಆದರ್ಶಗಳಿದೆ. ಅಂತಹ ಒಳ್ಳೆಯ ಮನಸ್ಸಿನ ಜನಗಳು ಈ ಊರಿನಲ್ಲಿ ಹಿಂದೆ ಇದ್ರು, ಈಗಲೂ ಇದ್ದಾರೆ, ಮುಂದೆಯೂ ಇರಬೇಕು ಎನ್ನುವಂಥದ್ದು ನಮ್ಮ ಭಾವನೆ. ಅಂತಹದನ್ನು ಗುರುತಿಸ್ತಕ್ಕಂತಹ ಈ ಒಂದು ದಾಖಲೆಯನ್ನ ನಾವು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಮಾತ್ರ ಅಲ್ಲದೆ ಇದು ಕೇವಲ ಶ್ರಮಜೀವಿಗಳು ಇರತಕ್ಕಂತಹ ಒಂದು ಜಾಗ ಮಾತ್ರ ಆಗಿರಲಿಲ್ಲ. ಒಳ್ಳೆಯ ರಾಜಕಾರಣಿಗಳು, ಅದಕ್ಕೆ ಇತಿಹಾಸ ಇದೆ. ಒಳ್ಳೆಯ ರಾಜಕಾರಣಿಗಳಿದ್ರು, ಒಳ್ಳೆಯ ಧಾರ್ಮಿಕ ಮುಂದಾಳುಗಳಿದ್ರು, ಅದೇ ರೀತಿಯಲ್ಲಿ ಒಳ್ಳೆಯ ಪರಿಸರವಾದಿಗಳಿದ್ರು, ಒಳ್ಳೆಯ ಶಿಕ್ಷಣ ತಜ್ಞರಿದ್ರು, ಶಿಕ್ಷಣ ಪ್ರೇಮಿಗಳಿದ್ರು. ಯಾಕೆ ಅಂತಂದ್ರೆ ಎಷ್ಟೋ ಮುಖ್ಯವಾಗಿ ಇಲ್ಲಿ ಎಲ್ಲಿಯೂ ಶಾಲೆಗಳಿಲ್ಲದಂತಹ ಕಾಲದಲ್ಲಿ ಇಲ್ಲೊಂದು ರಾಮಕೃಷ್ಣ ಪ್ರೌಢಶಾಲೆ ಇತ್ತು. ಮುಖ್ಯವಾಗಿ ಇಲ್ಲಿಯ ಜನಗಳು ದೇವಸ್ಥಾನ ಅಂತ ನಂಬಿಕೊಂಡು ಅದನ್ನ ಕಟ್ಟಿದ್ದಾರೆ, ಅದನ್ನು ಬೆಳೆಸಿದ್ದಾರೆ. ಅದೊಂದು ದೇವಸ್ಥಾನ ನೀವು ನೋಡಿರ್ಬೋದು. ಅದರ ಮೇಲೆ ದೇವಸ್ಥಾನದ ಗುಡಿಯ ಮೇಲಿರುವಂತಹ ಮುಗುಳಿಯಲ್ಲಿದೆ. ಅದು ಯಾಕೆ ಆ ಕಲ್ಪನೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅಷ್ಟು ಪವಿತ್ರವಾದಂತಹ ಸ್ಥಳ ಅಂತ. ಆದ್ದರಿಂದ ಎಲ್ಲಿ ಯಾವ ಕಾಲದಲ್ಲಿ ವೆಂಕಪ್ಪ ರೈಗಳು
ಏಕೋಪಾಧ್ಯಾಯರಾಗಿ ವೆಂಕಪ್ರೈಗಳು ಕಟ್ಟಿ ಬೆಳೆಸಿದಂತಹ ಸಂಸ್ಥೆ ಎಲ್ಲಿವರೆಗೆ ಬೆಳೆದಿದೆ. ಎಷ್ಟೋ ಲಕ್ಷ ಜನಗಳಿಗೆ ಅದು ಏನು ಕೊಟ್ಟಿದೆ, ವಿದ್ಯೆ ಕೊಟ್ಟಿದೆ. ಯಾವ ರೀತಿಯಲ್ಲಿ ವಿದ್ಯೆ ಕೊಟ್ಟಿದೆ, ಆಗಿನ ಆ ಹಿರಿಯರು ಎಷ್ಟು ಶಿಕ್ಷಣ ಪ್ರೇಮಿಗಳು ಅಂತ ಹೇಳಿದರೆ ಊಟ ಕೊಟ್ಟು ವಿದ್ಯೆ ಕೊಟ್ಟಂತ ಜನಗಳು ಅವರು. ಈಗ ಎಲ್ಲ ದೈವಾಧೀನರಾಗಿದ್ದಾರೆ. ಅವರು ಊಟ ಕೊಟ್ಟು ಇಲ್ಲಿಯ ನಾಗರಿಕ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂತಹ ಒಂದು ಜಾಗ ಅದು. ಆ ಜಾಗದಲ್ಲಿ ಬೆಳೆದಂತಹ ಎಷ್ಟೋ ಮಂದಿ ಮಕ್ಕಳು ಏನಾಗಿದ್ದಾರೆ ಅಂದರೆ ಈಗ ಎಷ್ಟು ಬೇರೆ ಬೇರೆ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಥಾನಮಾನಗಳನ್ನು ಪಡೆದಿದ್ದಾರೆ ಅಂತ ಅಂದರೆ ಅದು ವ್ಯಕ್ತಿಗಳ ವೈಶಿಷ್ಟ್ಯ ಅಲ್ಲ, ಅಲ್ಲಿ ಅಧ್ಯಾಪಕರು ಮಾತ್ರ ಅಲ್ಲ, ಅಲ್ಲಿಯ ಆ ಜನಗಳು ಮಾತ್ರ ಅಲ್ಲ, ಅಲ್ಲಿಯ ಮಣ್ಣಿನ ವಿಶೇಷವಾದಂಥ ಒಂದು ಶಕ್ತಿ ಇದೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ವಿದ್ಯಾಸಂಸ್ಥೆಯನ್ನು ಕೊಟ್ಟಂತಹ ಒಂದು ಜಾಗ, ಒಂದು ಗ್ರಾಮ ಅಂತ ಅಂದರೆ ಅದು ಹರೇಕಳ ಗ್ರಾಮ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಈ ಮೆಣಸು ಅಂತಂದರೆ ಅದು ಬಹಳ ಹೆಸರುವಾಸಿಯಾದದ್ದು. ಹರೇಕಳದ ಮೆಣಸು ಅಷ್ಟು ಹೆಸರುವಾಸಿಯಾದಂಥ ಜಗತ್ಪ್ರಸಿದ್ಧವಾದಂತಹ ಒಂದು ಮೆಣಸು ಅದು. ಅದನ್ನು ಬೆಳೆಸಿದಂತಹ ಅದನ್ನು ನಾಡು ನಮ್ಮದು, ಅಂತಹ ಗ್ರಾಮ ನಮ್ಮದು. ಅದೇ ರೀತಿಯಲ್ಲಿ ಎಷ್ಟೋ ಬಡ ಜನಗಳಿಗೆ ಆಶ್ರಯವನ್ನು ಕೊಟ್ಟಂತಹ ಜನಾಂಗ. ಈ ಒಂದು ಜನಾಂಗದವರು ಇನ್ನೊಂದು ಜನಾಂಗದವರ ರಕ್ಷಣೆ ಮಾಡಿದಂಥ ಜಾಗ ಹರೇಕಳ ಗ್ರಾಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿರುವಂಥ ಈ ಜಾಗದಲ್ಲಿ ಇನ್ನೊಂದು ಜನಾಂಗಕ್ಕೆ ರಕ್ಷಣೆಯನ್ನು ಕೊಟ್ಟಂತಹವರು ಅಂತ ಅಂದರೆ ಅದು ಹರೇಕಳ ಗ್ರಾಮದವರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಇಂಥ ಒಂದು ಸುಂದರವಾದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಗ್ರಾಮದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಕೃತಿ ಈ ಗ್ರಾಮ ಪಂಚಾಯತಿನಿಂದ ಬಿಡುಗಡೆ ಆಗ್ತಾ ಇರುವಂತಹದ್ದು ಕೂಡ ಬಹಳ ಖುಷಿ ಕೊಡುವಂತಹ ಒಂದು ಕಾರ್ಯಭಾಗ. ಹಂಸಾ ಮಲಾರ್ರವರೇ, ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಅನ್ಸಾರ್ ಅವರು ಇಂತಹ ಒಂದು ನಲ್ಮೆಯ ಹರೇಕಳ ಗ್ರಾಮ, ಬಹಳ ಪ್ರೀತಿಯ ನಮ್ಮ ಗ್ರಾಮ, ನಲ್ಮೆಯ ಹರೇಕಳ ಗ್ರಾಮದ ಈ ಒಂದು ವೈಶಿಷ್ಟ್ಯವನ್ನು ತೋರ್ಪಡಿಸ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ, ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬಂದು ಸೇರಿಕೊಂಡು ಈ ಒಂದು ಕೃತಿಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇರುವಂತಹದ್ದು. ಇದು ಒಂದು ರೀತಿಯ ಆದರ್ಶವನ್ನ ಈ ನಾಡಿಗೆ ತೋರಿಸಿಕೊಡುವಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇದು ಹರೇಕಳದವರ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಎಲ್ಲಿ ಹೋದ್ರೂ ಕೂಡ ನಾನು ಅವರು ಅಧ್ಯಾಪಕನಾಗಿ ಬ್ಯಾಂಗ್ಳೂರು ಹೋಗ್ಲಿ, ಮುಂಬೈಗೆ ಹೋಗ್ಲಿ, ವಿದೇಶಕ್ಕೆ ಹೋಗ್ಲಿ, ಎಲ್ಲಿ ಹೋದರೂ ಕೂಡ ಹರೇಕಳದವರು ಅಲ್ಲಿ ಇರ್ತಾರೆ. ಅದೊಂದು ತರಕಾರಿ ಅಂಗಡಿಗೆ ಹೋಗ್ಲಿ ಅಥವಾ ದೊಡ್ಡ ದೊಡ್ಡ ಆಫೀಸುಗಳಿಗೆ ಹೋಗ್ಲಿ, ಹರೇಕಳದವರು ಅಲ್ಲಿ ಇದ್ದಾರೆ. ಅವರು ಓಡೋಡಿಕೊಂಡು ಬಂದು ನಮಗೆ ಆತಿಥ್ಯ ನೀಡ್ತಾರೆ ಅಂತಂದ್ರೆ ಅವರಲ್ಲಿದ್ದಂಥ ಒಂದು ಮನಸ್ಸು ಏನು ಎನ್ನುವುದನ್ನು ನೀವು ನೆನಪಿಟ್ಟುಕೊಳ್ಳಿ. ಯಾವುದೇ ಒಂದು ಹುದ್ದೆಗೆ ಹೋದರೂ ಕೂಡ, ಮೊನ್ನೆ ವಿದ್ಯಾಕುಮಾರಿ ಅವರು ಮೊನ್ನೆ ಶುಕ್ರವಾರ 9 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಸರ್, ನಾನು DC ಆಗಿದ್ದೇನೆ, ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ. ನಮಗೆ ಆ ಹೊತ್ತಿಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ಅದೊಂದು ರೀತಿಯಲ್ಲಿ ನೋಡಿ, ಒಂದು ವ್ಯಕ್ತಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಆಶೀರ್ವಾದವನ್ನು ಅವರು ಬೇಡುವುದು ಅಂತ ಅಂದರೆ ಅದು ಈ ಜಾಗದ ವಿಶೇಷವಾದಂಥ ಮಹಿಮೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ಒಳ್ಳೆಯ ಗ್ರಾಮ ಇನ್ನು ಮುಂದಿನ ದಿನಗಳಲ್ಲಿ, ಇಲ್ಲಿಗೆ ಮಾತ್ರ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದು ಒಂದು ನಮ್ಮ ನಾಡಿಗೆ, ಒಂದು ರಾಷ್ಟ್ರಕ್ಕೆ ಒಂದು ಆದರ್ಶವಾದಂಥ ಗ್ರಾಮ ಆಗಬೇಕು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಯಾರ್ಯಾರು ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರನ್ನು ಪ್ರೋತ್ಸಾಹಿಸುವಂತ, ಯಾರ್ಯಾರು ಒಳ್ಳೆಯ ಸಾಧಕರಿದ್ದಾರೆ ಅವರನ್ನು ಪ್ರೋತ್ಸಾಹಿಸತಕ್ಕಂಥ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಕಾರ ನೀಡುವಂತಹ ಒಂದು ಕ್ಷೇತ್ರವಾಗಿ ಈ ಹರೇಕಳ ಗ್ರಾಮ ಪಂಚಾಯತಿ ಮೂಡಿ ಬರಲಿ. ಅದೇ ರೀತಿಯಲ್ಲಿ ಕೃತಿಯಲ್ಲಿ ಏನಾದರೂ ಲೋಪ ದೋಷಗಳು ಇರುವುದು ಸಹಜ. ಯಾಕಂತಂದ್ರೆ ಒಂದು ಕೃತಿ ರಚಿಸಿದಷ್ಟು ಸುಲಭ ಕೆಲಸ ನಾವೆಲ್ಲ ಕೃತಿ ರಚಿಸಿದವರು. ಎಷ್ಟೇ ನಾವು ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಏನಾದರೂ ತೊಂದರೆಗಳು ಇರ್ತವೆ. ಯಾರೂ ಕೂಡ ಆ ಕೃತಿಯನ್ನು ನೋಡಿಕೊಂಡು ಪುನಃ ಅದರಿಂದ ಏನಾಗಬಾರ್ದು, ಬೇಸರಗೊಳ್ಳದೆ ಇದು ನಮ್ಮ ಗ್ರಾಮದ ಒಂದು ಕೃತಿ, ಇದು ಒಂದು ನಮ್ಮ ಗ್ರಾಮದ ದಾಖಲೆ ಎನ್ನುವಂತಹ ಸಂತೋಷದಿಂದ ಅದನ್ನೆಲ್ಲ ನೀವು ಸ್ವೀಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಮುಂದಿನ ದಿನಗಳಲ್ಲಿ ಹರೇಕಳ ಗ್ರಾಮದ ಸಮಸ್ತ ಜನಗಳು ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸುವಂತಾಗಲಿ. ಯಾವ ಜಾತಿಯವರೇ ಆಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಯಾವುದೇ ಕೋಮಿಗೆ ಸೇರಿದವರೇ ಆಗಿರಲಿ, ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು ಎನ್ನುವಂತಹ ಒಂದು ಭಾವನೆಯಿಂದ ಒಟ್ಟಾಗಿ ಬದುಕುವಂತಹ ಒಂದು ಆದರ್ಶ ಈ ನಾಡಿಗೆ ದೊರಕಲಿ ಎನ್ನುವಂತಹ ಮಾತಿನೊಂದಿಗೆ ಶುಭವನ್ನು ಹಾರೈಸಿ ಮಾತು ನಿಲ್ಲಿಸ್ತೇನೆ.
ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನನ್ನ ಸಹೃದಯರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಸುಮಾರು 40 ಕೃತಿಗಳನ್ನು ಬರೆದವ. ಈ 40 ಕೃತಿಗಳು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ. ಆದರೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ಜನ ಸೇರಿದ್ದು ನನಗೆ ಇದು ಪ್ರಥಮ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಒಂದು ಗ್ರಾಮದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗುವಾಗ ಇದು ನಮ್ಮದೇ ಪುಸ್ತಕ ಅಂತ ಭಾವಿಸಿಕೊಂಡು ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ನಿಮಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ. ಈ ಕೃತಿ ಬಿಡುಗಡೆಗೆ ಸಾಕ್ಷಿಯಾಗಲಿಕ್ಕೆ ತುಂಬ ಮಂದಿ ಇಲ್ಲಿ ಬಂದಿದ್ದಾರೆ. ಅದರಲ್ಲೂ SSFನ ರಾಷ್ಟ್ರೀಯ ನಾಯಕರಾದಂತಹ KM ಸಿದ್ದಿಕ್ ಮೊಂಡಗೋಲಿ ಅವರು ಇದೇ ಗ್ರಾಮದವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಎನಿಸ್ತಾ ಇದೆ. ಅದೇ ರೀತಿ ನಮ್ಮ ಈ ಹರೇಕಲ ಗ್ರಾಮದಲ್ಲೇ ಹುಟ್ಟಿ ಬೆಳೆದು ಇದೀಗ ಮೈಸೂರಿನಲ್ಲಿ ಜಡ್ಜ್ ಆಗಿರುವಂತಹ ಸಂದೇಶ್ ಬಿ ಭಂಡಾರಿ ಅವರು ನಮ್ಮ ಈ ಗ್ರಾಮದವರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಎನಿಸ್ತಾ ಉಂಟು. ಅವರ ತಂದೆ ವಿಠಲ ಭಂಡಾರಿ ಹರೇಕಲ ಅವರು ಅಡ್ಯಾರ್ನಲ್ಲಿರೋದು. ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಕೋರಿಕೆ ಮೇರೆಗೆ ಬಂದಿದ್ದಾರೆ. ಅವರು ಒಂದು ಕ್ಷಣ ಎದ್ದು ನಿಲ್ಲಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ವಿಠಲ ಭಂಡಾರಿ ಹರೇಕಲ. ಅದೇ ರೀತಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿಯೇ ಬಾಂಬೆಯಿಂದ ಇಲ್ಲಿಗೆ ನಮ್ಮ ಲಕ್ಷ್ಮೀನಾರಾಯಣ ಹರೇಕಲ ಅವರು ಬಂದಿದ್ದಾರೆ. ಅವರು ಕೂಡ ಈ ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾಗಿದ್ದಾರೆ. ಅದೇ ರೀತಿ ನನ್ನ ಮಾಧ್ಯಮದ ಗುರು ಅಂತ ಹೇಳ್ಬೋದು, ಗುರುವಪ್ಪ ಬಾಳೆಪುಣಿ ಅವರು ಕೂಡ ಹರೇಕಲ ಮತ್ತು ಹರೇಕಲ ಹಾಜಬ್ಬರ ಮೇಲಿನ ವಿಶೇಷ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿ ನೆನಪಿಸ್ತಾ ಬಯಸ್ತಿದ್ದೇನೆ. ನಾವು ದೂರದ ಎಲ್ಲೋ ಕಡೆ ಹೋದಾಗ ಪಾವೂರು ಮತ್ತು ಹರೇಕಲ ಅಂತ ಹೇಳುವುದು. ಹೊರಗಡೆ ಹೋದಾಗ ನಾನು ಪಾವೂರು ಗ್ರಾಮದವ ಆದರೂ ಕೂಡ ಹತ್ತಿರದ ಕೊಣಜೆಯನ್ನು ನೆನಪಿಸ್ತೇನೆ, ಇತ್ತ ಹರೇಕಲವನ್ನು ಕೂಡ ನೆನಪಿಸ್ತಾ ಇದ್ದೇನೆ. ಯಾಕೆಂದರೆ ಪಾವೂರು ಮತ್ತು ಹರೇಕಲ ಒಂದೇ ಮನಸ್ಸಿನ ಎರಡು ದೇಹಗಳಿದ್ದ ಹಾಗೆ. ನಾವು ಎಲ್ಲಿಗೆ ಹೋದರೂ ಕೂಡ ಪಾವೂರನ್ನು ನೆನಪಿಸ್ತಾ ಇದ್ದೇವೆ, ಹರೇಕಲವನ್ನು ಕೂಡ ನೆನಪಿಸ್ತಾ ಇದ್ದೇವೆ. ಈಗ ನಾವು ಇಲ್ಲಿಯ ಬಸ್ಸಿನ ರೂಟನ್ನು ಕೂಡ ನೋಡ್ಬೋದು. ಅದರಲ್ಲಿ ಕೂಡ ಇರೋದು ಹರೇಕಲ ಪಾವೂರು ಅಂತ ತಿಳ್ಕೊಂಡು. ಪಾವೂರು ಬೇರೆ ಅಲ್ಲ, ಹರೇಕಲ ಬೇರೆ ಅಲ್ಲ. ನಾವು ಪಾವೂರು ಗ್ರಾಮದ ಕೃತಿಯನ್ನು ಕಳೆದ ವರ್ಷದ 2022ರ ಜನವರಿಯಲ್ಲಿ ಆರಂಭಿಸಿದಾಗ ನಮಗೆ ದೊಡ್ಡ ಸವಾಲುಗಳಿತ್ತು. ಈ ಕೃತಿಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು 1 ವರ್ಷ ಹಿಡಿದಿದೆ ಆ ಕೃತಿಯನ್ನು ನಾವು ಹೊರಗೆ ತರಲಿಕ್ಕೆ. ಕಳೆದ ಫೆಬ್ರವರಿ 26ರಂದು ನಾವು ಪಾವೂರು ಗ್ರಾಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದಾಗ ಈ ಗ್ರಾಮದ ಅಧ್ಯಕ್ಷರಾದ ಬದ್ರುದ್ದೀನ್ ಫರೀದ್ ನಗರ್ ಅವರು ಆಗಮಿಸಿದರು. ನಾವು ಅವರನ್ನೇನು ವಿಶೇಷವಾಗಿ ಕರೆಯಲಿಲ್ಲ, ಆದರೆ ಅವರು ಪ್ರೀತಿ ಇಟ್ಟು ಮುಸ್ತಫಾ ಮಲಾರ್ ಜೊತೆ ಬಂದಿದ್ರು. ಆ ಪುಸ್ತಕ ಬಿಡುಗಡೆ ಆದ ನಂತರ ಆ ಪುಸ್ತಕವನ್ನು ನೋಡಿಕೊಂಡು ನಮ್ಮ ಗ್ರಾಮದ ಪುಸ್ತಕ ಕೂಡ ಆಗಬೇಕೆಂದು ಒಂದು ಅಭಿಲಾಷೆಯನ್ನು ಆ ವೇದಿಕೆಯ ಮುಂದಿಟ್ಟರು. ನಾನು ಆವಾಗ ಅದನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಯಾಕೆಂದರೆ ಒಂದು ಪುಸ್ತಕ ಸ್ವತಃ ಒಂದು ಕಥೆಯನ್ನು ಕಾದಂಬರಿಯನ್ನು ಒಂದು ದಿನದಲ್ಲಾದರೂ ಬೇಕಿದ್ದರೆ ಬರೆದು ಮುಗಿಸ್ಬೋದು ಕಥೆಯನ್ನು, ಅಥವಾ ಕಾದಂಬರಿಯನ್ನು 1 ತಿಂಗಳಲ್ಲಾದರೂ ಬರೆದು ಮುಗಿಸ್ಬೋದು. ಆದರೆ ಇದು ಆ ರೀತಿ ಅಲ್ಲ. ಒಂದು ಸಂಶೋಧನಾ ಗ್ರಂಥ ಆದ ಕಾರಣ ಇದಕ್ಕೆ ತಾಳ್ಮೆ ಬೇಕಾಗ್ತದೆ. ಮತ್ತು ನಮ್ಮೆಲ್ಲ ಕೆಲಸದ ಒತ್ತಡದ ಮಧ್ಯೆ ಬಾರಿ ಇದಕ್ಕೆ ವಿಶೇಷವಾದ ಸಮಯವನ್ನು ವಹಿಸ್ಕೊಳ್ಬೇಕಾಗ್ತದೆ. ಈ ಒಂದು ಅವರು ಹೇಳಿದರು, ನಮ್ಮದು 4 ತಿಂಗಳ ಅವಧಿಯಲ್ಲಿ ಈ ಒಂದು ಪುಸ್ತಕ ಮಾಡಿ ಕೊಡ್ಬೋದಾ ಅಂತ ಕೇಳಿದಾಗ ಅನ್ಸರ್ ನನ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು. ನಾನು ಹೇಳಿದ್ದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಯಾಕೆಂದರೆ 4 ತಿಂಗಳಲ್ಲಿ ಇಂಥ ಒಂದು ಕೃತಿಯನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆದರೆ ಅವರು ಅನ್ಸರ್ ಕೂಡ ಒತ್ತಡ ಹಾಕಿದರು, ಇತ್ತ ಬದ್ರುದ್ದೀನ್ ಫರೀದ್ ನಗರ ಕೂಡ ನಮ್ಮ ಮೇಲೆ ಒತ್ತಡ ಹಾಕಿದರು, ನೀವು ಬರೆಯಲೇಬೇಕು ಅಂತ ತಿಳ್ಕೊಂಡು. ನಮಗೊಂದು ರೀತಿಯ ಮುಜುಗರ ಇದೆ. ಯಾಕೆಂದರೆ ನಾನು ಪಾವೂರಿನವ, ಹರೇಕಲಕ್ಕೆ ಹೋಗಿ ಹೇಗೆ ಪುಸ್ತಕ ಮಾಡಲಿ, ಹೇಗೆ ಅದನ್ನು ಬರೆದವರ ಕೈಗಿಡಲಿ ಎಂಬ ಒಂದು ಅಳುಕೆ ಇತ್ತು. ಆದರೆ ಹರೇಕಲದ ಮೇಲೆ ನನಗೆ ಒಂದು ರೀತಿಯ ವಿಶೇಷ ಸೆಳೆತ ಇತ್ತು. ಯಾಕೆಂದರೆ ನನ್ನ ತಾಯಿ ಹರೇಕಲ ಮತ್ತು ಪಾವೂರಿನ ಗಡುವಿನಲ್ಲಿ ಇದ್ದವರು. ಅವರ ಮದ್ರಸಾ ಶಿಕ್ಷಣ ಎಲ್ಲವೂ ಕೂಡ ಬೈತಾರ್ನಲ್ಲಾಗಿತ್ತು. ನನ್ನ ತಂದೆ ಕೂಡ ಪಾವೂರಿನವರಾದರೂ ಕೂಡ ಅವರ ಒಡನಾಟ ವ್ಯವಹಾರ ಎಲ್ಲವೂ ಕೂಡ ಕಡವಿನ ಬಳಿಯಲ್ಲಾಗಿತ್ತು. ಹಾಗಾಗಿ ನನಗೂ ಒಂದು ರೀತಿಯ ಋಣ ಇತ್ತು, ಈ ಹರೇಕಲದ ಬಗ್ಗೆ ಏನಾದರೂ ಬರೆಯಬೇಕು ಅಂತ ತಿಳ್ಕೊಂಡು. ಹಾಗೆ ನಾವು ಈ ಕೃತಿಯನ್ನು ಬರೆಯಲಿಕ್ಕೆ ಆರಂಭಿಸಿದ ಕೆಲವೇ ಕ್ಷಣದಲ್ಲಿ, ಅಂದರೆ ಮಾರ್ಚ್ 1ಕ್ಕೆ ನಾನು ಮತ್ತು ಅನ್ಸರ್ ಅವರು
ಅಧ್ಯಕ್ಷರ ಜೊತೆ ಮಾತುಕತೆ ಮಾಡಿದೆವು. ಅವರು ಎಸ್ ನೀವು ಕೆಲಸ ಮುಂದುವರಿಸಿ ಅಂತ ಹೇಳಿದರು. ಮಾರ್ಚ್ 6ಕ್ಕೆ ನಮ್ಮ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದು, ನಾವು ಹರೇಕಳಕ್ಕೆ ಬರಲಿಕ್ಕೆ ಶುರು ಮಾಡಿದೆವು. ಸ್ವಲ್ಪ ಸಮಯದ ಬಳಿಕ ಅಧ್ಯಕ್ಷರು ಅನಾರೋಗ್ಯದಿಂದ ಮನೆಯಲ್ಲಿ ಉಳಿಯುವಂಥ ಸ್ಥಿತಿ ಬಂತು. ಆದರೂ ನಾವು ವಿರಮಿಸಲಿಲ್ಲ. ನಾನು ಮತ್ತು ಅನ್ಸರ್ ಇಬ್ಬರು ಸೇರಿಕೊಂಡು ಉಪವಾಸದ ಸಮಯವನ್ನು ಕೂಡ ಲೆಕ್ಕಿಸಿದೆ. ಮುಂಜಾನೆ ಹೊತ್ತಾದರೂ ಸರಿ, ಯಾರು ಯಾವಾಗ ಸಿಗ್ತಾರೆ ಅಂದ್ಕೊಂಡು ಅವರ ಬೆನ್ನು ಹಿಡ್ಕೊಂಡು ಎಲ್ಲರ ಮನೆಗೆ ಸಾಧ್ಯವಾದಷ್ಟು ಎಲ್ಲರ ಮನೆಗೂ ಕೂಡ ಹೋಗಿ ನಾವು ಮಾಹಿತಿಯನ್ನು ಕಲೆ ಹಾಕಿದೆವು. ಈ ಸಂದರ್ಭ ನಮಗೆ ಅನೇಕ ಮಂದಿ ವಿಶೇಷ ರೀತಿಯಲ್ಲಿ ನಮಗೆ ನಾನಾ ರೀತಿಯಲ್ಲಿ ಸಹಾಯ ಸಹಕಾರ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೆಲವು ಅಮ್ಮಂದಿರಂತೂ ನಮ್ಮನ್ನು ಮನೆ ಮಗನಂತ ಕಂಡಿದ್ದಾರೆ. ಯಾಕೆಂದರೆ ನಾವು ಹೇಳಿದ್ದು ನಾವು ಈ ಗ್ರಾಮದವರಲ್ಲ, ಆದರೆ ಈ ಗ್ರಾಮದ ಮೇಲಿನ ಆಸಕ್ತಿಯಿಂದ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಅವರು ವಿಶೇಷ ರೀತಿಯಲ್ಲಿ ನಮಗೆ ಹರಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹೋದಲ್ಲೆಲ್ಲ ನಮಗೆ ಸಿಗುವ ಪ್ರೋತ್ಸಾಹದಿಂದಾಗಿ ಕೇವಲ 4 ತಿಂಗಳಲ್ಲಿ ನಮಗೆ ಈ ಒಂದು ಕೃತಿಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಆಯಿತು. ಈ ಸಂದರ್ಭ ನಾನು ಅವರನ್ನು ವಿಶೇಷವಾಗಿ ಸಹಕರಿಸ್ತೇನೆ. ಯಾಕೆಂದರೆ ಇಲ್ಲಿ ನಮ್ಮ ಗ್ರಾಮದ ಬಗ್ಗೆ ನೀವ್ಯಾಕೆ ಬರೆಯಬೇಕು ಅಂತ ಯಾರಾದರೂ ಒಬ್ಬರು ಕೇಳಿದರೆ ನಮ್ಮ ಉತ್ಸಾಹ ಕುಗ್ಗುತ್ತಿತ್ತು. ಆದರೆ ಯಾರೂ ಕೂಡ ಆ ರೀತಿ ಪ್ರಶ್ನಿಸದೆ ನಮ್ಮನ್ನು ಒಂದು ರೀತಿಯಲ್ಲಿ ಹುಮ್ಮಸ್ಸು ಬರುವ ಹಾಗೆ ಮಾಡಿದ್ದಾರೆ. ನಿಮ್ಮೆಲ್ಲರ ವಿಶೇಷ ಪ್ರೀತಿಗೆ ನಾವು ಆಭಾರಿಯಾಗಿದ್ದೇವೆ. ಈ ಕೃತಿಯಲ್ಲಿ ಏನಾದರೂ ತಪ್ಪುಗಳು ನುಸುಳಿದ್ದರೆ, ಉದ್ದೇಶಪೂರ್ವಕ ಯಾರೂ ಕೂಡ ತಪ್ಪು ಮಾಡುವುದಿಲ್ಲ, ಆದರೆ ತಪ್ಪುಗಳು ನುಸುಳಿದ್ದರೆ ಅಥವಾ ಸಾಧಕರ ಪಟ್ಟಿಯಲ್ಲಿ ಯಾರಾದರೂ ಹೆಸರು ಕೈ ಬಿಟ್ಟಿದ್ರೆ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಅವುಗಳನ್ನು ತಿದ್ದುಪಡಿ ಮಾಡುವಂಥ ಅವಕಾಶವಿದೆ. ಮರುಮುದ್ರಣ ಮಾಡುವ ಸಂದರ್ಭದಲ್ಲಿ ಅವುಗಳನ್ನು ತಿದ್ದುಪಡಿ ಮಾಡಿಕೊಂಡು ಮುಂದೆಯೂ ಕೂಡ ಈ ಗ್ರಾಮ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು. ಬದ್ರುದ್ದೀನ್ ಅವರಿಗೆ ನನಗೆ ವಿಶೇಷ ಒಂದು ರೀತಿಯ ಅಭಿಮಾನ ಇದೆ. ಯಾಕೆಂದರೆ ಅವರನ್ನು ನಾನು ಹತ್ತಿರ ಇದ್ದರೂ ಕೂಡ ಅವರು ಒಂದು ಪಕ್ಷದಲ್ಲಿ ಗುರುತಿಸಿದ್ರೂ ಕೂಡ ನಾನು ಅವರನ್ನು ಮಾತನಾಡಿದವಲ್ಲ. ಆದರೆ ಅವರು ಈ ಕೃತಿಯ ಸಂದರ್ಭ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಬುದನ್ನು ಕೂಡ ಮರೆತು ನಮ್ಮ ಜೊತೆ ಎಲ್ಲ ಕಡೆ ಬಂದಿದ್ದಾರೆ. ನಮಗೆ ನಾನಾ ರೀತಿಯಲ್ಲೂ ಕೂಡ ಸಹಾಯ ಸಹಕಾರ ಮಾಡಿದ್ದೇವೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಇನ್ನು ಕೆಲವರು ಕೇಳುವುದುಂಟು, ನೀವು ಯಾಕೆ ಈ ರೀತಿ ಇಷ್ಟು ಓಡಾಡಿಕೊಂಡು ಪುಸ್ತಕ ಬರೀತೀರಿ, ನಿಮಗೇನೆ ಇದರಿಂದ ಏನಾದರೂ ಫಾಯ್ದೆ ಉಂಟಾ ಅಂತ ತಿಳ್ಕೊಂಡು. ನಿಜ ಹೇಳಬೇಕು ಅಂದಿದ್ದರೆ ನಾವು ಈ ಗ್ರಾಮಕ್ಕೆ ಕಡಿಮೆ ಅಂದರೆ ಒಂದು 30ಕ್ಕಿಂತ ಅಧಿಕ ಸಲ ಈ ಕಡೆ ಬಂದಿದ್ದೇವೆ. ನಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ರಾತ್ರಿಯೂ ನೋಡಲಿಲ್ಲ, ಮುಂಜಾನೆ ಅಂತೂ ನೋಡಲಿಲ್ಲ, ಮಧ್ಯಾಹ್ನ ಅಂತೂ ನೋಡಲಿಲ್ಲ. ನಮ್ಮ ಬಿಡುವಿದ್ದಾಗ ಅವರು ಯಾವಾಗ ಕರೀತಾರ, ನಾನು ಅಥವಾ ಅನ್ಸರ್ ಇಬ್ಬರು ನಮ್ಮ ಜೊತೆ ಅಧ್ಯಕ್ಷರು, ಹೀಗೆ ನಾವು ಒಂದು 30ಕ್ಕೂ ಅಧಿಕ ಸಲ ಈ ಕಡೆ ಬಂದಿದ್ದೇವೆ. ನಾವು ಈ ಪುಸ್ತಕಕ್ಕಾಗಿ ಹಣದ ಡಿಮ್ಯಾಂಡ್ ಕೂಡ ನಾವು ಅವರಲ್ಲಿ ಇಟ್ಟಿಲ್ಲ. ಯಾಕೆಂದರೆ ನಮ್ಗೆ ಇಷ್ಟು ಹಣ ಕೊಡಬೇಕು, ನಾವು ಶ್ರಮ ಪಟ್ಟಿದ್ದೇವೆ ಅಂತ ತಿಳ್ಕೊಂಡು ಈ ಗ್ರಾಮದ ಮೇಲಿನ ನಮ್ಮದೇ ಗ್ರಾಮ ಎಂಬ ಒಂದು ಅಭಿಮಾನದಿಂದ ಒಂದೇ ಒಂದು ರೂಪಾಯಿ ಅವರಿಂದ ನಮಗೆ ಖರ್ಚಿಗೆ ಇಷ್ಟು ಕೊಡಿ ಅಥವಾ ಪೆಟ್ರೋಲ್ಗೆ ಇಷ್ಟು ಕೊಡಿ ಅಂತ ಕೇಳಲಿಕ್ಕೂ ಹೋದವರಲ್ಲ. ಯಾಕೆಂದರೆ ನಮಗೆ ಕೆಲಸ ಆಗಬೇಕಷ್ಟೇ. ನಾವೊಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ, ಅದು ಆಗಬೇಕಷ್ಟೇ. ಹಣ ಬರ್ತದೆ ಹೋಗ್ತದೆ, ಅದು ಶಾಶ್ವತ ಅಲ್ಲ. ನಮಗೆ ಈ ಕೃತಿಯ ಮೌಲ್ಯ ಹೆಚ್ಚಬೇಕು, ಇದು ಶಾಶ್ವತವಾಗಿ ಉಳಿಬೇಕು, ಈ ಒಂದು ಪರಂಪರೆ ಮುಂದುವರಿಯಬೇಕು, ಇದನ್ನು ಮುಂದಿನ ಪೀಳಿಗೆ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ಉದ್ದೇಶದಿಂದ ಮಾಡಿದ್ದೇವೆ ವಿನ ನಾವು ಇದರಿಂದ ಹಣ ಮಾಡುವ ಯಾವುದೇ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿಲ್ಲ. ವಿಶೇಷವಾಗಿ ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಕೆಲವರು ಭಾವಿಸಿದ್ದಾರೆ, ಯಾಕೆಂದ್ರೆ ನಾವು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿದಾಗ ನಾವು ಇದಕ್ಕಾಗಿ ಒಂದು ಇದ್ದ ಜನ ಅಂತ ಕೆಲವರು ಭಾವಿಸಿಕೊಂಡು ನಮ್ಮ ಉಳ್ಳಾಲ ತಾಲೂಕಿನ 1-2 ಗ್ರಾಮದವರು ನಮಗೆ ಕರೆ ಮಾಡಿ ಕೇಳಿದರು, ನಮ್ಮ ಗ್ರಾಮದ ಬಗ್ಗೆ ಕೂಡ ನಿಮಗೆ ಬರೆಯಬಹುದಾ ಅಂದ್ಕೊಂಡು. ನಾವು ಹೇಳಿದ್ದು ಸಾಧ್ಯ ಇಲ್ಲ ಅಂತ ಹೇಳಿದೆ. ಯಾಕೆಂದರೆ ಪಾವೂರು ನಮ್ಮ ಗ್ರಾಮ, ಹರೇಕಲ ಕೂಡ ನಮ್ಮ ತಾಯಿ ಗ್ರಾಮ ಅಥವಾ ನಮ್ಮದೇ ಗ್ರಾಮ ಅಂತ ಭಾವಿಸಿಕೊಂಡು ನಾವು ಬರೆದಿದ್ದೇವೆ. ಇನ್ನು ಬೇರೆ ಇದ್ದದ್ದನ್ನು ನೀವೇ ನೋಡ್ಕೊಳ್ಳಿ ಅಂತ ತಿಳ್ಕೊಂಡು ನಾವು ತಪ್ಪಿಸಿಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಜೊತೆಗೆ ಈ ಪುಸ್ತಕ ಇನ್ನೂ ಕೂಡ ಪರಿಷ್ಕರಣೆ ಆಗಬೇಕು. ಸಾಧಕರು 130 ಇರೋದು, ಇನ್ನೂ ಕೂಡ ಹಲವು ಮುಂದಿದ್ದಾರೆ. ಕಾರಣಾಂತರದಿಂದ ಅವರು ನಮ್ಮ ಕೈಗೆ ಸಿಗಲಿಲ್ಲ, ಕೆಲವರು ಮಾಹಿತಿ ಕೊಡಲಿಕ್ಕೆ ವಿಳಂಬಿಸಿದರು. ಹಾಗಾಗಿ ಅವರ ಹೆಸರನ್ನು ಇದರಲ್ಲಿ, ಅವರ ವ್ಯಕ್ತಿ ಪರಿಚಯವನ್ನು ಇದರಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಹರೇಕಳ ಮೊಯ್ದೀನ್ ಖ್ಯಾತ ಪರಿಸರವಾದಿ ದಿವಂಗತರು, ಅದೇ ರೀತಿ ಹರೇಕಳ ಹಾಜಬ್ಬ, ಜೊತೆಗೆ ಶೌರ್ಯ ಪ್ರಶಸ್ತಿ ವಿಜೇತರಾದಂತಹ ಲಕ್ಷ್ಮಣ್ ಹರೇಕಳ. ಕೊನೆಯ ಕ್ಷಣದಲ್ಲಿ ನಮಗೆ ಅವರ ಹೆಸರು ಗೊತ್ತಾಯಿತು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೊಂದು ಸನ್ಮಾನ ಮಾಡುವ ವಿಷಯ, ಪುಸ್ತಕ ಮುದ್ರಣಕ್ಕೆ ಹೋಗಿದೆ, ಮುದ್ರಣದ ಹಂತದಲ್ಲಿದೆ. ಕೊನೆಯ ಕ್ಷಣದಲ್ಲಿ ಅವರ ಹೆಸರು ಗೊತ್ತಾದಾಗ ನಾವು ಅವರ ಸಂಬಂಧಿಕರನ್ನು ಹುಡುಕಾಡಿಕೊಂಡು
ಅವರನ್ನು ಸಂಪರ್ಕಿಸಿಕೊಂಡು ಮಾಹಿತಿ ಕಲೆ ಹಾಕಿ ಈ ಪುಸ್ತಕದಲ್ಲಿ ಅಳವಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ವೀರಯೋಧ ಲಿಯೋ ಡಿಸೋಜಾ ಅವರು ತೀರಿ ಹೋಗಿದ್ದಾರೆ. ಅವರ ಹೆಸರನ್ನು ಕೂಡ, ಅವರ ವ್ಯಕ್ತಿ ಪರಿಚಯವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತೊಂದು ಸಂತೋಷದ ಸಂಗತಿ ಅಂದರೆ, ನಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದು, ಅಂದರೆ ಹರೇಕಳ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇದೀಗ ನ್ಯಾಯಾಧೀಶರಾಗಿದ್ದಾರೆ. ಯಾರಿಗೂ ಗೊತ್ತಿರಲಿಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ. ಅವರ ತಂದೆಯ ಪರಿಚಯವನ್ನು ನಾನು ಮಾಡಿದ್ದೇನೆ. ಕೊನೆಯ ಕ್ಷಣದಲ್ಲಿ ಗೊತ್ತಾಯಿತು. ಅದು ನನಗೊಂದು ರೀತಿಯ ಸಂಶಯ, ಯಾಕೆಂದರೆ ಹೇಳಲಿಕ್ಕಾಗೋದಿಲ್ಲ. ನಾನು ಮತ್ತೆ ಸರ್ಚ್ ಮಾಡಿ ನೋಡುವಾಗ ಆ ಹೆಸರು ಸಿಕ್ಕಿತ್ತು, ಲೀಸ್ಟಲ್ಲಿ ಹೆಸರು ಸಿಕ್ಕಿತ್ತು. ನನಗೆ ತುಂಬ ಖುಷಿ ಆಯಿತು. ತಕ್ಷಣ ನಾನು ಅಧ್ಯಕ್ಷರಿಗೆ ಹೇಳಿದೆ, ಪಾವೂರಲ್ಲಿ ಮಾತ್ರ ನ್ಯಾಯಾಧೀಶರು DC ಅಂತ ನಮಗೆ ಒಂದು ಹೆಮ್ಮೆ ಇತ್ತು. ಈಗ ಆ ಹೆಮ್ಮೆ ಈಗ ಹರೇಕಳಕ್ಕೆ ಬರುವಾಗ ಇಲ್ಲಿ DC ಇಲ್ಲದಿದ್ದರೂ ಕೂಡ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಒಬ್ಬರು ಜಡ್ಜಿ ಇರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ಅಂತ ತಿಳ್ಕೊಂಡು ತುಂಬ ಸಂತೋಷದಿಂದ ಹೇಳ್ಕೊಂಡು ಅದನ್ನು ಕೂಡ ಈ ಪುಸ್ತಕದಲ್ಲಿ, ಈ ಕೃತಿಯಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಈ ಕೃತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ, ತಪ್ಪು ನುಸುಳಿರ್ಬೋದು, ಹೇಳಿದಾಗೆ ಸತ್ಯ, ಏನಾದರೂ ತಪ್ಪು ನುಸುಳಿರ್ಬೋದು, ನೀವು ಅದಕ್ಕೆ ನಮ್ಮನ್ನು ಮನ್ನಿಸಬೇಕಾಗಿ ಮಗದೊಮ್ಮೆ ವಿನಂತಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಸಮಾಜ ಸೇವಕಿ ಮೈಮುನಾ ರಾಜ್ ಕಮಲ್ ರವರು ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರ ಉಪಸ್ಥಿತಿ. ಈ ಒಂದು ಕೃತಿಯನ್ನ ರಚನೆ ಮಾಡಿದಂತಹ ಸಂಪಾದಕರಿಗೆ ಸನ್ಮಾನವನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ. ಗ್ರಾಮದ ಹೈನುಗಾರಿಕೆಯಲ್ಲಿ ಒಂದು ಸಾಧನೆಯನ್ನ ಮಾಡಿದಂತಹ ಹಾಗೂ ಸಮಾಜದಲ್ಲಿ ಸೇವಾ ರೂಪದಲ್ಲಿ ಗುರುತಿಸಿಕೊಂಡಿರುವಂತಹ ಮೈಮುನಾ ರಾಜ್ ಕಮಲ್ ರವರನ್ನ ನಮ್ಮೆಲ್ಲರ ಹರೇಕಳ ಗ್ರಾಮದ ಎಲ್ಲ ಸರ್ವ ಸದಸ್ಯರ ಪರವಾಗಿ ಅವರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೆಯಲಿಸುವಂತಹ ಕಾರ್ಯಕ್ರಮ. ಅಭಿನಂದನಾ ಪತ್ರವನ್ನ ನಿಮ್ಮ ಮುಂದೆ ಇಡುವುದಕ್ಕೆ ನಮ್ಮ ಹರೇಕಳ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ತ್ಯಾಗಂರವರು. ಅದು ಮೌಲ್ಯಯುತವಾಗಿ ಆಗಿರಬೇಕು ಅಥವಾ ಪ್ರಿಂಟಿಂಗ್ ಆಗಬೇಕು ಅಂದ್ರೆ ಒಂದಿಷ್ಟು ಹಣವನ್ನ ಅದಕ್ಕೆ ಕ್ರೋಢೀಕರಿಸಬೇಕಾಗ್ತದೆ. ಇವತ್ತು ಮೈಮುನಾ ಅವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆ ಅಂತಂದ್ರೆ ಈ ಹರೇಕಳದಲ್ಲಿ ಈ ಹೈನುಗಾರಿಕೆಯನ್ನ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವ ಹಾಗೆ ಮಾಡಿದಕ್ಕೆ ನಾವೆಲ್ಲರೂ ಚಪ್ಪಾಳೆ ಒಂದಿಗೆ ಮೈಮುನಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಮಜೀದ್ ಅವರ ಧರ್ಮಪತ್ನಿಗಳು, ಮಜೀದ್ ಅವರು ತೀರಿಕೊಂಡಾಗ ಸುಮಾರು 250 ಆಡುಗಳನ್ನ ಅವರು ಮಾರಿ ಒಂದು ಸಾಲವನ್ನೆಲ್ಲ, ಕೆಲವು ಸಾಲಗಳನ್ನ ಸಂದಾಯ ಮಾಡಿದ್ದನ್ನು ನಾವು ಪೇಪರಲ್ಲಿ ನೋಡಿದ್ದೇವೆ. ತದನಂತರ ಸುಮಾರು 101 ಹಸುಗಳನ್ನ ಸಾಕಬೇಕು ಎನ್ನುವಂತ ದೊಡ್ಡ ದೃಷ್ಟಿಕೋನದಲ್ಲಿ ಅವರು ದನಗಳನ್ನ, ಎಮ್ಮೆಗಳನ್ನೆಲ್ಲ ಖರೀದಿ ಮಾಡಿ ಇವತ್ತು ಒಳ್ಳೆ ರೀತಿಯಲ್ಲಿ ಹೈನುಗಾರಿಕೆಯನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಪತ್ರಿಕೆಯಲ್ಲಿ ಕೂಡ ಪ್ರತಿಬಿಂಬಿಸುವ ಹಾಗೆ ಆಗಿದೆ. ಅಂತವರು ಕೇವಲ ನಾನೊಬ್ಬನೇ ಅದನ್ನ ತಿನ್ಬಾರ್ದು, ನಾನು ಸಂಪಾದನೆ ಮಾಡಿದ್ರಲ್ಲಿ ಒಂದಿಷ್ಟನ್ನ ಸಮಾಜಕ್ಕೆ ವಿನಿಯೋಗಿಸಬೇಕು ಎನ್ನುವಂತ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಕೇವಲ ಇವತ್ತು ಇಲ್ಲಿಗೆ ಮಾತ್ರ ಅಲ್ಲ, ಪುಸ್ತಕಕ್ಕೆ ಮಾತ್ರ ಹಣ ಕೊಟ್ಟದಲ್ಲ ಅವರು, ಈ ಪಂಚಾಯತ್ ಕೂಡ ಮೂಲಭೂತವಾಗಿ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ಬೋದು. ಕೆಲಗೆ ಶುದ್ಧೀಕರಣ ಯಂತ್ರಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ಸಹಾಯವನ್ನ ಮಾಡಿದ್ದಾರೆ. ನಮ್ದೇ ಆಗಿರುವಂತ ಎಲ್ಲೇ ಸ್ಪೋರ್ಟ್ಸ್ ನಡೆಯುವಾಗ ಒಂದು ಊಟವನ್ನ ಮೊದಲು ಅಬ್ದುಲ್ ಮಜೀದ್ ಅವರು ಕೊಡ್ತಾ ಇದ್ರು. ಅವರು ಊಟಕ್ಕೆ ಬಹಳ ಪ್ರಿಯರು. ನಾವು ಈ ವೇದಿಕೆಯಲ್ಲಿ ಹೇಳದಿದ್ರೆ ತಪ್ಪಾದಿತ್ತು. ಇವರ ಗಂಡ ಅಬ್ದುಲ್ ಮಜೀದ್ ಅವರು ಯಾವುದೇ ಒಂದು ಸ್ಪೋರ್ಟ್ಸ್ ನಡೀತದೆ, ಪ್ರತಿಭಾ ಕಾರಂಜಿ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಊಟ ನಾನು ಕೊಡ್ತೇನೆ ಅಂತ ಹೇಳಿ ಅಷ್ಟು ಪ್ರೀತಿ, ಊಟ ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ ಅದನ್ನ ಮುಂದುವರಿಸಿಕೊಂಡು ಹೋದವರು ಧರ್ಮಪತ್ನಿಗಳು ನಾವು ನೋಡಿರ್ಬೋದು, ಎಲ್ಲಿಯೂ ಕಾಣ್ಲಿಕ್ಕೆ ಸಿಗಲ್ಲ. ಆದ್ರೆ ಅಂತ ಒಬ್ರು ಮೈಮುನಾ, ಅವರ ಮಗಳು ಮರ್ಜಿನಾ, ಅವರ ಸಮಾಜ ಸೇವಕ ಒಂದು ಚಿಂತನೆ ಉಂಟಲ್ಲ, ಅದಕ್ಕೆ ಜೋರಾದ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಕೊಡೋಣ. ಇವತ್ತು ಪುಸ್ತಕ ಸುಮಾರು ಒಂದು 2 ಲಕ್ಷದಷ್ಟು ಆಗಿರ್ಬೋದು. ಸುಮಾರು ನಾನು ಅಂದುಕೊಂಡ ಮಟ್ಟಿಗೆ ಅವರು ಹೇಳ್ಬಾರ್ದು ಅಂತ ಹೇಳಿದ್ರು, ಆದ್ರೂ ಹೇಳ್ಬೋದು. ನಾವು ಸುಮಾರು 75,000ದಷ್ಟು ಹಣವನ್ನ ಈ ಪುಸ್ತಕಕ್ಕೆ ನೀಡುವುದರೊಂದಿಗೆ ನನ್ನ ಕೊಡುಗೆಯಾಗಿ ನಾನು ಕೊಡ್ತೇನೆ ಅಂತ ಹೇಳಿ ಬಂದವರು ಶ್ರೀಮತಿ ಮೈಮುನಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಬಂಟ್ವಾಳ ತಾಲೂಕಿನ ಪುದು ಎನ್ನುವ ಗ್ರಾಮದ ಅಮ್ಮೆಂಬಾರ್ ಎಂಬಲ್ಲಿ ಹಮ್ಮಬ್ಬ ಮತ್ತು ಸಾರಮ್ಮ ದಂಪತಿಯ ಪುತ್ರಿಯಾಗಿ ಜನಿಸಿ ಅದೇ ಊರಿನ ಅಬ್ದುಲ್ ಮಜೀದ್ ಎಂಬುವರೊಂದಿಗೆ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸಿದಿರಿ. 10 ವರ್ಷಗಳಿಂದ 3 ಹೆಣ್ಮಕ್ಳು ಮತ್ತು 2 ಮೊಮ್ಮಕ್ಕಳ ಜೊತೆ ಹರೇಕಳ ಗ್ರಾಮದ ಕಿಸಾನ್ ನಗರದಲ್ಲಿ ವಾಸಿಸುತ್ತಿದ್ದು ಹೈನೋದ್ಯಮ ಮೂಲಕ ನೊಂದವರಿಗೆ ಆಸರೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಗೂ ಅಗತ್ಯ ಸಂದರ್ಭಗಳಲ್ಲಿ ನೆರವು ನೀಡುವ ಮೂಲಕ ಆಪತ್ಕಾಲದ ಆಪತ್ ಬಂದವರಾಗಿದ್ದಾರೆ. ಪಶುಸಂಗೋಪನೆ ಮೂಲಕ
ಹರೇಕಳ ಗ್ರಾಮದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ದಾರೆ. ನಲ್ಮೆಯ ಹರೇಕಳ ಗ್ರಾಮದ ಕೃತಿ ಮುದ್ರಣಕ್ಕೆ ದೊಡ್ಡ ಮೊತ್ತ ನೀಡಿ ಕೈಜೋಡಿಸಿದ್ದಾರೆ. ಇವರ ಉದಾರತೆ, ನಿಸ್ವಾರ್ಥ ಸೇವೆ ಮಾದರಿ ಜೀವನದ ಜನಮನದಲ್ಲಿ ಅಜಮರವಾಗಿದ್ದು ಗ್ರಾಮಸ್ಥರು ಮತ್ತು ಪಂಚಾಯತ್ ಆಡಳಿತ ಅಭಾರಿಯಾಗಿದೆ. ಇವರ ಸೇವೆಯನ್ನು ಪರಿಗಣಿಸಿ ನಲ್ಮೆಯ ಹರೇಕಳ ಗ್ರಾಮ ಕೃತಿ ಬಿಡುಗಡೆ ಸಂದರ್ಭದಲ್ಲಿ ಗ್ರಾಮಸ್ಥರ ಪರವಾಗಿ ಪಂಚಾಯತ್ ಆಡಳಿತ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ, ಅಭಿವಾದನೆ. ಧನ್ಯವಾದಗಳು ತ್ಯಾಗಂ ಸರ್. ಈಗ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರವರು ಸೇರಿಕೊಂಡು ಅವರಿಗೆ ಅಭಿನಂದಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಕಲ್ಯಾಣಿಯವರು. ಸಂಪಾದಕರು ನಲ್ಮೆಯ ಹರೇಕಳ ಗ್ರಾಮ ಕೃತಿಯ ಹಂಸಾ ಮಲಾರ್ ಅವರು ವೇದಿಕೆಗೆ ಬರಮಾಡಿಕೊಳ್ಳೋಣ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಹಂಸಾ ಮಲಾರ್ ಅವರನ್ನ ನಾವು ಈಗ ಹಲವಾರು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇಂತಹ ಒಬ್ಬ ಬ್ಯಾರಿ ಭಾಷೆಯಲ್ಲಿ ಅದು ಕೂಡ ಒಬ್ಬ ಕವಿ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ತುಂಬಾ ಹೆಮ್ಮೆ ಪಡಬೇಕು. ಯಾಕಂದ್ರೆ ಸ್ಪಷ್ಟ ಉಚ್ಚಾರ ನೀವು ನೋಡಿದ್ರೆ ಅವರು ಮಾತನಾಡುವ ಮಾತುಗಳಾಗಿರ್ಬೋದು, ಬರೆಯುವ ಕೃತಿಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕವಿತೆಗಳನ್ನೆಲ್ಲ ಅವರು ಬರೀತಾರೆ. ತುಂಬಾ ಕವಿತೆಗಳನ್ನು ನಾನು ಕೂಡ ಓದಿದ್ದೇನೆ. ಹಲವಾರು ಯುವ ಪ್ರತಿಭೆಗಳಿಗೆ ಮಾದರಿಯಾಗಿ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಅದೆಷ್ಟೋ ಇವತ್ತು ತುಂಬಾ ಮಂದಿ ಪ್ರತಿಭೆಗಳು ಹುಟ್ಟುಕೊಂಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಹಂಸಾ ಮಲಾರ್ ಅವರ ಒಂದು ಕಾಣಿಕೆ ಕೂಡ ಇದೆ. ವಿಶೇಷವಾಗಿ ಹಂಸಾ ಮಲಾರ್ ಅವರ ಮಾತುಗಾರಿಕೆ ತುಂಬಾ ಇವತ್ತು ಬರುವಾಗ ಬಹಳ ಸಂತೋಷದಿಂದ ಬಂದ ಕೂಡಲೇ ಅವ್ರಿಗೆ ಏನೋ ಒಂದು ಬೇಸರ ಆದಾಗೆ ಆಯ್ತು. ನನಗೆ ಎಂತದ್ದು ಗೊತ್ತಿಲ್ಲ, ಆದ್ರೂ ಕೂಡ ಅವರು ಏನು ಕಷ್ಟ ಆಗ್ಲಿ ನಷ್ಟ ಆಗ್ಲಿ ಬಹಳ ಇಷ್ಟಪಟ್ಟು ಹಾರ್ಡ್ ವರ್ಕರ್, ಒಬ್ಬ ಕಠಿಣ ಪರಿಶ್ರಮಿ ಅಂತ ಹೇಳ್ಬೋದು ಹಂಸಾ ಮಲಾರ್ ಅವರನ್ನ. ಯಾವುದೇ ದುಡುಕು ಸ್ವಭಾವ ಇಲ್ಲ, ಅಹಂಕಾರ ಇಲ್ವೇ ಇಲ್ಲ ಮನುಷ್ಯನಿಗೆ. ಮತ್ತೆ ಬೇರೆ ಬೇರೆ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ನೋಡಿದ್ದೇನೆ. ಕೇರಳದಲ್ಲಿ ಆಗಿರುವಂತಹ ಒಂದು ಪತ್ರಿಕಾ ಸಮ್ಮೇಳನ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಡೆಯುವಂತ ಪತ್ರಿಕೆಗೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಇದ್ದು ಆ ಬ್ಯಾರಿ ಭಾಷೆಯ ಕವನಗಳನ್ನ ಅವರು ಮಾತನಾಡುವ ರೀತಿ ನೀತಿ ಎಲ್ಲವೂ ನಾನು ಕಣ್ಣಾರೆ ನೋಡಿದ್ದೇನೆ. ಫೇಸ್ಬುಕ್ ಅಲ್ಲಿ ಎಲ್ಲ ನೀವು ನೋಡಿರ್ಬೋದು, ಅವರ ಹಲವಾರು ಕೃತಿಗಳು ಪ್ರಕಟಣೆ ಆದದನ್ನೆಲ್ಲ ನಾವು ನೋಡಿದ್ದೇವೆ. ಅಂತ ಒಬ್ಬ ವ್ಯಕ್ತಿ ನಮ್ಮ ಹತ್ತಿರದ ಪಾವೂರು ಗ್ರಾಮದಲ್ಲಿ ಇದ್ದುಕೊಂಡು ಇವತ್ತು ಗ್ರಾಮದ ಎಲ್ಲ ಇತಿಹಾಸವನ್ನ ಅಥವಾ ಅದೆಷ್ಟೋ ಸಾಧಕರ ಪರಿಚಯವನ್ನ ಇವತ್ತು ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಾಗ, ಪಂಚಾಯತ್ ಅಧ್ಯಕ್ಷನಾದಂತ ಬದ್ರುದ್ದೀನ್ ವಿನಂತಿ ಮಾಡಿದಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು, ಅದರ ಕಷ್ಟಗಳು ತುಂಬಾ ಇದೆ. ಇವತ್ತು ಗ್ರೂಪ್ ಬಾಳಪಿಣಿ ಅವರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಒಂದು ಪುಸ್ತಕ ರಚನೆ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಒಂದು ಅಕ್ಷರ ತಪ್ಪಾಗಬಾರ್ದು. ನೀವೆಲ್ಲರೂ ಅದನ್ನು ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಕು. ಒಂದು ಅಕ್ಷರ ತಪ್ಪಾದ್ರೆ ಆ ಬರವಣಿಗೆಗಾರರಿಗೆ ದೊಡ್ಡ ಮಾತು ಬರುತ್ತೆ ಹಿಂದಿನಿಂದ, ಅದೇನೆಲ್ಲ ಬಂದಿದೆ. ಯಾಕಂದ್ರೆ ನಾನು ಕೂಡ ಪತ್ರಿಕೆ ಈ ಒಂದು ಡಿಗ್ರಿಯಲ್ಲಿ ಪತ್ರಿಕೋದ್ಯಮ ತೆಗೆದು ಓದಿದವ. ಒಂದು ಸಣ್ಣ ಏನಾದ್ರೂ ಒಂದು ಪ್ರಕಟಣೆಗೊಳ್ಳುವಾಗ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಏನಾದ್ರು ತಪ್ಪಿ ಬಂದಾಗ ಅದ್ರ ಹಿಂದೆನೇ ಅದಕ್ಕೆ ಏನಾದ್ರೂ ಒಂದು ವಾಕ್ಯವನ್ನು ಸೇರಿಸಿ ಬರೀತಾರೆ. ಈ ಒಂದು ಜಗತ್ತಿನಲ್ಲಿ ಹಂಸಾ ಮಲಾರ್ ಅವರ ಒಂದು ಕೃತಿ ರಚನೆ ಆಗುವಂಥದ್ದು, ಈ ಪುಸ್ತಕದಲ್ಲಿ ಹಲವಾರು ಸಾಧಕರನ್ನ, ಸುಮಾರು 150 ಮಂದಿ ಸಾಧಕರನ್ನ ಅವರನ್ನ ಈ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ, ಅದಷ್ಟು ದೊಡ್ಡ ಕಷ್ಟ. ನನಗೆ ಗೊತ್ತಿದೆ ಆ ಕಷ್ಟವನ್ನು. ಅಂತ ಒಂದು ಕಷ್ಟವಾದಂತ ಒಂದು ಬೈಗಳು ತಿನ್ಬೇಕು ಎನ್ನುವಂತದ್ದು ಪ್ರಸಂಗ ಎದುರಾದ್ರೂ ಕೂಡ ಅದಕ್ಕೂ ಸಿದ್ಧತೆ ಆಗಿ ಅದೆಷ್ಟೇ ಬೈಗಳು ಬರಲಿ ಏನೇ ಆಗ್ಲಿ ಒಟ್ಟಾರೆಯಾಗಿ ಕೃತಿ ಬರಲೇಬೇಕು. ಈ ಹರೇಕಳ ಗ್ರಾಮದ ಎಲ್ಲ ಹಲವಾರು ಸಾಧಕರನ್ನ ಮುಖ್ಯ ವಾಹಿನಿಗೆ ತರಲೇಬೇಕು, ಮುಂದಿನ ಪೀಳಿಗೆಗೆ ಇದನ್ನ ತೋರ್ಪಡಿಸಬೇಕು. ಎಲ್ಲ ಮಕ್ಕಳಿಗೆ ಈ ಒಂದು ಪುಸ್ತಕ ನಮಗೆ ಅದು ದೇವರಾಗಿ, ಆ ಪುಸ್ತಕ ನಾವೆಲ್ಲ ಇವತ್ತು ಇರ್ತೇವೆ, ನಾಳೆ ಹೋಗ್ತೇವೆ, ಆದ್ರೆ ಹೊತ್ತಗೆ ಅಂತ ಹೇಳುವಂಥದ್ದು ಅದು ಮುಂದಿನ ಪೀಳಿಗೆಗೆ ದಾರಿದೀಪ ಆಗ್ತದೆ. ಆ ನಿಷ್ಠೆಯಲ್ಲಿ ಇವತ್ತು ಹರೇಕಳ ಗ್ರಾಮದ ಅದೆಷ್ಟೋ ಮಂದಿ ಇವತ್ತು ಅವರು ಓದೋ ಹೇಳಿದ್ರು, ಎಷ್ಟೆಷ್ಟು ಜಡ್ಜ್ಗಳು ಎಂತೆಂತ ಹಿರಿಯರನ್ನ ಇವತ್ತು ನಮಗೆ ಗೊತ್ತಿಲ್ಲ ಇಷ್ಟು ಮಂದಿ ಸಾಧಕರು ಈ ಹರೇಕಳ ಗ್ರಾಮದಲ್ಲಿ ಇದ್ದಾರೆ ಅಂತೇಳಿ. ಅಂತಹ ಸಾಧಕರನ್ನ ಇತಿಹಾಸವನ್ನ ಇವತ್ತು ಹರೇಕಳ ನಮ್ಮ ಅನ್ಸರ್ ಇನೋಳಿ ಅವರೊಟ್ಟಿಗೆ ಸೇರಿಕೊಂಡು ಹಂಸಾ ಮಲಾರ್ ಅವರು ತಂದಿರುವಂತದ್ದು ನಮಗೆಲ್ಲರಿಗೂ ದೊಡ್ಡ ಹೆಮ್ಮೆಯ ವಿಚಾರ. ಯಾವಾಗಲೂ ಒಬ್ಬ ವ್ಯಕ್ತಿ ಏನಾದ್ರೂ ಸಮಾಜಕ್ಕೆ ಒಂದು ಉಪಕಾರ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಧರ್ಮ ನೋಡಬಾರ್ದು, ಧರ್ಮ ನೋಡಬಾರ್ದು, ಭೇದ ಭಾವ ನೋಡಬಾರ್ದು. ಅವು ಎಂಥದೇ ವ್ಯಕ್ತಿ ಆಗಲಿ ಅವರನ್ನ ಮುಕ್ತ ಮನಸ್ಸಿನಿಂದ ಅಭಿವಂದಿಸುವಂಥದ್ದು ಅದು ಧರ್ಮ. ಈ ನೆಲೆಯಲ್ಲಿ ಇವತ್ತು ಹಂಸಾ ಮಲಾರ್ ಅವರಿಗೆ ಹರೇಕಳ ಗ್ರಾಮಸ್ಥರ ಪರವಾಗಿ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರ ಈ ಸೇವೆಯನ್ನು ನಾವು ಕೊಂಡಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಗ್ರಾಮದ ಮಲಾರ್ ಅರಸ್ಥಾನ ಎಂಬಲ್ಲಿ PM ಅಬ್ದುಲ್ಲಾ ಖಾದರ್ ಮತ್ತು ಸಾರಮ್ಮ ದಂಪತಿಯ ಪುತ್ರನಾಗಿ 12/6/1975 ಜನಿಸಿದ ಹಂಸಾ ಮಲಾರ್ BA ಪದವೀಧರ.
ವೃತ್ತಿಯಲ್ಲಿ ಪತ್ರಕರ್ತ, ಪ್ರವೃತ್ತಿಯಲ್ಲಿ ಕಥೆಗಾರ. ಮಂಗಳೂರಿನ ವಾರ್ತಾಭಾರತಿ ದೈನಿಕದಲ್ಲಿ ಹಿರಿಯ ವರದಿಗಾರ, ಉಪಸಂಪಾದಕನಾಗಿ ಕೆಲಸ ಮಾಡುತ್ತಿರುವ ಹಂಸಾ ಮಲಾರ್ ಈವರೆಗೆ ಕತೆ, ಕವನ, ಲೇಖನ, ಕಾದಂಬರಿ ಸಹಿತ 40ಕ್ಕೂ ಅಧಿಕ ಕೃತಿಗಳನ್ನು ಬರೆದಿದ್ದಾರೆ. ಬ್ಯಾರಿ ಕನ್ನಡ, ತುಳು ಭಾಷೆಯಲ್ಲಿ ಬರೆಯಬಲ್ಲ ಹಂಸಾ ಮಲಾರಿಗೆ ಮುಸ್ಲಿಂ ಸಾಹಿತ್ಯ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ 2006, ಬ್ಯಾರಿ ಸಾಹಿತ್ಯ ಪ್ರಶಸ್ತಿ 2006, ಅರಳು ಪ್ರಶಸ್ತಿ 2008, ಭಟ್ಕಳ ಸೈಯದ್ ಜಮಾಯಿರುಲ್ಲಾ ಶರೀಫ್ ಪ್ರತಿಷ್ಠಾನ ಪ್ರಶಸ್ತಿ 2013, ಹೆಬ್ಬಗೋಡಿ ಗೋಪಾಲ್ ದತ್ತಿ ಪ್ರಶಸ್ತಿ 2013, ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ 2014 ಹಾಗೂ ಬ್ಯಾರಿ ಕ್ಷೇತ್ರದ ಸಾಧನೆಗಾಗಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ 2012 ಲಭಿಸಿದೆ. ಮೊಯ್ಲಾಂಜಿ ಮಾಸಪತ್ರಿಕೆಯ ಸ್ಥಾಪಕ ಸಂಪಾದಕನಾಗಿದ್ದ ಹಂಸಾ ಮಲಾರ್ ಅವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಪ್ರಥಮ ಅವಧಿಯ ಸದಸ್ಯನಾಗಿ, ಅಕಾಡೆಮಿಯ ತ್ರೈಮಾಸಿಕ ಸಂಚಿಕೆ ಬೆಲ್ಕಿರಿಯ ಪ್ರಪ್ರಥಮ ಸಂಪಾದಕನಾಗಿ ಕಾರ್ಯನಿರ್ವಹಿಸಿದ್ದರು. ಅಕಾಡೆಮಿ 2020-22 ಅವಧಿಯಲ್ಲಿ ಬ್ಯಾರಿ ಪಠ್ಯಪುಸ್ತಕ ರಚನಾ ಸಮಿತಿ, ಬ್ಯಾರಿ ಲಿಪಿ ಸಂಶೋಧನೆ, ರಚನೆ, ಪರಿಶೀಲನಾ ಸಮಿತಿ, ಮರಕ್ಕೂಗು, ಆವತ್ತೋ ಮೊಹರಂ ಬ್ಯಾರಿನ್ಯ ಆಯ್ಕೆ ಮತ್ತು ಗ್ರಂಥ ರಚನಾ ಸಮಿತಿ, ಪುಸ್ತಕ ಪ್ರಕಟಣಾ ಆಯ್ಕೆ ಸಮಿತಿ, ದತ್ತಾಂಶ ಸಂಗ್ರಹ, ಅರ್ಜಿ ವಿಲೇವಾರಿ ಮತ್ತು ಪರಿಶೀಲನಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು. ಪತ್ನಿ, ಪುತ್ರ ಮತ್ತು ಪುತ್ರಿಯ ಜೊತೆ ಮಲಾರ್ನಲ್ಲಿ ವಾಸವಾಗಿದ್ದಾರೆ. ಪಾವೂರು ಗ್ರಾಮ ಕೃತಿಯನ್ನು ರಚಿಸಿ ಯಶಸ್ವಿಯಾಗಿರುವ ಇವರು ನಮ್ಮ ಬೇಡಿಕೆಯಂತೆ ಹರೇಕಳ ಗ್ರಾಮದ ಕೃತಿಯನ್ನು ರಚಿಸಿ ಗ್ರಾಮದ ಇತಿಹಾಸವನ್ನು ಶಾಶ್ವತವಾಗಿರಿಸಿದ್ದು ಇವರ ಶ್ರಮಕ್ಕೆ ಗ್ರಾಮ ಪಂಚಾಯತ್ ಆಡಳಿತ ಮತ್ತು ಗ್ರಾಮಸ್ಥರು ಆಭಾರಿಯಾಗಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಹಂಸಾ ಮಲಾರ್ ಅವರನ್ನು ಅಭಿನಂದಿಸುತ್ತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಶ್ರೀಯುತ ಹಂಸಾ ಮಲಾರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಮಾಡುವಂತಹ ಸನ್ಮಾನ ಇದಾಗಿರುತ್ತೆ. ಹರೇಕಳ ಗ್ರಾಮದ ಇತಿಹಾಸ ಹಾಗೂ ಹರೇಕಳ ಗ್ರಾಮದ ಸಾಧಕರನ್ನ ಪರಿಚಯಿಸುವಂತಹ ನಲ್ಮೆಯ ಹರೇಕಳ ಗ್ರಾಮ ಅನ್ನುವಂತಹ ಕೃತಿಯನ್ನ ರಚನೆಯಲ್ಲಿ ಸಂಪಾದಕರಾಗಿ ನಮ್ಮ ಮುಂದೆ ವಿರಾಜಮಾನರಾಗಿರುವಂತಹ ಹಂಸಾ ಮಲಾರ್. ಬಹಳ ಮುಗುಳ್ನಗೆಯ ವೀರ ಅಂತ ಹೇಳ್ಬೋದು ನಮ್ಮ ಅನ್ಸರಿ ನೋಳಿಯವನ್ನ. ಯಾಕಂದ್ರೆ ಸಣ್ಣ ಪ್ರಾಯ, ನೇರ ನಡೆನುಡಿ, ಯಾವಾಗಲೂ ಹಿಂದಿನಿಂದ ಮುಂದಿನಿಂದ ಏನಿಲ್ಲ. ಅನ್ಸರ್ ಅವರನ್ನ ಎಲ್ಲರಿಗೂ ಗೊತ್ತಿದೆ. ಬೇರೆ ಬೇರೆ ಪತ್ರಿಕೆಯಲ್ಲಿ ತಾನು ತೊಡಗಿಸಿಕೊಂಡವರು. ಅದು ಸಂಜೆಯ ಪತ್ರಿಕೆಗಳು ತುಂಬಾ ಇದೆ, ತಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ಪತ್ರಿಕೆಗಳಲ್ಲಿ ತಾನು ತೊಡಗಿಸಿಕೊಂಡು ಶೀರ್ಷಿಕೆಯನ್ನು ಕೊಡ್ಲಿಕ್ಕೆ ಬಹಳ ಪ್ರಮುಖ ಪಾತ್ರಧಾರಿ. ಮತ್ತೆ ಅದೆಷ್ಟೋ ಸಾಧಕರು ನಮಗೆಲ್ಲ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇರ್ಬೋದು, ಮುಖ್ಯವಾಹಿನಿಗೆ ಬರದಿರ್ಬೋದು. ಅಂತಹ ಸಾಧಕರನ್ನ ಗುರುತಿಸಿ ಎಲ್ಲಿದ್ರು ಎಲ್ಲಿಯಾದ್ರೂ ಹುಡುಕಿ ಹೋಗಿ ಆದ್ರೂ ಹುಡುಕಿ ಬಿಟ್ಟು ಅವರನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಮುಖ ಪಾತ್ರಧಾರರು ಯಾರು ಅಂತ ಹೇಳಿದ್ರೆ ಅದು ಅನ್ಸರಿನೊಳ್ಳಿ ಅಂತೇಳಿ ನಾವು ಗಟ್ಟಿಯಾಗಿ ಹೇಳ್ಬೋದು. ಮತ್ತೊಂದು ವಿಶೇಷತೆ ಅನ್ಸರಿನೊಳ್ಳಿ ಅವರದ್ದು ಏನಂತಂದ್ರೆ, ನಮ್ಮ ನಿಜವಾಗಿ ನಾವು ಹುಟ್ಟಿದ ಊರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವವರು ಶ್ರೀಯುತ ಅನ್ಸರಿನೊಳ್ಳಿ ಅವರು. ಇವತ್ತು ಹರೇಕಳ ವಿದ್ಯಾಸಂಸ್ಥೆಯಲ್ಲಿ ರಾಮಕೃಷ್ಣ ಪ್ರೌಢಶಾಲೆ ಆಗಿರ್ಬೋದು, ಈ ಕಡೆ ಬೇರೆ ಬೇರೆ ಶೈಕ್ಷಣಿಕ ಶಾಲೆಗಳು, ವಿದ್ಯಾಸಂಸ್ಥೆಗಳು ತುಂಬಾ ಇದೆ. ಇವತ್ತು ಆ ಸಂಸ್ಥೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಬೆಳಕಿಗೆ ಬರಬೇಕು ಅಂತ ಹೇಳಿದ್ರೆ ಅನ್ಸರಿನೊಳ್ಳಿ ಅವರವರ ಪಾತ್ರ ಕೂಡ ತುಂಬಾ ಇದೆ. ನನಗೆ ಈಗಲೂ ನೆನಪಿದೆ, 2006ರಲ್ಲಿ ನಮ್ಮ ರಾಷ್ಟ್ರ ಭಕ್ತ ಪುರಸ್ಕಾರ ಪಡೆದಂತ ವಿದ್ಯಾರ್ಥಿಗಳನ್ನ ಅಲ್ಲಿಂದ ಡೆಲ್ಲಿಗೆ ಅಂತೇಳಿ ಒಂದು ಶಿಕ್ಷಿಕೆಯನ್ನು ಕೊಟ್ಟು ಇವತ್ತು ನಮ್ಮ ಹರೇಕಳ ಸ್ಕೌಟ್ ಗೈಡ್ ಮಕ್ಕಳನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸುವ ಹಾಗೆ ಮಾಡಿದಂತ ಒಬ್ಬ. ಯಾಕೆ ನಾನು ಊರಿದ್ದು ಹೇಳಿದೆ ಅಂದ್ರೆ ತುಂಬಾ ಇದೆ, ಹೊರಗಿನದಲ್ಲ, ಹತ್ತಿರದನ್ನೇ ಹೇಳುವ ಅಂತೇಳಿ ನಮ್ಮ ಹರೇಕಳೆಗೆ ಸಂಬಂಧಪಟ್ಟ ಹಾಗೆ. ಪಾವೂರು ತುಂಬಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಮತ್ತೆ ನೇರವಾಗಿ ನಡೆದುಕೊಳ್ತಾರೆ. ಏನಾದ್ರೂ ಒಂದು ಅನ್ಯಾಯ ಕಣ್ಣು ಮುಂದೆ ನಡೆಯುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಂತವರೇ ದೊಡ್ಡ ಕೋಟ್ಯಾಧೀಶನೇ ಆಗಿರ್ಲಿ, ಅಲ್ಲಿಂದ ಏನೇನು ಬರ್ತದೆ ಅಂತೇಳಿ ಯಾವುದನ್ನು ಬಯಸದೆ, ಕಿಂಚಿತ್ತು ಹಣಕ್ಕೂ ಆಸೆ ಪಟ್ಟ ವ್ಯಕ್ತಿ ಅಲ್ಲ, ದೊಡ್ಡ ಶ್ರೀಮಂತಿಕೆಗೂ ಆಸೆ ಪಟ್ಟ ವ್ಯಕ್ತಿ ಅಲ್ಲ. ನೇರವಾಗಿ ಬರೆಯಬೇಕು ಎನ್ನುವಂತ, ಅದು ಪತ್ರಿಕೋದ್ಯಮಿಯಲ್ಲಿ ಎಲ್ಲರಲ್ಲಿ ಇರುವಂತ ಪ್ರಥಮ ಗುಣ. ಅದನ್ನ ಅಳವಡಿಸಿಕೊಳ್ಬೇಕಾದ್ದು ನಿಜವಾಗಿ. ಅಂತ ಒಬ್ಬ ವಿರಳ ಪತ್ರಿಕೋದ್ಯಮಿಗಳಲ್ಲಿ ಒಬ್ಬರು ಶ್ರೀಯುತ ಅನ್ಸರಿನೊಳ್ಳಿ ಅಂತೇಳಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ಮೈಮುನಾ ಅವರು ತಮಗೆಲ್ಲ ಗೊತ್ತಿದೆ. ಮೈಮುನಾ ಅವರು ಏನು ಹರೇಕಳ ಹಾಜಬ್ಬ ಅವರನ್ನ ಗುರುಪ್ಪ ಬಾಳೆಪುಣಿ ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋದ್ರು. ಹಾಗೆ ಇವತ್ತು ಮೈಮುನಾ ಅವರು ಹೈನುಗಾರಿಕೆಯಲ್ಲಿ ಮಾಡಿದಂತ ಸಾಧನೆಯನ್ನ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಕೊಂಡೋದಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ಶ್ರೀಯುತ ಅನ್ಸರಿನೊಳ್ಳಿ ಅವರು ಅಂತ ಹೇಳ್ಬೋದು. ಹೀಗೆ ಹಲವಾರು ಸಾಧಕರು ತುಂಬಾ ಮಂದಿ ಇದ್ದಾರೆ. ಅವರ ನಿಜವಾದ ಬಣ್ಣವನ್ನ
ಎಳೆದು ಈ ಪೇಪರ್ ಮುಖೇನ ಇವತ್ತು ಗುರುತಿಸಲ್ಪಟ್ಟವರು ಶ್ರೀಯುತ ಅನ್ಸರಿ ಇನ್ನೊಳ್ಳಿ ಅವರು ಇವತ್ತು ಈ ಪುಸ್ತಕಕ್ಕೆ ಕೈ ಹಾಕಿ ಇಬ್ಬರು ಮಾಡಿದಂತ ಕೆಲಸ ದೊಡ್ಡ ಕೆಲಸ. ಅದು ನಿಜವಾಗಿ ಮೆಚ್ಚಬೇಕು. ಏನಾದ್ರೂ ಸಣ್ಣ ತಪ್ಪುಗಳು ನಾವು ಯಾಕೆ ರವೀಂದ್ರ ಮಹರ್ಷಿ ಹೇಳಿದ್ರು ಮೊದಲೇ ಹೇಳುವಾಗ, ಒಂದು ಸಣ್ಣ ತಪ್ಪುಗಳು ಬರ್ತವೆ ಕಪ್ಪು ಚುಕ್ಕೆ, ಅದನ್ನೇ ನೋಡುದಲ್ಲ, ಅದರಲ್ಲಿ ತುಂಬಾ 99% ಒಳ್ಳೆಯ ಗುಣಗಳು ಇರ್ತದೆ, ಅದನ್ನು ನಾವು ಹೈಲೈಟ್ಸ್ ಮಾಡಬೇಕು ಅಂತೇಳಿ ವಿಶೇಷವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಅನ್ಸರಿ ಇನ್ನೊಳ್ಳಿ ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ದಿವಂಗತ ಹಮ್ಮಬ್ಬ ಸಿರ್ಸಿ ಮತ್ತು ನೂರ್ ಜಹಾನ್ ಇವರ 6 ಮಕ್ಕಳ ಪೈಕಿ 4ನೆಯವರು ಶ್ರೀಯುತ ಅನ್ಸರ್ ಇನ್ನೊಳ್ಳಿ ಅವರು. ಕಳೆದ 13 ವರ್ಷಗಳಿಂದ ವಿಜಯವಾಣಿ ದಿನಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕೆಲಸ ಮಾಡುತ್ತಿರುವ ಇವರು ಲೇಖನ ಕವನಗಳನ್ನು ಬರೆದಿದ್ದಾರೆ. ಕಲಾವಿದರು ಆಗಿರುವ ಇವರು ಕನ್ನಡ, ಬ್ಯಾರಿ, ತುಳು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ದೀನ ದುನಿಯಾವ, ಬ್ಯಾರಿ ಪ್ರಹಸನ, ನುವೆ ಬದುಕು, ತುಳು ಹಾಸ್ಯ ಭರಿತ ನಾಟಕ ಬರೆದು ನಿರ್ದೇಶನ ಮಾಡಿದ್ದಾರೆ. ಬ್ಯಾರಿ ಕೌಮು ಇವರ ಚೊಚ್ಚಲ ಕೃತಿಯಾಗಿದ್ದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಬಿಡುಗಡೆಯಾಗಿದೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಕೂಡ ಪಡೆದಿದ್ದಾರೆ. ಸಾಧಕರ ಜೀವನಗಾಥೆ ತಿಳಿಸುವ 3 ಕನ್ನಡ ಕೃತಿಗಳನ್ನು ಪ್ರಗತಿಯಲ್ಲಿದೆ. ಪ್ರಾಥಮಿಕ ಶಿಕ್ಷಣವನ್ನು ಇನ್ನೋಳಿ ಸರ್ಕಾರಿ ಶಾಲೆ, ಮಲಾರ್ ಸೆಂಟ್ರಲ್ ಮುಸ್ಲಿಂ ಶಾಲೆ, ಉಳ್ಳಾಲ ಕೋಟೆಪುರ ಟಿಪ್ಪು ಸುಲ್ತಾನ್ ಪ್ರಾಥಮಿಕ ಶಾಲೆಯಲ್ಲೂ, ಪ್ರೌಢ ಶಿಕ್ಷಣವನ್ನು ಉಳ್ಳಾಲ ಕೋಟೆಪುರ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ಹಾಗೂ ಪಿಯುಸಿ ಶಿಕ್ಷಣವನ್ನು ಕೂರ್ನಾಡು ಪದವಿ ಪೂರ್ವ ಕಾಲೇಜಿನಲ್ಲಿ ಪಡೆದಿದ್ದಾರೆ. ವಾರ್ತಾ ಮಿತ್ರ ಮಾಸಿಕ ಪತ್ರಿಕೆಯ ಉಪಸಂಪಾದಕರಾಗಿ, ಸ್ವಾಭಿಮಾನಿ ಕನ್ನಡಿಗ ಬೆಂಗಳೂರಿನ ವಾರ ಪತ್ರಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವರದಿಗಾರನಾಗಿ ಹಾಗೂ ಲಾಠಿ ಚಾರ್ಜ್ ಪತ್ರಿಕೆಯಲ್ಲಿ ಕೆಲಸ ಮಾಡಿ 2007ರಲ್ಲಿ ಜಯಕಿರಣ ಮಂಗಳೂರು ವರದಿಗಾರರಾಗಿ ಸೇರಿದರು. ನಮ್ಮ ಟಿವಿ ವಾಹಿನಿಯಲ್ಲಿ ರಾಜಕೀಯ ಆಂಕರ್ ಆಗಿ, ಹೊಸಕುರಳು ವಾಹಿನಿಯಲ್ಲಿ ಆಂಕರ್ ಆಗಿ ಶಾರಡಂಜಿ ಗೊಬ್ಬು ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಪ್ರಸ್ತುತ ವಿಜಯವಾಣಿ ವರದಿಗಾರರಾಗಿ ಹಾಗೂ ಹೊಸಕುರಳು ವಾಹಿನಿಯಲ್ಲಿ ಬ್ಯಾರಿ ವಾರ್ತಾ ವಾಚಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೌಹಾರ್ದ ವರದಿಗಾರರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಬ್ರ್ಯಾಂಡ್ ಮಂಗಳೂರು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 2ನೇ ಅವಧಿಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಳ್ಳಾಲ ದ್ರವತ್ಯಾಜ್ಯ ಘಟಕದ ಸುದ್ದಿ ವಿಧಾನ ಪರಿಷತ್ನಲ್ಲಿ ಚರ್ಚೆಗೆ ಕಾರಣವಾಗಿ ಸಚಿವರೇ ಉಳ್ಳಾಲಕ್ಕೆ ಭೇಟಿ ನೀಡಿದ್ದು, ಪೊಲೀಸ್ ಠಾಣೆಗೆ ಸಂಬಂಧಿಸಿದ ವರದಿ ಬಗ್ಗೆ ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯೇ ವರದಿ ಕೇಳಿತ್ತು. ಅರಣ್ಯ ಇಲಾಖೆಯಿಂದ ಗಿಡಗಳ ದರ ಹೆಚ್ಚಾದಾಗ ವರದಿ ಮೂಲಕ ಸರ್ಕಾರದ ಗಮನ ಸೆಳೆದು ಕಡಿಮೆಯಾಗುವಂತೆ ಮಾಡಿದ್ದು, ಹೈನೋದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹರೇಕಳ ಮೈಮುನಾ ಮರ್ಜಿನಾ ಹಾಗೂ ಅಣಬೆ ಕೃಷಿಕ TH ಅಬ್ದುಲ್ ರಜಾಕ್ ದಂಪತಿಯ ಸಾಧನೆಯನ್ನು ಸಮಾಜಕ್ಕೆ ಪರಿಚಯಿಸಿದ್ದು ಇವರ ಸಾಧನೆಯಾಗಿದೆ. ಹರಿತವಾದ ಬರಹ, ಮಾತುಗಾರಿಕೆ, ನಿರ್ಭೀತ, ಸೌಹಾರ್ದ, ಪ್ರಾಮಾಣಿಕ ವರದಿಗಾರಿಕೆಯ ಮೂಲಕ ಸರ್ವಧರ್ಮೀಯರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ತಾಯಿ, ಪತ್ನಿ, ಪುತ್ರ ಮತ್ತು ಪುತ್ರಿ ಜೊತೆ ಪಾವೂರು ಕಂಬಳಪದವದಲ್ಲಿ ವಾಸವಾಗಿದ್ದಾರೆ. ಇವತ್ತು ಈ ಒಂದು ಉತ್ತಮ ಕೃತಿಯನ್ನ ರಚನೆ ಆಗುವಲ್ಲಿ ಇವರು ಹಲವಾರು ಶ್ರಮವನ್ನ ಪಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಸಣ್ಣ ಒಂದು ಅಪಘಾತ ಆಗಿ ಮನೆಯಲ್ಲಿ ಬಿದ್ರು, ಆದ್ರೂ ಅವರ ಕನಸು ಪುಸ್ತಕದ ಮೇಲೆ ಇತ್ತು. ನಾವು ಹೋಗುವಾಗೆಲ್ಲ ಅದನ್ನೇ ಹೇಳ್ತಾ ಇದ್ರು, ಪಾಪ ಅಬ್ಜಾ ಮಲರ್ ಒಬ್ರು ಭಯಂಕರ ಹೊರಲಾಡ್ತಾ ಇದ್ದಾರೆ, ಬೇಗ 4 ತಿಂಗಳಲ್ಲಿ ಪುಸ್ತಕ ಆಗ್ಬೇಕು ನಮ್ಮ ಮನಸ್ಸಿದೆ. ಆದ್ರೂ ಏನೇ ಆಗಲಿ ಅವರ ಪ್ರಯತ್ನಕ್ಕೆ ನಾವು ಜೋರಾದ ಚಪ್ಪಾಳೆ ಏನಾದರೂ ತಟ್ಟೋಣ. ಅಭಿನಂದನೆಗಳು ಅನ್ಸರಿ ಇನ್ನೊಳ್ಳಿ ಅವರಿಗೆ. ಸೇರಿಕೊಂಡು ಈ ಒಂದು ಪುಟ್ಟ ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇದನ್ನು ಇವರ ಈ ಇದರ ವ್ಯಕ್ತಿ ಪರಿಚಯವನ್ನು ನನ್ನ ಪುತ್ರ ಮೊಹಮ್ಮದ್ ಶಫೀಕ್ ವಾಚನ ಮಾಡ್ತಾನೆ. ನೀಡುತ್ತಿರುವ ಕೃತಜ್ಞತಾ ಸ್ಮರಣೆ. ನಾವು ಸ್ವಇಚ್ಛೆಯಿಂದ ನಮ್ಮ ಗ್ರಾಮದ ಬಗ್ಗೆ ಬರೆದ ನಮ್ಮ ಪಾವೂರು ಗ್ರಾಮದೊಳಗೊಂದು ಸುತ್ತು ಕೃತಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹರೇಕಳ ಗ್ರಾಮದ ಕೃತಿ ರಚಿಸುವಂತೆ ನಮ್ಮನ್ನು ಪ್ರೇರೇಪಿಸಿದಲ್ಲದೆ ಆರಂಭದಿಂದ ಕೊನೆಯವರೆಗೂ ನಮ್ಮೊಂದಿಗೆ ಇದ್ದು ಕೃತಿ ರಚನೆ ಪೂರ್ಣಗೊಳಿಸಲು ಸಹಕರಿಸಿದ್ದೀರಿ. ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಗ್ರಾಮದ ಪ್ರಥಮ ಪ್ರಜೆಯ ಘನತೆ ಮತ್ತು ಗೌರವ ಹೆಚ್ಚಿಸಿದ್ದೀರಿ. ನಿಮ್ಮಿಂದಾಗಿ ನಾವು ಹರೇಕಳ ಗ್ರಾಮದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಯಲು ಸಾಧ್ಯವಾಯಿತು. ನಿಮ್ಮ ಪ್ರೇರಣೆ ಸಹಕಾರಕ್ಕೆ ನಾವು ಆಭಾರಿಯಾಗಿರುವೆವು. ನಿಮಗಿದು ನಮ್ಮ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ನಮ್ಮ ಸಲಾಂ ಅವರು ಕೂಡ ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ, ಪುದು ಪಂಚಾಯತ್ ಸೆಕ್ರೆಟರಿ, ಒಳ್ಳೆಯ ವಾಲಿಬಾಲ್ ಪಟು, ಅರೆಕಳದವರೇ ಸಲಾಂ ಅವರು, ಪುದು ಪಂಚಾಯತ್ನ
ಸಲಾಂ ಹರೇಕಳ ಇವರು ಕೂಡ ನಮ್ಮ ಅಧ್ಯಕ್ಷರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅಭಿನಯಿಸ್ತಾ ಇದ್ದಾರೆ. ಚಪ್ಪಾಳೆಯೊಂದಿಗೆ ಚಂದದ ಫೋಟೋ ಫ್ರೇಮ್ ಅನ್ನ ನೀಡುವುದರ ಮುಖೇನ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಿಂದ ಇನ್ನಷ್ಟು ಒಳ್ಳೊಳ್ಳೆಯ ಕೆಲಸ ಈ ಗ್ರಾಮದಲ್ಲಿ ನಡೆಯಲಿ ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಇಷ್ಟೊತ್ತು ನಮ್ಮ ಜೊತೆಗೆ ಇರುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿ ಶ್ರೀನಾಥ್ ಶೆಟ್ರು. ಪುಸ್ತಕ ಖರೀದಿಸಿ ಓದುವ ಸಮಯ ಹರೇಕಳದಲ್ಲಿ ಒಂದು ಪವಾಡ ರೀತಿಯ ಪ್ರಗತಿ ಮತ್ತು ಪರಿವರ್ತನೆ ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಪ್ರಗತಿ ಮತ್ತು ಪರಿವರ್ತನೆಗೆ ಇವತ್ತು ಏನೊಂದು ಹೊಸ ಕೃತಿ ಬಂದಿದೆ. ಆದರ್ಶ ಪತ್ರಕರ್ತರಿಬ್ಬರು ಒಂದು ಆದರ್ಶ ಗ್ರಾಮದ ಬಗ್ಗೆ ಗ್ರಾಮಯಾನ ಮಾಡಿ ಒಂದು ಕತೆ ಬರೆದಿದ್ದಾರೆ. ನಾವು ಮನೆಯಲ್ಲೇ ಕುಳಿತುಕೊಂಡು ಇಡೀ ಹರೇಕಳವನ್ನು ಸುತ್ತಬಹುದು. ಈಗಾಗಲೇ ಹರೇಕಳ ಗ್ರಾಮ ಜಗತ್ತಿನ ಗಮನ ಸೆಳೆದಿದೆ. ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ಸ್ತಂಭಗಳು, ಪತ್ರಿಕಾ ರಂಗ ಕೂಡ. ಯಾವುದೇ ಗ್ರಾಮಗಳಲ್ಲಿ ಇಲ್ಲದಂತಹ ಜನರು ಈ 4 ಅಂಗಗಳಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾ ರಂಗದಲ್ಲಿ ಸಕ್ರಿಯವಾಗಿರುವಂತಹ ಗ್ರಾಮ ಹರೇಕಳ. ಈ ಗ್ರಾಮ ಇವತ್ತಿನ ಕೃತಿ ಹೊರಗೆ ಬಂದಿದೆ. ಹೊರಗೆ ಬರಲಿಕ್ಕೆ ಕಾರಣ ಇಬ್ಬರು ಆದರ್ಶ ಪತ್ರಕರ್ತರು. ಅದರಷ್ಟೇ ಮುಖ್ಯ ಪಾತ್ರಧಾರಿಗಳು ಈ ಅಧ್ಯಕ್ಷರು, ಯುವ ಅಧ್ಯಕ್ಷರು. ಯಾಕಂದ್ರೆ ಈ ಕೃತಿ ಹೊರ ಬರಲಿಕ್ಕೆ ಕಾರಣಕರ್ತರು ಮತ್ತು ಇದು ಬೇಗ ಬರುವುದಕ್ಕೆ ಮೈಮನಂತಹ ಈ ಊರಿನ ಸಾಧಕರು ಕಾರಣಕರ್ತರು. ಆದರೆ ಇವತ್ತಿನ ಕೃತಿ ಹೊರಗೆ ಬಂದಿದೆ, ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಈಗಾಗಲೇ ಗಮನ ಸೆಳೆದಿದೆ ಜಗತ್ತಿನದ್ದು. ಇನ್ನು ಮುಂದಿನ ದಿನಗಳಲ್ಲಿ ದೇಶ ವಿದೇಶದವರು ಈ ಗ್ರಾಮಕ್ಕೆ ಬರಲಿಕ್ಕಿದ್ದಾರೆ. ನ್ಯಾಯಾಧೀಶರು ಇರುವ ಗ್ರಾಮ ನಮ್ಮದು. ಈ ಗ್ರಾಮದಲ್ಲಿರುವ ಪ್ರತಿಯೊಬ್ಬರು ನ್ಯಾಯವಾದಿಗಳಾಗಬೇಕು, ವಕೀಲರಲ್ಲ, ನ್ಯಾಯವಾದಿಗಳಾಗಬೇಕು. ನನಗೆ ಭರವಸೆ ಇದೆ ಈ ಗ್ರಾಮದಲ್ಲಿರುವ ಎಲ್ಲರೂ ನ್ಯಾಯವಾದಿಗಳಾಗುತ್ತಾರೆ ಅಂತ. ಯಾಕೆಂದ್ರೆ ನಾನು ಮೈಮುನವರ ಮನೆಗೆ ಹೋಗಿದ್ದೆ, ಒಂದು ವಿಶೇಷವಾದ ಪ್ರೇರಣೆ ಸಿಕ್ಕಿತು. ಹಾಜಬ್ಬರವರ ಮನೆಗೆ ಹೋಗಿದ್ದೆ, ವಿಶೇಷ ಪ್ರೇರಣೆ ಸಿಕ್ಕಿತು. ಅದು ಅಲ್ಲದೆ ಮಲಾರ್ ಕಡೆಗೆ ಮುನ್ನೆ ಹೋದೆ. ಅಲ್ಲಿ ಸಂಜೀವಿನಿ ಸಂಘ ಒಕ್ಕೂಟದ ಅಧ್ಯಕ್ಷರು ಅತಿಕಾ ಮೇಡಮ್ ಅಂತ ಒಬ್ರು ಹೋದೆ. ಅವರು ಅಕ್ಕ ತಂಗಿದ್ದಾರೆ. ಇನ್ನೂ 10 ಮನೆಗೆ ಹೋಗ್ಲಿಕ್ಕೆ ಉಂಟು. ಯಾವ ಮನೆಗೆ ಹೋದರೂ ಕೂಡ ನನಗೆ ಅನಿಸಿದ್ದು ಇದು ನಮ್ಮ ಮನೆ ಅನ್ನುವ ಭಾವನೆ ಬಂತು. ಒಂದು ವಿಶೇಷವಾದ ಒಂದು ವಾತಾವರಣ ಹರೇಕಳದಲ್ಲಿ ಮೂಡಿ ಬಂದಿದೆ. ಇದಕ್ಕೆ ಸ್ಪಷ್ಟವಾದ ರೂಪ ಕೊಡಲಿಕ್ಕೆ ನಮಗೆಲ್ಲರಿಗೂ ಒಂದು ಕೆಲಸ ಉಂಟು. ಯಾವುದಂದ್ರೆ ನಾಳೆ ಅಥವಾ ನಾಡಿನಿಂದ ಒಂದು ಹೊಸ ಕಾರ್ಯ. ಈ ಗ್ರಾಮದಲ್ಲಿರುವ ಚಿಕ್ಕ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬರು ನಿತ್ಯ ಮಾಡಬೇಕಾದ ಕಾರ್ಯ ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ, ಕಸಮುಕ್ತ ಗ್ರಾಮ. ಈ ಒಂದು ಕೆಲಸ ಆದರೆ ನಿಮ್ಮ ಗ್ರಾಮ ಜಗತ್ತಿನ ಮಾತ್ರ ಅಲ್ಲ, ವಿಶ್ವ ಸಂಸ್ಥೆಯ ಗಮನ ಸೆಳೆಯುತ್ತದೆ. ಈ ಒಂದು ಕೆಲಸ. ಈ ಕೆಲಸ ಮಾಡಲಿಕ್ಕೆ ಇವತ್ತಿನ ಪುಸ್ತಕ ನಿಮಗೆ ಪ್ರೇರಣೆ, ನನಗೂ ಪ್ರೇರಣೆ. ಇವತ್ತಿನ ಪುಸ್ತಕ ಪ್ರೇರಣೆ ಆಗಬೇಕು. ಈ ಪುಸ್ತಕ ವಿಶೇಷ ಪುಸ್ತಕ. ಯಾಕೆಂದ್ರೆ ಈ ಪುಸ್ತಕ ಮಸ್ತಕದ ಶಕ್ತಿಯನ್ನು ಹೆಚ್ಚು ಮಾಡುವಂತ ಒಂದು ಕೃತಿ. ಸಾಧಕರ ಸಂಗಮ ಇಲ್ಲಿ ಸಾಧಕರು ಇದರ ಒಳಗಿದ್ದಾರೆ. ಈ ಪುಸ್ತಕ ಓದಿದರೆ ಹರೇಕಳದ ಇನ್ನಷ್ಟು ಮಂದಿಗೆ ನಾನು ನ್ಯಾಯಾಧೀಶ ಆಗಬೇಕು ಅಂತ ಮನಸ್ಸಿಗೆ ಬರಬಹುದು, ನಾನು ಪತ್ರಕರ್ತನಾಗಬೇಕು, ನಾನು ಶಿಕ್ಷಕ ಆಗಬೇಕು ಅಂತ ಪ್ರೇರಣೆ ಬರಬಹುದು. ಸ್ನೇಹಿತರೆ, ನನಗೆ ಮಾತೇ ಬೇಡ ಅಂದ್ರೆ ಮೌನವೇ ಇಲ್ಲಿ ನನಗೆ ಬಂತು. ಯಾಕೆಂದ್ರೆ ಇದು ದೊಡ್ಡ ಕಾರ್ಯ ಮಾಡಿದಂತ ಇಬ್ಬರು ವ್ಯಕ್ತಿಗಳು, ಕಾರ್ಯ ಮಾಡಿಸಿದಂತ ಪಂಚಾಯತ್. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಗೆ ನಡೆಯುತ್ತದೆ ಹಾಗೆ ಹರೇಕಳ ಗ್ರಾಮ ಪಂಚಾಯತ್ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡುವ ಸತ್ಯದ ಒಂದೇ ಪಂಚಾಯತ್ ಹರೇಕಳ. ಗ್ರಾಮ ಸರ್ಕಾರದ ರೂಪದಲ್ಲಿ ಇಂಥ ಕೆಲಸ ಮಾಡುವುದು ಸರ್ಕಾರಗಳು, ಇಂಥ ಕೆಲಸ ಮಾಡಿಸುವುದು ಸರ್ಕಾರ. ಆದರೆ ಕಾನೂನು ಪ್ರಕಾರ
ಸದ್ಯಕ್ಕೆ ಪಂಚಾಯತ್ ಕೂಡ ಸರಕಾರ ರೀತಿಯಲ್ಲೇ ಕೆಲಸ ಮಾಡಬೇಕೆಂದು ಉಂಟು. ಅದೆಲ್ಲ ಕಡೆ ಕಾನೂನುಪರಕ ಕೆಲಸ ಆಗುವುದಿಲ್ಲ. ಸತ್ಯದ ಮಟ್ಟಿಗೆ ನಿಮ್ಮ ಪಂಚಾಯತ್ ಸರಕಾರದ ಮಾದರಿಯಲ್ಲೇ ಕೆಲಸ ಮಾಡ್ತಾ ಉಂಟು. ಇದನ್ನು ಮುಂದುವರಿಸಿ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿನ ದೃಷ್ಟಿ ನಿಮ್ಮ ಗ್ರಾಮಕ್ಕೆ ಬೀಳುತ್ತೆ. ಅದಕ್ಕೆ ಬೇರೆ ಬೇರೆ ಸಾಧನೆ ಉಂಟು. ಯಾಕಂದ್ರೆ ನಿಮ್ಮ ಗ್ರಾಮದಲ್ಲಿ ಒಂದು ಗ್ರಾಮದ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಕೇಳಿದ್ದೇವೆ. ಗ್ರಾಮದ ಆಸ್ಪತ್ರೆ ಎಲ್ಲಿಯೂ ಇಲ್ಲ. ಗ್ರಾಮ ಆಸ್ಪತ್ರೆ ಅದು ಕೂಡ ಮಾದರಿ ಆಸ್ಪತ್ರೆ. ನನಗೆ ಅನಿಸಿದ್ದು ಆಸ್ಪತ್ರೆ ಉದ್ಘಾಟನೆ ದಿವಸ ಬಾಳಪುಣಿಯವರು ಮುಳಿಪುನವರು ಇಲ್ಲಿಗೆ ಬರಬೇಕು ಅಂತ. ನಾನು ಮುಂದೆ ಇಲ್ಲಿಗೆ ಬಂದೆ, ಮೇರಮಜ್ಜಿಗೆ ಹೋಗಿ ಬರುವಾಗ ನನಗೆ ಏನೋ ಸ್ವಲ್ಪ ಸಮಸ್ಯೆ ಬಂತು. ನೇರ ಅಲ್ಲಿಗೆ ಹೋದೆ ಆಸ್ಪತ್ರೆಗೆ. ಅದು ಫ್ರೀ ಕಾರ್ಡ್ ಮಾಡಿಸ್ಕೊಂಡು ನನಗೆ ಫ್ರೀ ಕಾರ್ಡ್ ಸಿಕ್ಕಿತ್ತು. ಅಂದರೆ ಈ ಆಸ್ಪತ್ರೆ ಬಹಳ ಗುಣಮಟ್ಟದ ಆರೋಗ್ಯ ಸೇವೆ ಕೊಡುವಂತ ಆಸ್ಪತ್ರೆ ಅಂತ ನನಗೆ ಮನಸ್ಸಿಗೆ ಬಂದಿದೆ. ಅದು 24 ಗಂಟೆ ಕೆಲಸ ಮಾಡೋ ಆಸ್ಪತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ಎಲ್ಲದರ ಆಧಾರದಲ್ಲಿ ಈ ಪುಸ್ತಕ ಮಾಡಿದಂತ ಇಬ್ಬರು ವ್ಯಕ್ತಿಗಳು ನನ್ನ ಸ್ನೇಹಿತರು. ಹಂಸಮಲ ಸುಮಾರು 30 ವರ್ಷಗಳಿಂದ ನಾನು ಅವರನ್ನು ಬಲ್ಲೆ. ಅನ್ಸಾರ್ ಕೂಡ ನಮ್ಮ ತಂಡದಲ್ಲಿರುವವರು, ಸ್ವಚ್ಛತೆ ಕಾರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇರುವವರು. ಇಬ್ಬರು ಅಪರೂಪದ ಆದರ್ಶ ಪತ್ರಕರ್ತರು. ಒಂದು ಆದರ್ಶ ಗ್ರಾಮದ ಕಥೆ ಬರೆದಿದ್ದಾರೆ. ಆದರ್ಶ ವ್ಯಕ್ತಿಗಳ ಇರುವಂತ ಈ ಗ್ರಾಮ 100ಕ್ಕೆ 100 ಆದರ್ಶ ವ್ಯಕ್ತಿಗಳು ಇಲ್ಲಿ ರೂಪುಗೊಳ್ಳುತ್ತಾ ಇದ್ದಾರೆ. ಈ ಗ್ರಾಮದ 100ಕ್ಕೆ 100 ಜನರು ಆದರ್ಶ ವ್ಯಕ್ತಿಗಳು ಅಂತ ಸಾಬೀತಾಗುವುದು ಕಸಮುಕ್ತ ಗ್ರಾಮ ಆದಾಗ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದ ಆರೋಗ್ಯ, ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಮುಖ್ಯ ಅತಿಥಿಯಾಗಿರುವಂತವರು ಡಾಕ್ಟರ್ ಪ್ರವೀಣ್ ರಾಜ್, ಪ್ರೊಫೆಸರ್ ಮತ್ತು ಸಲಹೆಗಾರು, ಆಳ್ವಾಸ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮೂಡಬಿದ್ರೆ. ಗ್ರಾಮದವನಲ್ಲದಿದ್ದರೂ ಈ ಗ್ರಾಮದೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಒಂದು ಸಂಬಂಧವನ್ನು ಹೊಂದಿದವನು. ಅದಕ್ಕೆ ಮುಖ್ಯ ಕಾರಣ ಅನ್ಸಾರ್ ಅವರೇ, ಬೇರೆ ಯಾರೂ ಅಲ್ಲ. ನಾನು ಹಲವಾರು ಬಾರಿ ಹರೇಕಳ ಗ್ರಾಮದ ಕೆಲವೆಲ್ಲ ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ. ಅದಕ್ಕೆ ಒಂದು ಇವತ್ತಿನ ಪ್ರೋಗ್ರಾಮಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಇದೊಂದು ಅತ್ಯಂತ ಸದುದ್ದೇಶವನ್ನು ಹೊಂದಿರುವಂತಹ ಒಂದು ಕಾರ್ಯಕ್ರಮ. ನಲ್ಮೆಯ ಹರೇಕಳ ಅಂತ ಹೆಸರೇ ಅದಕ್ಕೊಂದು ಅಟ್ರಾಕ್ಷನ್ ಕೊಡ್ತಾ ಉಂಟು. ಅದನ್ನು ರಚಿಸಿದಂಥ ಇಬ್ಬರು ಕೂಡ, ಹಂಸ ಅವರನ್ನು ನಾನು ಕೇಳಿದ್ದು ಮಾತ್ರ, ಅವರನ್ನು ನಾನು ಮುಖತಃ ಪರಿಚಯ ಇಲ್ಲ. ಬಟ್ ಅನ್ಸಾರ್ ಮತ್ತು ಇವರಿಬ್ಬರು ಕೂಡ ಅತ್ಯಂತ ಸದುದ್ದೇಶ ಹೊಂದಿರುವಂತಹ ಒಂದಿಬ್ಬರು ಪತ್ರಕರ್ತರು. ನಿಮ್ಮ ಒಂದು ಹರೇಕಳ ಗ್ರಾಮದಲ್ಲಿ ಇವತ್ತಿರುವಂತಹ ಕೆಲವು ಸಾಧಕರು, ನಾನು ಕೆಲವೆಲ್ಲ ಲಿಸ್ಟನ್ನು ನೋಡಿದೆ. ನಮ್ಮ ಮುಂದೆ ಇರುವಂತಹ ಸಾಧಕರನ್ನು ನೋಡುವಾಗ ಕೆಲವೊಮ್ಮೆ ನಾವು ವೈದ್ಯ ವೃತ್ತಿಯಲ್ಲಿರುವಂತಹ ನಾವು ಕೆಲವೊಮ್ಮೆ ಅನಿಸುವುದಿದೆ ನಾವೇನೋ ಒಂದು ದೊಡ್ಡ ಕೆಲಸ ಮಾಡ್ತಿದ್ದೇವೆ ಅಂತೇಳಿ. ನಿಜವಾಗಿ ನೋಡಿದರೆ ನಾವು ಮಾಡೋ ಕೆಲಸ ನಗಣ್ಯ. ಮಾಡೋದು ನಾವೇನೋ ಒಂದು 5 ವರ್ಷವೋ 8 ವರ್ಷವೋ 10 ವರ್ಷವೋ ಕಲಿತು ಮಾಡಿದಂಥ ಕೆಲವು ನಮ್ಮ ಒಂದು ಆರೋಗ್ಯ ಸಂಬಂಧಿ ಕೆಲವು ನಮ್ಮದೇ ಒಂದು ರೀತಿಯ ಒಂದು ನಿಮಗೆ ಸೇವೆ ಇರ್ಬೋದು. ಆದರೆ ನನ್ನ ಎದುರಿರುವಂತಹ ನಿಮ್ಮ ಕೆಲವರನ್ನು ನಿಜವಾಗ್ಲೂ ನಿಮ್ಮ ಪರಿಚಯದಲ್ಲಿ ತುಂಬ ಚಿಕ್ಕದಾಗಿದ್ದರೂ ನಿಮ್ಮನ್ನು ಸವಿಸ್ತಾರವಾಗಿ ಅಧ್ಯಯನಕ್ಕೆ ಯೋಗ್ಯರಾದಂತಹ ಹಲವರು ನಿಮ್ಮಲ್ಲಿ ಈ ಹರೇಕಳ ಗ್ರಾಮದಲ್ಲಿದ್ದೀರಿ. ನಿಜವಾಗಿ ಹೇಳಬೇಕಿದ್ರೆ ನಾವು ಇವತ್ತು ನೊಬೆಲ್ ಪ್ರೈಸ್ ಅಂತ ಹೇಳುವಂತಹ ವ್ಯಕ್ತಿಗಳು ಎಲ್ಲಿಯೋ ದೂರವೋ ನಮ್ಮಿಂದ ಬಹಳ ದೂರದಲ್ಲಿರುವಂಥವರು. ಆದರೆ ನಮ್ಮ ಒಟ್ಟಿಗೆ ಇರುವಂತಹ, ಉದಾಹರಣೆಗೆ ಮೈಮನ್ ಅಂತವರಿರಲಿ, ಹಾಜಬನ್ ಅಂತವರಿರಲಿ, ಇವರೆಲ್ಲ ನೊಬೆಲ್ ಪ್ರೈಸಿಗೆ ಭಾಜನರಾಗಲಿಕ್ಕೆ ನಿಜವಾಗ್ಲೂ ಅವರ ಹತ್ರ ಅಂತಹ ಒಂದು ಸಾಧನೆ ಇದೆ. ಅದು ಹೊರಗಿನ ಜಗತ್ತಿಗೆ ಲೇಖನಿಯ ಮೂಲಕ ಮಾತ್ರವೇ ಗೊತ್ತಾಗ್ತಾ ಇದೆ. ಇಂತಹ ಒಂದು ಒಳ್ಳೆಯ ಒಂದು ಹರೇಕಳ ಗ್ರಾಮದ ಪರಿಚಯವನ್ನು, ನಮ್ಮ ಗ್ರಾಮ, ನಮ್ಮ ನೆಲ, ನಮ್ಮ ಜಲವನ್ನು ನಾವು ಪ್ರೀತಿಸಬೇಕು. ನಾನು ದೇರಕಟ್ಟೆ ಸೈಡ್ ಈಚೆ ಬರುವಾಗ ಹರೇಕಳ ಗ್ರಾಮದ ಉದ್ದಕ್ಕೆ ನಾನು ನೋಡ್ತಾ ಬಂದಿದ್ದೆ. ಎಲ್ಲಿಯೂ ಕೇವಲ ಒಂದೇ ಒಂದು ಕಡೆ ನನಗೆ ಕಸ ಕಂಡಿತ್ತು, ಬೇರೆ ಎಲ್ಲಿ ಕೂಡ ಮಾರ್ಗದ ಬದಿಯಲ್ಲಿ ಕಸ ಕಾಣಲಿಲ್ಲ. ಹಲವು ಗ್ರಾಮಗಳಲ್ಲಿ, ನಿಮ್ಮ ಇದರ ಹತ್ತಿರ ಗ್ರಾಮ ನೀವು ನೋಡಿರ್ಬೋದು, ಹಲವು ಗ್ರಾಮಗಳಲ್ಲಿ ಮಾರ್ಗದ ಬದಿಯಲ್ಲಿ, ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿ, ನಿಮ್ಮ ಇಲ್ಲಿ ಬಂದು ನೀವು ಸೇರಿರುವಂತಹ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕಿದ್ರೆ ನಿಮ್ಮಲ್ಲೆಲ್ಲ ಒಳ್ಳೆಯ ಮನಸ್ಸಿದೆ. ನಿಮಗೆ ಈ ಗ್ರಾಮದ ಬಗ್ಗೆ ಒಂದು ಆಸ್ಥೆ ಇದೆ, ಈ ಗ್ರಾಮದ ಬಗ್ಗೆ ಒಂದು ಪ್ರೀತಿ ಇದೆ. ಇದರಲ್ಲಿ ನೀವು ಇಷ್ಟೊಂದು ಜನಸಂಖ್ಯೆ ನಿಮ್ಮದು ಇರಬೇಕಿದ್ರೆ ಇದರ ಮುಂದೆ ಆಗಿ ಹೋದ ಹಲವರ ಒಳ್ಳೆಯ ಮನಸ್ಸು ಇವತ್ತಿಗೆ ಕೂಡ ಇಲ್ಲಿ ಚೆನ್ನಾಗಿದೆ. ಸೊ ಹಾಗಿರುವಾಗ ನಾವು ನೋಡುವಂಥ ನಮ್ಮ ಯಾವುದು ಮಂಗಳೂರಿಗೆ ನೀವು ಬರ್ತಾ ಇರುವಾಗ ನೀವು ನೋಡಿ, ದಾರಿ ಬದಿ ಉದ್ದಕ್ಕೆ ಕಸ ಹಾಕ್ತಾ ಹೋಗ್ತಾರೆ, ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಹಾಕ್ತಾರೆ. ನಾವು ಕೆಲವೊಮ್ಮೆ ನಮ್ಮ ವೆಹಿಕಲ್ ನಿಲ್ಲಿಸಿ ಅವರ ಹತ್ರ ಕೇಳಲಿಕ್ಕೆ ಹೋದರೆ ನಮಗೆ ಬೈತಾರೆ.
ನಮ್ಮಲ್ಲಿ ಮಂಗಳೂರಿನಲ್ಲಿ ಮನೆ ಮನೆಯಲ್ಲಿ ಕಸವನ್ನು ವಿಲೇವಾರಿ ಮಾಡುವಂಥ ವ್ಯವಸ್ಥೆ ಇದೆ. ಆದರೂ ಕೂಡ ತೋಡಿಗೆ ರೋಡ್ ಸೈಡ್ನಲ್ಲಿ ಹಾಕುವಂಥ ಒಂದು ಮನೋವ್ಯಾಧಿ ನಮ್ಮ ಮನುಷ್ಯರಲ್ಲಿದೆ. ಇಂಥ ಒಂದನ್ನು ನೀವೆಲ್ಲರೂ ಸೇರಿ ನೀವು ಮತ್ತು ನಿಮ್ಮ ಮಕ್ಕಳಾಗಲಿ ಯಾರೇ ಇರಲಿ, ನಾವು ಅದನ್ನು ಹಾಕದಾಗೆ ನಾವು ಮಾಡಬೇಕು. ನಿಮ್ಮ ಗ್ರಾಮ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆಯೋ ಅದೇ ರೀತಿಯಲ್ಲಿ ನಾವು ವ್ಯಕ್ತಿಗಳಾಗಿ ಅಭಿವೃದ್ಧಿ ಆಗ್ತೇವೆ. ನಿಮ್ಮದೊಂದು ಹರೇಕಳ ಗ್ರಾಮ ಅಂತ ಎನ್ನುವಂಥದ್ದು ಒಂದು ಆದರ್ಶ ಗ್ರಾಮವಾಗಿ ಬರುವಾಗ ಅದರ ಹತ್ತಿರದ ಗ್ರಾಮಗಳು ಕೂಡ ಅದರ ಒಂದು ಪ್ರಚೋದನೆ ಪಡೆದುಕೊಂಡು ಅದು ಕೂಡ ಆಗ್ಬೋದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದರ ಒಂದು ಇಲ್ಲೇ ಒಂದು ನಿಮ್ಮ ಒಂದು ಆ ಒಂದು ಎಂತೂಸಿಯಾಸಮ್ ಒಂದು ನೋಡುವಾಗ ನಂಗೆ ಖುಷಿ ಆಗ್ತಾ ಇದೆ. ಇದಕ್ಕೆ ಅನುವು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೆ ಅನ್ಸಾರ್ ಅವರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಶುಭ ಸಂಜೆ ನಮಸ್ಕಾರಗಳು. ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ, ಕೇವಲ ಒಂದು 5 ನಿಮಿಷದಲ್ಲಿ ನನ್ನ ಮನಸ್ಸಿನ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಖ್ಯವಾಗಿ ಈ ಗ್ರಾಮದ ಪ್ರಥಮ ಪ್ರಜೆ ಅನ್ಬೋದು ನನ್ನ ಗೆಳೆಯರು ಕೂಡ ಬದ್ರುದ್ದೀನ್ ಅವರೇ, ಹಾಗೂ ಹರೇಕಳ ಗ್ರಾಮವನ್ನು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಬೆಳಗಿಸಿದವರು ನಮ್ಮ ಜೊತೆ ವೇದಿಕೆ ಮೇಲೆ ಇದ್ದಾರೆ. ಹರೇಕಳ ಹಾಜಬ್ಬ ಅವರು, ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರೇ. ಹಾಗೆ ವೇದಿಕೆ ಮೇಲೆ ಗುರುಗಳಿದ್ದಾರೆ, ತುಂಬ ಜನ ಗಣ್ಯ ವ್ಯಕ್ತಿಗಳಿದ್ದಾರೆ. ಹಾಗೆ ವೇದಿಕೆ ಕೆಳಗಡೆ ನನ್ನ ಎಲ್ಲ ಬಂಧು ಮಿತ್ರರೇ, ಇವತ್ತು ನಮ್ಮ ರವೀಂದ್ರ ರೈ ಮಾಸ್ಟರ್ ಅವರು ಹೇಳಿದ ಹಾಗೆ ಹರೇಕಳ ಗ್ರಾಮದ ಇತಿಹಾಸದಲ್ಲಿ ಒಂದು ಬಂಗಾರದ ಅಕ್ಷರದಲ್ಲಿ ಬರೆಯುವಂಥ ದಿನ ಜುಲೈ 30, 2023. ಯಾಕಂತ ಹೇಳಿದ್ರೆ ಇಲ್ಲಿನ ಸಮಗ್ರ ಮಾಹಿತಿಯನ್ನು ಅದು ಇತಿಹಾಸದಿಂದ ಪ್ರಾರಂಭವಾಗಿ ಹರೇಕಳ ಎನ್ನುವ ಹೆಸರು ಈ ಊರಿಗೆ ಯಾಕೆ ಬಂತು, ಈ ಗ್ರಾಮಕ್ಕೆ ಯಾಕೆ ಬಂತು, ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಇರುವಂಥ ಅಭಿವೃದ್ಧಿ ಪಥ ಕೆಲಸಗಳಿರ್ಬೋದು, ಇಲ್ಲಿರುವಂಥ ಸೌಕರ್ಯ ಇರ್ಬೋದು, ಇಲ್ಲಿರುವಂಥ ಸಸ್ಯ ಸಂಪನ್ಮೂಲ ಇರ್ಬೋದು, ಇಲ್ಲಿರುವ ಮಹಾನ್ ಸಾಧಕರ ಸಾಧನೆಗಳಿರ್ಬೋದು, ಅವರ ಫೋಟೋಗಳನ್ನು ಸೇರಿ, ಅವರು ಹೆಚ್ಚಿನವರು ಕೆಲವರು ಇಲ್ಲದೆ ಇರ್ಬೋದು, ಅವರ ಫೋಟೋಗಳನ್ನು ಸೇರಿ ಒಂದು ಅದ್ಭುತವಾದ ಒಂದು ಗ್ರಂಥವನ್ನು ಹೊರತಂದಿದ್ದಾರೆ ನನ್ನ ಇಬ್ಬರು ಮಿತ್ರರು. ಒಂದು ಹಂಸ ಅವರು ಇನ್ನೊಬ್ಬರು ನನ್ನ ಆತ್ಮೀಯ ಗೆಳೆಯ ಅನ್ಸಾರ್ ಅವರು. ಅದು ನಿಜವಾಗಿ ಒಂದು ಮಹತ್ತರವಾದ ಸಾಧನೆ. ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ಈ ಪುಸ್ತಕದ ಹೆಸರು ನಲ್ಮಯ ಹರೇಕಳ ಗ್ರಾಮ. ನಲ್ಮಯ ಅಲ್ಲೇ ನಮಗೆ ಖುಷಿ ಆಗ್ತದೆ. ಪ್ರೀತಿ ಮತ್ತು ವಿಶ್ವಾಸ ಎಲ್ಲಿರ್ತದೋ, ನಾವು ಪತ್ರ ಬರೆಯುವಾಗ ಮೊದಲು ಬರೀತಿದ್ದು ನಲ್ಮಯ ಗೆಳೆಯ, ನಲ್ಮಯ ಗೆಳತಿ ಹಾಗೆ. ಸೊ ನಲ್ಮಯ ಅಂತ ಹೇಳಿದ್ರೆ ಪ್ರೀತಿ ಮತ್ತು ವಿಶ್ವಾಸ. ಈ ಪುಸ್ತಕವನ್ನು ಅವರು ಕಷ್ಟಪಟ್ಟು ಮಾಡಲಿಲ್ಲ, ಇಷ್ಟಪಟ್ಟು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಅದು ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ, ಈ ಪುಸ್ತಕವನ್ನು ಹೊರತಂದಿರುವಂಥದ್ದು. ಹಾಗೆ ಮಾತ್ರವಲ್ಲ, ಈಗಾಗಲೇ ಹಂಸ ಅವರು ಹೇಳಿದ್ದಾರೆ, ಈ ಪುಸ್ತಕ ರಚನೆಯಲ್ಲಿ ಅವರ ಕೊಡುಗೆ ಏನಿದೆ ಅದಕ್ಕಿಂತ ಹೆಚ್ಚಿನ ಕೊಡುಗೆ ಈ ಊರಿನ ಗ್ರಾಮಸ್ಥರ ಕೊಡುಗೆ. ಅವರನ್ನು ಭೇಟಿಯಾದಾಗ ಅವರು ನೀಡಿದಂಥ ಮಾಹಿತಿ ಏನಿದೆ ತುಂಬ ಸ್ವಾಗತಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಪರಿಗಣಿಸಿ ಒಂದು ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ, ನಲ್ಮಯ ಹರೇಕಳ ಗ್ರಾಮ. ಎಲ್ಲಿ ಹೋದರೂ ಕೂಡ ಹರೇಕಳದವರು ಮಾತ್ರವಲ್ಲ, ಬೇರೆಯವರು ಕೂಡ ಈ ಪುಸ್ತಕ ಟೈಟಲ್ ನೋಡುವಾಗಲೂ ಖುಷಿ ಆಗ್ತದೆ. ನಲ್ಮಯ ಹರೇಕಳ ಗ್ರಾಮ ಏನಪ್ಪ ಇದು, ನೋಡ್ಬೇಕಂತ ಓದ್ಬೇಕಂತ ಖುಷಿ ಆಗ್ತದೆ. ಸೊ ಈ ಸಂದರ್ಭದಲ್ಲಿ 2 ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು ಒಂದು 10 ವರ್ಷದ ಹಿಂದೆ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಕರ್ನಾಟಕ ಸರ್ಕಾರ ಇದರಿಂದ ಒಂದು ಏನು ಜನತಾ ಜೀವ ವೈವಿಧ್ಯ ದಾಖಲಾತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು, ಬೇರೆ ಬೇರೆ ಗ್ರಾಮದ್ದು. ಅದರಲ್ಲಿ ಹರೇಕಳ ಗ್ರಾಮ ಕೂಡ ಇತ್ತು. ಸೊ ಆ ಕೆಲಸದಲ್ಲಿ ನಾನು ಸಹ ಸಂಯೋಜಕನಾಗಿ ಕೆಲಸ ಮಾಡಿ ಅನುಭವ ಇದೆ. ಮತ್ತು ಈ ಹರೇಕಳ ಗ್ರಾಮಕ್ಕೆ ಬಂದಾಗ ಇಲ್ಲಿ ಸಿಕ್ಕಿದಂಥ ನಮಗೆ ಪ್ರೋತ್ಸಾಹ ಮತ್ತು ಸಹಕಾರ ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಪುಸ್ತಕ ಕಾಪಿರೈಟ್ ಇರೋದು ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅವರಿಗೆ, ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅದರ ಕಾಪಿ ಇರಬಹುದು. ಒಂದು 10 ವರ್ಷದ ಹಿಂದೆ ಮಾಡಿದಂಥ ಒಂದು ಗ್ರಂಥ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟರಿ. ಆವಾಗ ನಮ್ಗೆ ಏನು ತಿಳಿದು ಬಂತಂತ ಹೇಳಿದ್ರೆ, ಇಲ್ಲಿರುವಂಥ ಮುಖ್ಯವಾಗಿ ಸಸ್ಯ ಸಂಪನ್ಮೂಲ, ನಾವು ಎಂಡಮಿಕ್ ಸ್ಪೀಶೀಸ್ ಅಂತ ಹೇಳ್ತೇವೆ, ಸ್ಥಳೀಯ ಪ್ರಭೇದಗಳು. ಅಂದರೆ ಇಲ್ಲಿರುವಂಥ ಸಸ್ಯ ಪ್ರಭೇದ ಏನಿದೆ ಜಗತ್ತಿನ ಬೇರೆ ಎಲ್ಲೂ ಇಲ್ಲ, ಅಂಥ ಸಸ್ಯ ಪ್ರಭೇದಗಳು ಇಲ್ಲಿರುವುದು ನಮಗೆ ಕಂಡು ಬಂತು. ಅವೆಲ್ಲವನ್ನು ಡಾಕ್ಯುಮೆಂಟ್ ಮಾಡಿದ್ದೇವೆ. ಸೊ ಅಂಥ ಅನೇಕ ಉತ್ತಮವಾದ ಮಾಹಿತಿಯನ್ನು ಕಲೆ ಹಾಕಿ ಇಂಥ ಒಂದು ಅತ್ಯುತ್ತಮ ಗ್ರಂಥವನ್ನು ತಂದಿದ್ದಾರೆ. ಅವರಿಬ್ಬರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನನ್ನದು ಒಂದು ಮನಸ್ಸಿನಲ್ಲಿ ಒಂದು ಐಡಿಯಾ ಬಂತು. ಯಾಕಂದರೆ ಈ ಪುಸ್ತಕ ಕೇವಲ ಇಲ್ಲಿಗೆ ಸೀಮಿತವಾಗಬಾರ್ದು, ಇದನ್ನು ಒಂದು ಸಾಫ್ಟ್ ಕಾಪಿ ಮಾಡಿ ಬೇರೆಯವರಿಗೂ ಸಿಗಬೇಕು. ಅದನ್ನು ಪೇಯ್ಡ್ ಬೇಸಿಸ್ ಮೇಲೆ ಮಾಡ್ಬೋದು. ಮತ್ತು ನಿಮ್ಮ ಅನುಮತಿ ಇದ್ದರೆ ನಮ್ಮ ವಿಶ್ವವಿದ್ಯಾಲಯದಿಂದ ಇದನ್ನು ಇಂಗ್ಲೀಷಿಗೆ ಕೂಡ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ ನನ್ನಿಂದ ನಾನು ಸಹಾಯ ಮಾಡ್ತೇನೆ. ನಾಳೆನೇ ಆ ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಇಷ್ಟಪಡ್ತೇವೆ, ನೀವು ಅನುಮತಿ ಕೊಟ್ಟರೆ. ಸೊ ಇಷ್ಟನ್ನು ಹೇಳಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನಗೂ ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ವಿಜ್ಞಾನ ವಿಭಾಗ ಪ್ರಾಧ್ಯಾಪಕರು
ಕೊನೆಯದಾಗಿ ನಿಮ್ಮೆಲ್ಲರ ಆತ್ಮೀಯರು, ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಮುಸ್ತಾಫ್ ಮಲಾರ್ ಇವರಿಂದ 2 ಮಾತು. ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ಗೌರವ ಸಲಹೆಗಾರರು, ನಲ್ಮೆಯ ಹರೇಕಳ ಗ್ರಾಮ. ಚುಟುಕಾಗಿ ಮಾತನಾಡುವಂತಹ ನಮ್ಮ ಪ್ರೀತಿಯ ಮುಸ್ತಾಫ್ ಮಲಾರ್ ಅವರು. ಅನ್ಸಾರ್ ಇನೋಲಿ ಇವರ ಸಾರಥ್ಯದಲ್ಲಿ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರ ನೇತೃತ್ವದಲ್ಲಿ ಹರೇಕಳ ಪ್ರಕಾಶನ ಪ್ರಕಟಿಸಿದ ನಲ್ಮೆಯ ಹರೇಕಳ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಗ್ರಗಣ್ಯ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಊರ ಪರ ಊರಿನ ಅಗ್ರಗಣ್ಯ ಮಹನೀಯರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ತಮ್ಮೆಲ್ಲರನ್ನು ಸ್ವಾಗತಿಸಿದಂಥ ಬದ್ರುದ್ದೀನ್ ರವರು ಈ ಕೃತಿ ಬಿಡುಗಡೆಯ ಉದ್ದೇಶವನ್ನು ತಮ್ಮ ಮುಂದೆ ಇಟ್ಟರು. ಅದೇ ರೀತಿ ಹಮ್ಜಾ ಮಲಾರ್ ಅವರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಹಿನ್ನೆಲೆಯ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದರು. ಅದೇ ರೀತಿ ವೇದಿಕೆಯಲ್ಲಿ ಮಾತಾಡಿದಂಥ ನಮ್ಮ ಗುರುಗಳಾದಂಥ ರವೀಂದ್ರ ರೈ ಅವರು, ನಮ್ಮ ಶ್ರೀನ ಶೆಟ್ರು ಇವರು ಕೂಡ ಮಾಹಿತಿಯನ್ನು ನೀಡಿದರು. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಹಮ್ಜಾ ಮಲಾರ್ ಅವರು ಹೇಳಿದ ಹಾಗೆ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರ ಸಾರಥ್ಯದಲ್ಲಿ ಪಾವೂರು ಗ್ರಾಮದ ಸಾಧಕರ ಬಗ್ಗೆ ಒಂದು ಕೃತಿಯನ್ನು ಅವರು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದರು. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನಾನು ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಅವರನ್ನು ಅವರಿಗೆ ಕರೆಯೋಲೆ ಇಲ್ದಿದ್ರು ಕೂಡ ನಾನು ಕರೆಕೊಂಡು ಹೋಗಿದ್ದೆ, ಒಳ್ಳೆಯ ಕಾರ್ಯಕ್ರಮ, ಹೋಗಿ ಬರುವ ಅಂತ ಹೇಳಿ. ಆಗ ಆ ಪುಸ್ತಕವನ್ನು ಓದಿದಂಥ ಸಂದರ್ಭದಲ್ಲಿ ಬದ್ರುದ್ದೀನ್ ಅವರ ಜೊತೆ ನಾನು ಹೇಳಿದೆ, ನಾವು ಕೂಡ ಹರೇಕಳ ಗ್ರಾಮದಲ್ಲಿ ಬಹಳಷ್ಟು ಸಾಧಕರಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿದವರಿದ್ದಾರೆ. ಅವರ ಪರಿಚಯವನ್ನು ಇಂದಿನ ಪೀಳಿಗೆಗೆ ಮಾತ್ರವಲ್ಲ ಮುಂದಿನ ಪೀಳಿಗೆಗೆ ಕೂಡ ಶಾಶ್ವತವಾಗಿ ಇರುವ ಹಾಗೆ ನಾವು ಕೂಡ ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರ ಒಂದು ಸಹಭಾಗಿತ್ವದಲ್ಲಿ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಹೇಳಿದಾಗ ಬದ್ರುದ್ದೀನ್ ಅವರು ಆ ಸಂದರ್ಭದಲ್ಲಿ ಇದನ್ನು 100ಕ್ಕೆ 100 ನಾವು ಮಾಡಲೇಬೇಕು ಅಂತ ಹೇಳಿ ಒಪ್ಪಿಗೆಯನ್ನು ನೀಡಿದ ಮೇರೆಗೆ ಬದ್ರುದ್ದೀನ್ ಅವರು ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರನ್ನು ಸಂಪರ್ಕಿಸಿಕೊಂಡು ನೀವು ನಮಗೆ ಸಹಕಾರ ಮಾಡಬೇಕು, ಪುಸ್ತಕವನ್ನು ರಚನೆ ಮಾಡಬೇಕಂತ ಕೇಳಿಕೊಂಡಾಗ ಬಹಳ ಕಷ್ಟ ಸಾಧ್ಯವಾದ ಕೆಲಸವಾದರೂ ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಹರೇಕಳ ಗ್ರಾಮ ತಮ್ಮ ಗ್ರಾಮ ಅಲ್ಲದಿದ್ರೂ ಕೂಡ ಆ ಗ್ರಾಮ ನನ್ನ ಗ್ರಾಮ ಎಂಬ ನಮ್ಮ ಗ್ರಾಮ ಎಂಬ ನೆಲೆಯಲ್ಲಿ ಒಪ್ಪಿಕೊಂಡು ಇವತ್ತು ಆ ಸಾಧನೆಯನ್ನು ಮಾಡುವ ಮುಖಾಂತರ ಇವತ್ತು ಜಗತ್ತಿಗೆ ಈ ಪುಸ್ತಕವನ್ನು ತೋರಿಸಿಕೊಟ್ಟದ್ದಕ್ಕಾಗಿ ನಾನು ಮೊತ್ತ ಮೊದಲಿಗೆ ಹರೇಕಳ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಮತ್ತು ಹರೇಕಳ ಗ್ರಾಮ ಪಂಚಾಯತ್ನ ಎಲ್ಲ ಆಡಳಿತ ವರ್ಗದ ಪರವಾಗಿ ನಾನು ಹಮ್ಜಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೆ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸಲು ಹೋಗ್ತಾ ಇದ್ದೇನೆ. ಈ ಒಂದು ಕೆಲಸ ಅಷ್ಟು ಸುಲಭದ ಕೆಲಸ ಏನಲ್ಲ. ಪಾವೂರು ಗ್ರಾಮದ ಕೃತಿ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಹಮ್ಜಾ ಮಲಾರ್ ಹೇಳಿದ ಹಾಗೆ 1 ತಿಂಗಳ ಕಾಲ ಬಹಳಷ್ಟು ಕಷ್ಟ ಬಂದಿದ್ದಾರೆ. ಯಾಕಂತ ಹೇಳಿದರೆ ಈ ಸಾಧಕರನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾಧಕರ ಮನೆಗೆ ಕೆಲವರು ನಿಮ್ಮ ಫೋಟೋ, ನಿಮ್ಮ ಮಾಹಿತಿ, ನಿಮ್ಮ ಸಾಧನೆಯ ಬಗ್ಗೆ ಕೇಳಿದಾಗ ಕೂಡಲೇ ಸ್ಪಂದಿಸುವರಿದ್ದಾರೆ. ಕೆಲವರ ಮನೆಗೆ 10 ಬಾರಿ ಹೋಗಬೇಕು, 100 ಬಾರಿ ಹೋದದ್ದು ಕೂಡ ಹಮ್ಜಾ ಮತ್ತು ಅನ್ಸಾರ್ ಇನೋಲಿ ಅವರು ಅದು ಇದೆ, ಅದು ಪಾವೂರು ಗ್ರಾಮದಲ್ಲಿ. ಇಲ್ಲಿ ಕೂಡ ಕೆಲವೊಂದು ಮನೆಗಳಿಗೆ ಬಹಳ ಕಷ್ಟಪಟ್ಟು ಹೋಗಿದ್ದಾರೆ. ಆದರೂ ಇಲ್ಲಿ ಹೆಚ್ಚಿನವರು ಇಲ್ಲಿ ಇವತ್ತು ಈ ಹರೇಕಳ ಗ್ರಾಮದ
130 ಸಾಧಕರ ಪರಿಚಯ ಈ ನಲ್ಮೆಯ ಹರೇಕಳ ಗ್ರಾಮ ಈ ಪುಸ್ತಕದಲ್ಲಿದೆ. 130 ಸಾಧಕರು ಮಾತ್ರವಲ್ಲ, ಈ ಗ್ರಾಮದಲ್ಲಿ 100ಕ್ಕಿಂತಲೂ ಹೆಚ್ಚು ಪ್ರದೇಶಗಳ ಹೆಸರು ಇಲ್ಲಿ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಈ ಗ್ರಾಮದ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದೊಂದು ಪ್ರದೇಶಕ್ಕೆ ಯಾವ ಯಾವ ಹೆಸರು ಬರ್ತದೆ ಅಂತ ಹೇಳಿ ನಮ್ಗೆ ಯಾರಿಗೂ 100ಕ್ಕೆ 100 ಇಲ್ಲಿ ಗೊತ್ತಿದ್ದವರು ಇಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ 101 ಪ್ರದೇಶಗಳ ಹೆಸರನ್ನು ಕೂಡ ಈ ಪುಸ್ತಕದಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ ಒಂದೊಂದು ಪ್ರದೇಶಕ್ಕೆ. ಈಗ ಕಡವಿನ ಬಳಿಗೆ ಕನ್ನಡದಲ್ಲಿ ಕಡವಿನ ಬಳಿ ಅಂತ ಹೇಳ್ತಾರೆ, ಬ್ಯಾರಿ ಭಾಷೆಯಲ್ಲಿ ಕಡವೆ ರೋಡ್ ಅಂತ ಹೇಳ್ತಾರೆ, ತುಳುವಿನಲ್ಲಿ ಕಡಪು ಅಲ್ಪ ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳು, ಉದಾಹರಣೆಗೆ ಒಂದನ್ನು ನಾನು ಗುರುತಿಸಿದ್ದು. ಈ ರೀತಿಯ ಒಂದು ಹೆಸರುಗಳು, ಅದನ್ನು ತಿಳ್ಕೊಳ್ಬೇಕಾದ್ರೆ ಕೇವಲ ಇಂದಿನವರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಹಿರಿಯರಿಂದ ನಾವು ಕೇಳಿಕೊಂಡು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಈ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ನಾವು 100 ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗ್ತದೆ. 100 ವರ್ಷಗಳ ಹಿಂದಿನ ಚರಿತ್ರೆಯಿಂದ ಆರಂಭಿಸಿ ಅದಕ್ಕಿಂತ ಮುಂದೆ ಯಾವ ರೀತಿ ಇದೆ ಅಂತೇಳಿ ನಮ್ಗೆಲ್ರಿಗೂ ಯಾರಿಗೂ ಗೊತ್ತಿದ್ದವರು ಇಲ್ಲಿ ಇಲ್ಲ. ಅಲ್ಲಿಂದ ಕಲೆ ಹಾಕಿಕೊಂಡು ಇಲ್ಲಿಯ ದೈವಸ್ಥಾನ, ಮಸೀದಿ, ಚರ್ಚು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಎಲ್ಲವರನ್ನು ಒಂದು ಗುರುತಿಸುವಂತಹ ಒಂದು ಕೆಲಸ ಈ ಪುಸ್ತಕದಲ್ಲಿ ಆಗಿದೆ. ನಮ್ಗೆ ನಾನು ಜಾಸ್ತಿ ತಗೊಳ್ಳಿಕ್ಕೆ ಹೋಗುದಿಲ್ಲ. ಹರೇಕಳದ ವಿಚಾರ ಹೇಳ್ಬೇಕಾದ್ರೆ ಗಂಟೆಗಟ್ಟಲೆ ವಿಚಾರ ಮಾತಾಡುವಂತಹ ವಿಚಾರಧಾರೆಗಳು ನಮ್ಮ ಮನಸ್ಸಿನಲ್ಲಿ ಇದೆ. ಅದು ಜಾಸ್ತಿಯನ್ನು ಹೇಳಲಿಕ್ಕೆ ಹೋಗುದಿಲ್ಲ. ನಾನು ಹೇಳುವುದಿಷ್ಟೇ, ಈ ಗ್ರಾಮದಲ್ಲಿ ನಮ್ಮ ರವೀಂದ್ರ ಅವರು ಹೇಳಿದ್ರು, ಇಲ್ಲಿಯ ಕೆಲವೊಂದು ವಸ್ತುಗಳಿಗೆ ಕೂಡ ಇಲ್ಲಿ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಸಿದ್ಧಿಯಾದಂತಹ ಕೆಲವು ವಸ್ತುಗಳಿದೆ. ಉದಾಹರಣೆಗೆ ಮೆಣಸು. ಮಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಹರೇಕಳ ಮೆಣಸು ಅಂತ ಹೇಳಿದ್ರೆ ಬಹಳಷ್ಟು ಫೇಮಸ್. ಅಂತ ಒಂದು ವಸ್ತುಗಳು ಕೂಡ ಈ ಗ್ರಾಮದಲ್ಲಿದೆ. ಇತ್ತೀಚಿನವರಿಗೆ ಅದು ಗೊತ್ತಿರ್ಲಿಕ್ಕೆ ಇಲ್ಲ. ಇಲ್ಲಿಯ ಸಾಧಕರ ಬಗ್ಗೆ ಈಗಾಗಲೇ ಬದ್ರುದ್ದೀನ್ ಅವರು ಪ್ರಾಸ್ತಾವನಾ ಮಾತಿನಲ್ಲಿ ಹೇಳಿದ್ರು. ರಾಷ್ಟ್ರೀಯ ಹಾಕಿ ಕ್ರೀಡೆ ಅಸೋಸಿಯೇಷನ್ ಅಧ್ಯಕ್ಷರು ಈ ಗ್ರಾಮದವರು ಆಗಿದ್ರು ಅಂತ ಹೇಳಿದ್ರೆ ಅದು ಬಹಳ ಸುಲಭ ಅಲ್ಲ. ಈ ಹಾಕಿ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್ ಅಲ್ಲ, ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ. ಈ ಹಾಕಿ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಹರೇಕಳ ಗ್ರಾಮದವರು ಆಗಿದ್ರು ಅಂತ ಹೇಳಿ ನಮ್ಮ ಇವರಿದ್ದಾರೆ, ಯಾರು ಇಲ್ಲಿ ಜೀವನಣ್ಣ ಇದ್ದಾರೆ, ಅವರ ಅಣ್ಣ ಎಂತ ಬಂದಿದ್ದೀನಿ ಅವರ ಹೆಸರು, ಅಸೋಸಿಯೇಷನ್ ಅಧ್ಯಕ್ಷರಾಗಿರುವುದು RK ಶೆಟ್ಟಿ. ಉದಾಹರಣೆಗೆ ಜಡ್ಜ್ ನಮ್ಮ ಇವರು ಭಂಡಾರಿ ಅವರ ಮಗ ಇಲ್ಲಿ ಜಡ್ಜ್ ಆಗಿದ್ದಾರೆ ಅಂತ ಹೇಳಿದರೆ ನಮ್ಗೆ ಬಹಳಷ್ಟು ಹೆಮ್ಮೆ. ಇಲ್ಲಿ ಬಹಳಷ್ಟು ಅಧ್ಯಾಪಕರು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿದವರು ಇಲ್ಲಿದ್ದಾರೆ. ಉದಾಹರಣೆಗೆ ನಾವು ಹೇಳ್ಬೇಕಾದ್ರೆ ಹರೇಕಳ ಹಾಜಬ್ರವರ ಬಗ್ಗೆ ನಮ್ಗೆ ಇಲ್ಲಿ ಬಹಳ ಸಣ್ಣದಾಗಿ ಕಾಣಬಹುದು. ಹರೇಕಳದವರು ಹಾಜಬ್ಬ ಅವರ ಹೆಸರಲ್ಲೂ ಕೂಡ ಹೆಸರಿಗಿಂತ ಮುಂದೆ ಗ್ರಾಮದ ಹೆಸರನ್ನು ಅವರು ಇಟ್ಟಿದ್ದಾರೆ, ಹರೇಕಳ ಹಾಜಬ್ಬ ಅಂತೇಳಿ. ಹೆಸರು ನಂತರ ಬರುವುದು, ಗ್ರಾಮದ ಹೆಸರು ಮೊದಲು ಬರುವುದು. ಆ ಹೆಸರು ನಮ್ಮ ಗ್ರಾಮದಲ್ಲಿ ಅಲ್ಲ, ತಾಲೂಕಿನಲ್ಲಿ ಅಲ್ಲ, ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ಅಲ್ಲ, ರಾಷ್ಟ್ರದಲ್ಲಿ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರೇಕಳ ಗ್ರಾಮದ ಒಂದು ಹೆಸರನ್ನು ಎತ್ತಿ ಹಿಡಿದಂತ ಒಂದು ಹರೇಕಳ ಹಾಜಬ್ಬ ಈ ಗ್ರಾಮದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಗ್ರಾಮಕ್ಕೆ ಒಂದು ಹೆಮ್ಮೆ ಹೆಸರು ಯಾವುದು ಇದೆ, ವಿಚಾರ ಯಾವುದಂತ ಹೇಳಿದರೆ ನಮ್ಮ ಈ ಗ್ರಾಮ, ಈಗ ಹಂಸ ಮಲಾರ್ ಅವರು ಹೇಳಿದ್ರು, ಹರೇಕಳ ಪಾವೂರು ಮತ್ತು ಹರೇಕಳ ಒಂದು ಅಣ್ಣ ತಮ್ಮಂದಿರು ಇದ್ದರ ಹಾಗೆ ಒಂದೇ ಹೃದಯ ಅಂತ ಹೇಳಿ. ಅದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿದರೆ ಈ ಕಡವಿನ ಹೆಸರು ಬರುವಾಗ ಅದು ಪಾವೂರು ಕಡವು ಅಂತ ಹೇಳಿ, ಪಾವೂರು ಹರೇಕಳ ಕಡವು ಅಂತ ಹೇಳಿ, ಗೊತ್ತಾಯ್ತಲ್ಲ. ಈ ಹರೇಕಳ ಶಾಲೆಗೆ ಬರುವಾಗ ಹರೇಕಳ ಶಾಲೆಯ ಹೆಸರು ಬರುವುದು ಪಾವೂರು ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆ, ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳ್ಕೊಂಡು. ಅದೇ ರೀತಿ ನಮ್ಗೆ 3 ಗ್ರಾಮಗಳ ಸಂಬಂಧ, ಪಾವೂರು ಹರೇಕಳ ಅಮ್ಲಮಗುರು ಅಂತ ಹೇಳಿ. ಇಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಆ ಹೆಸರು ಬಂದದ್ದೇ ಈ 3 ಗ್ರಾಮಗಳವರು, ಪಾವೂರು ಹರೇಕಳ ಮತ್ತು ಅಮ್ಲಮಗುರಿನವರು ಸೇರಿಕೊಂಡು ಕಟ್ಟಿದಂತಹ ಶಾಲೆ ಇದು ಹರೇಕಳ ಶಾಲೆ. ಅದರಿಂದಾಗಿ ತ್ರಿಶಕ್ತಿ ಅಂದ್ರೆ 3 ಶಕ್ತಿಗಳು ಈ ಗ್ರಾಮದಲ್ಲಿ ಇದೆ ಅಂತ ಹೇಳಿ ಈ 3 ಗ್ರಾಮಗಳನ್ನು ಸೇರಿಸಿಕೊಂಡು ಬಂದಂತಹ ಒಂದು ಹಿನ್ನೆಲೆ ಈ ಗ್ರಾಮಕ್ಕೆ ಇದೆ. ಅದರ ಸಂಪೂರ್ಣವಾದಂತಹ ನೇತೃತ್ವವನ್ನು ವಹಿಸಿದ್ದು ಹರೇಕಳ. ಯಾಕಂತ ಹೇಳಿದ್ರೆ ಈ 3 ಗ್ರಾಮಗಳ ಮಧ್ಯೆ ಇರುವಂತಹ ಒಂದು ಗ್ರಾಮ ಈ ಹರೇಕಳ ಗ್ರಾಮ. ಈ ಕಡವು ಮಾತ್ರ ಅಲ್ಲ, ಈ ಬಸ್ಸು ಹರೇಕಳದ ಬಸ್ ಇವತ್ತಿನ ಬಸ್ ಅಲ್ಲ, 50 ವರ್ಷಗಳ ಹಿಂದಿನಿಂದ ಈ ಹರೇಕಳ ಗ್ರಾಮಕ್ಕೆ ಬಸ್ ಇದೆ. ಆ ಬಸ್ಸಿನಲ್ಲೂ ಕೂಡ ಪಾವೂರು ಹರೇಕಳ ಅಂತೇಳಿ ಪಾವೂರಿಗೆ ಹೋಗುವಂತ ಬಸ್, ಪಾವೂರು ಹರೇಕಳ ಎಂಬ ಹೆಸರಲ್ಲಿ ಬರುವಂತಹ ಒಂದು ಇದು. ಹಾಗೆಂತ ಹೇಳುವಾಗ ಬಹಳಷ್ಟು ವಿಚಾರಧಾರರು. ಇಲ್ಲಿಯ ಒಂದು ಕ್ರಾಂತಿಯ ಹೋರಾಟಗಾರ ನಮ್ಮ ಹರೇಕಳ ಮೊಯ್ದೀನ್
ಪರಿಸರವಾದಿ, ಅವರನ್ನು ನಾವು ಯಾವತ್ತೂ ಕೂಡ ನೆನಪಿಸಬೇಕು. ಹರೇಕಳದವರು ಮಾತ್ರವಲ್ಲ, ಈ ಪರಿಸರ ಗ್ರಾಮದವರು ಎಲ್ಲರೂ ಕೂಡ ನೆನಪಿಸಬೇಕು. ಪಾವೂರಿನವರು, ಹರೇಕಳದವರು, ಅಮ್ಲಮಂಗಲನವರು, ಕೊಣಾಜೆಯವರು, ಪರ್ಜಿನವರು, ಇಲ್ಲಿ ಇಷ್ಟು ಗಿಡ ಮರಗಳು ಬೆಳೆಯಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಅವರಿಗೆ ತಂಡ ಇರಬಹುದು, ಅದರ ನೇತೃತ್ವವನ್ನು ವಹಿಸಿದವರು ಹರೇಕಳ ಮೊಹಿದ್ದೀನ್ ಅವರು. ಅಂತವರನ್ನು ಕೂಡ ನಾವು ಈ ಗ್ರಾಮದಲ್ಲಿ ನೆನಪಿಸಬೇಕಾಗ್ತದೆ. ಪಾವೂರು ಹರೇಕಳ ಶಾಲೆ ಕಟ್ಟಿದಂತ ಕೋಟೆಯನ್ನು ಆಳುವಂತವರು, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಅದರ ಸಂಚಾಲಕರಾಗಿದ್ದಂತ ನಮ್ಮ ಪಾವೂರು ಗುತ್ತಿನ ಜಯರಾಮ್ ರೈಗಳವರು, ಈಗ ಸಂಚಾಲಕರಾಗಿರುವಂತಹ ಪಾವೂರು ಬೋರ್ಡನ್ನ ಜಯರಾಮ್ ಆಳ್ವರವರು, ಅದರ ಸಮಿತಿಯವರು, ಅವರೆಲ್ಲರೂ ಕೂಡ ನೆನಪಿಸಬೇಕು. ಯಾಕಂತ ಹೇಳಿದರೆ ಒಂದು ಗ್ರಾಮ, ಆ ಗ್ರಾಮ ಅಭಿವೃದ್ಧಿ ಆಗ್ಬೇಕಿದ್ರೆ ಆ ಗ್ರಾಮದಲ್ಲಿ ಶಿಕ್ಷಣ ಬೇಕು. ಅಂದಿನ ಕಾಲದಲ್ಲಿ ಈ ಗ್ರಾಮಕ್ಕೆ ಶಿಕ್ಷಣ ಕೊಟ್ಟಂತಹ ಒಂದು ಶಾಲೆ ಅಂದು ಇದಿದ್ರೆ ಪಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ, ಅದೇ ರೀತಿ ಪಾವೂರು ಹರೇಕಳ ಒಂದು ರಾಮಕೃಷ್ಣ ಹೈಸ್ಕೂಲ್. ಇಲ್ಲ ಅಂತ ಹೇಳಿ ಆದ್ರೆ ಮಂಗಳೂರಿಗೆ ನಾವು ಶಿಕ್ಷಣಕ್ಕೆ ಹೋಗಬೇಕಾದಂತಹ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಇಲ್ಲಿ ಶಾಲೆಯನ್ನು ನಿರ್ಮಿಸಿ ಇಲ್ಲಿ ಇತಿಹಾಸವನ್ನು ಮಾಡಿದಂತ ಒಂದು ಗ್ರಾಮ ಈ ಹರೇಕಳ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಮೈಮುನರವರು, ಶ್ರೀಮತಿ ಮೈಮುನ ರಾಜ್ಕಮಾಲ್ ಅವರ ಗಂಡ ಅಬ್ದುಲ್ ಮಜೀದ್ ರಾಜ್ಕಮಾಲ್ ರವರು ನನ್ನ ಆತ್ಮೀಯ ಒಂದು ಸಹೋದರರಾಗಿ ಇದ್ದಂತ ಒಂದು ವ್ಯಕ್ತಿ ಅವರು ಕೂಡ ಈ ಹರೇಕಳಕ್ಕೆ ಬಂದು ಕಳೆದ 10 ವರ್ಷಗಳಿಂದ ಈ ಗ್ರಾಮದಲ್ಲಿ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು, ತದನಂತರ ಅವರ ಮರಣದ ನಂತರ ಅದನ್ನು ಮುಂದುವರಿಸಿಕೊಂಡು ಶ್ರೀಮತಿ ಮೈಮೂನರವರು ಕೂಡ ಈ ಗ್ರಾಮ ಪಂಚಾಯತಿ ಕೂಡ ಬಹಳಷ್ಟು ಒಂದು ಸಹಕಾರವನ್ನು ಮಾಡಿದ್ದಾರೆ. ಇಲ್ಲಿ AC ಇರ್ಬೋದು, ಕುಡಿಯುವ ನೀರಿನ ಯೋಜನೆ ಇರ್ಬೋದು. ಉದಾಹರಣೆಗೆ ಆವತ್ತು ನಮ್ಮ ಉದ್ಘಾಟನೆಯ ಸಂದರ್ಭದಲ್ಲಿ ಅವರ ಮೊಮ್ಮಗಳ ಒಂದು ಹೆಸರಿನಲ್ಲಿ ಬರ್ತ್ಡೇ ಇತ್ತು, ಅದಕ್ಕೆ ಬೇಕಾಗಿ ಆವತ್ತು ಇಲ್ಲಿ ಊಟವನ್ನು ಕೊಟ್ಟದ್ದು ಕೂಡ ಅವರು. ಅದಕ್ಕೆ ಬೇಕಾಗಿ ನಾನು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ವಿಶೇಷವಾಗಿ ಈ ಕೃತಿ ಬಿಡುಗಡೆ ಅದು ಇವತ್ತು ಮಾತ್ರ ಅಲ್ಲ, ಶಾಶ್ವತವಾಗಿ ಉಳಿಬೇಕು. ಯಾಕೆ ಉಳಿಬೇಕಂತ ಹೇಳಿದರೆ ಇದು ಇವತ್ತಿನ ಪೀಳಿಗೆ ಮಾತ್ರ ಇದನ್ನು ಓದಿದ್ರೆ ಸಾಲದು. ಪ್ರತಿಯೊಂದು ಮನೆಯವರು ಕೂಡ, ಪ್ರತಿಯೊಂದು ಮನೆಯ ಕುಟುಂಬದವರು ಕೂಡ ಈ ಪುಸ್ತಕವನ್ನು ಖರೀದಿಸಿಕೊಂಡು ಮನೆಯಲ್ಲಿ ಇಡುವುದು ಮಾತ್ರವಲ್ಲ, ಪ್ರತಿಯೊಬ್ಬರು ಕೂಡ ಈ ಚರಿತ್ರೆಯನ್ನು ಓದಿಕೊಂಡು ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ತಿಳಿಸುವ ಮುಖಾಂತರ ಮುಂದಿನ ಪೀಳಿಗೆಯಲ್ಲೂ ಕೂಡ ನಿರಂತರವಾಗಿ ಶಾಶ್ವತವಾಗಿ ಹರೇಕಳ ಗ್ರಾಮದಲ್ಲಿ ಯಾರೆಲ್ಲ ಸಾಧಕರಿದ್ದಾರೆ ಅವರ ಸಾಧನೆಯನ್ನು ಗುರುತಿಸುವ ಮೂಲಕ ನಮ್ಮ ಮುಂದಿನ ಪೀಳಿಗೆ ಈ ಗುರುತಿಸುವುದರೊಂದಿಗೆ ನಾವು ಕೂಡ ಸಾಧನೆಯನ್ನು ಮಾಡಿಕೊಂಡು, ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿಕೊಂಡು ನಮ್ಮ ಹೆಸರು ಕೂಡ ಶಾಶ್ವತವಾಗಿ ಉಳಿಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಬರಬೇಕಾದಂತಹ ಒಂದು ಅನಿವಾರ್ಯತೆ ಈ ಪುಸ್ತಕದ ಮುಖಾಂತರ ಆಗ್ಬೇಕಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ತಾ, ವಿಶೇಷವಾಗಿ ಈ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಈಗಾಗಲೇ ಸೀನಶೆಟ್ಟಿ ಅವರು ಹೇಳಿದ್ರು. ನನ್ನ ಸಹೋದರ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷ, ಕಳೆದ 2.5 ವರ್ಷಗಳಿಂದ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿ, ಮುಂದಿನವರು ಯಾರು ಕೆಲಸ ಮಾಡಲಿಲ್ಲ ಅಂತ ಹೇಳಿ ಅಲ್ಲ, ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ನಾವು ಈ ಭಾಗದ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ನಾವು ನೆನಪಿಡಬೇಕಾದ್ದು ಸನ್ಮಾನ್ಯ UT ಫರೀದ್ ಸಾಹೇಬ್ರನ್ನು. ಇಲ್ಲಿ 4 ಬಾರಿ ಶಾಸಕರಾಗಿದ್ದುಕೊಂಡು ಈ ಹರೇಕಳ ಗ್ರಾಮಕ್ಕೆ ಇಲ್ಲಿ ಒಂದು 100-200 ಕುಟುಂಬಗಳಿಗೆ 1 ಎಕರೆಯಾಗಿ ಜಾಗ ಸಿಗ್ಬೇಕಾಗಿದ್ರೆ ಅಂದಿನ ಕಾಲಘಟ್ಟದಲ್ಲಿ ಆ ಶಾಸಕರಾಗಿದ್ದಂತ UT ಫರೀದ್ ಅವರು ಕಾರಣ ಅಂತ ಹೇಳಿ ಅದನ್ನು ಕೂಡ ನಾವು ನೆನಪಿಸಬೇಕಾಗಿದೆ. ಅದರಿಂದಾಗಿ ಅವರ ಹೆಸರು ಕೂಡ ಈ ಹರೇಕಳ ಗ್ರಾಮಕ್ಕೆ ಬಂದಿದೆ. ಅವರ ಹೆಸರು ಕೂಡ ಯಾವತ್ತೂ ಕೂಡ ಶಾಶ್ವತವಾಗಿ ಈ ಗ್ರಾಮದಲ್ಲಿ ನೆನಪಿಸಬೇಕಾಗಿದೆ. ಇವತ್ತು ಹರೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ನಮಗೆ ಪಾತ್ರವಹಿಸಿದ್ದು ನಮ್ಮ ಈ ಬ್ರಿಡ್ಜ್ ಕಮ್ ಡ್ಯಾಮ್ ಒಂದು, ಎರಡನೇದಾಗಿ ಈ ಗ್ರಾಮ ಪಂಚಾಯತ್. ಈಗಾಗಲೇ ನಮ್ಮ ರವೀಂದ್ರ ಅವರು ಹೇಳಿದ್ರು, ಈ ಗ್ರಾಮ ಪಂಚಾಯತ್ ಈ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಹರೇಕಳದ ಹೆಸರನ್ನು ಎತ್ತಿ ಹಿಡಿಯುವ ಹಾಗೆ ಮಾಡಿದಂತ ಒಂದು ಪಂಚಾಯತ್ ಇದ್ರೆ ಹರೇಕಳ ಗ್ರಾಮ ಪಂಚಾಯತ್. ಇದು ಭದ್ರತೀನ ಅಧ್ಯಕ್ಷರಾದ ಮೇಲೆ ಅವರ ಸಾರಥ್ಯದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ, ಇಲ್ಲಿನ ಬುದ್ಧಿಜೀವಿಗಳ, ಎಲ್ಲ ಸಂಘ ಸಂಸ್ಥೆಗಳ, ಎಲ್ಲ ಪಕ್ಷದವರ ಸಹಕಾರದಿಂದ ಇದು ಸಾಧ್ಯವಾಗಿತ್ತು. ಮತ್ತೆ ಇದರ ಬೆನ್ನೆಲುಬಾಗಿ ನಮಗೆ ನಿಂತವರು ಈ ಭಾಗದ ಶಾಸಕರಾದಂತ UT ಖಾದರ್ ಅವರು, ಈಗ ಸ್ಪೀಕರ್ ಆಗಿದ್ದವರು, ಅವರನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಬದ್ರುದ್ದೀನ್ ಅಧ್ಯಕ್ಷರಾದ ನಂತರ ಇಲ್ಲಿ ಒಂದು ಆಸ್ಪತ್ರೆ ಆಗುವ ಹಾಗೆ ಆಯಿತು. ಯಾಕೆ ಇಲ್ಲಿಗೆ ಆಸ್ಪತ್ರೆ ಆಯಿತು ಇದನ್ನು ಕೂಡ ತಾವೆಲ್ಲರೂ ಗಮನಿಸಬೇಕು. ಇಲ್ಲಿ ನಮ್ಮ ಬ್ರಿಡ್ಜ್ ಕಮ್ ಡ್ಯಾಮ್ ಅನ್ನು ಕಟ್ಟಿದವರು ನಮ್ಮ G ಶಂಕರ್ ಅವರು, ಗುತ್ತಿಗೆದಾರರು, ಉಡುಪಿಯವರು. ಅವರು ಕಟ್ಟಿ ಮುಗಿದಂತಹ ಸಂದರ್ಭದಲ್ಲಿ ಅವರು ನಮ್ಮ ಶಾಸಕರಲ್ಲಿ ಹೇಳಿದ್ದು ಒಂದೇ ಒಂದು ಮಾತು, ಏನಂತ ಹೇಳಿದರೆ, ನಾನು ಈ ಬ್ರಿಡ್ಜ್ ಕಟ್ಟುವ ಸಂದರ್ಭದಲ್ಲಿ ಈ ಹರೇಕಳ ಗ್ರಾಮದ ಜನತೆಯಾಗಲಿ, ಇಲ್ಲಿಯ ಜನಪ್ರತಿನಿಧಿಯಾಗಲಿ ಒಂದೇ 1 ರೂಪಾಯಿ ಅಪೇಕ್ಷೆಯನ್ನು ನನಗೆ ಪಟ್ಟಿಲ್ಲ. ನಾನು
ನನ್ನ ವಾಹನ ಹೋಗುವಂತ ಸಂದರ್ಭದಲ್ಲಿ, ನನ್ನ ಏನೆಲ್ಲ ಕೆಲಸ ಕಾರ್ಯಗಳಿಗೆ ಸಾಧನ ಹೋಗುವಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನನಗೆ ಸಹಕಾರ ನೀಡಿದವರು ಹರೇಕಳ ಗ್ರಾಮದವರು. ಅದರಲ್ಲೂ ಕೂಡ ವಿಶೇಷವಾಗಿ ನನಗೆ ಸಹಕಾರ ನೀಡಿದವರು ಬದ್ರುದ್ದೀನ್ ರವರು. ಅದಕ್ಕಾಗಿ ನಾನು ಈ ಹರೇಕಳ ಗ್ರಾಮಕ್ಕೆ ಏನು ಕೊಡುಗೆ ಕೊಡ್ಬೇಕಂತೇಳಿ ನಮ್ಮ MLA ಅವರಿಗೆ ಕೇಳಿದಾಗ, MLA ಅವರು ನಮ್ಮ ಜೊತೆ ಸಮಾಲೋಚಿಸಿದಾಗ ನಾವಿಟ್ಟಂತಹ ಒಂದು ಬೇಡಿಕೆ ಯಾವುದಂತ ಹೇಳಿದ್ರೆ, ನಮ್ಗೆ ಆಸ್ಪತ್ರೆಯ ಅಗತ್ಯ ಇದೆ. ಅದರಿಂದಾಗಿ 2 ಕೋಟಿಯಷ್ಟು ಮೊತ್ತದ ಆಸ್ಪತ್ರೆಯನ್ನು ನಮ್ಗೆ ಜಿ ಶಂಕರ್ ಅವರು ಇಲ್ಲಿ ಕಟ್ಟಿಕೊಡ್ಲಿಕ್ಕೆ ಕಾರಣ, ಅದು ಮುಖ್ಯ ರೂವಾರಿ MLA UT ಖಾದರ್ ಅವರು, ಅದರ ಜೊತೆಗೆ ಬದ್ರುದ್ದೀನ್ ರವರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು, ಅದರ ಜೊತೆಗೆ ಇಲ್ಲಿ PU ಕಾಲೇಜ್ ಆಗ್ಬೇಕಂತೇಳಿ ಬಹಳವಾದಂತಹ ಒಂದು ಅಪೇಕ್ಷೆ ಹಾಜಬ್ರವರ ಕನಸು ಇದೆ. ಆ ಕನಸು ಖಂಡಿತವಾಗಿ 100ಕ್ಕೆ 100 ಮುಂದಿನ ದಿನಗಳಲ್ಲಿ ನಡೆಸಾಗ್ತದೆ. ಅಲ್ಲಿಗೆ ಜಾಗ ಆಗ್ಬೇಕಂತ ಕೇಳಿಕೊಂಡಾಗ ಹರೇಕಳ ಗ್ರಾಮದ ಪರವಾಗಿ ನಮ್ಮ ಹಾಜಪ್ಪ ಸಾಹೇಬರು DC ಸಾಹೇಬ್ರ ಜೊತೆ ನಮ್ಮ MLA ಜೊತೆ ಸಮಾಲೋಚಿಸಿಕೊಂಡು ಆದಷ್ಟು ಬೇಗ ಜಾಗ ಕೊಡಬೇಕು ಅಂತ ಕೇಳಿದಾಗ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸೇರಿಕೊಂಡು 1 ಎಕರೆ 30 ಸೆನ್ಸ್ ಜಾಗ ಹರೇಕಳದಲ್ಲಿ ಸಿಗುವ ಆಗಿದ್ರೆ ಅದು ಹರೇಕಳ ಗ್ರಾಮ ಪಂಚಾಯತ್ ಕಾರಣ ಅಂತ ಹೇಳಿ ಹೇಳ್ಬೇಕು. ಅದರ ಜೊತೆಗೆ ನಮ್ಗೆ ಇಲ್ಲಿ ಕ್ರೀಡಾಂಗಣ ಆಗ್ಬೇಕಂತ ಹೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೆವು ಶಾಸಕರಲ್ಲಿ. ಶಾಸಕರು 1 ಎಕರೆ 80 ಸೆನ್ಸ್ ಜಾಗವನ್ನು ಇಲ್ಲಿ ನಮ್ಗೆ ಹರೇಕಳ ಗ್ರಾಮಕ್ಕೆ ಶಾಶ್ವತ ಕ್ರೀಡೆಗಾಗಿ ಕೂಡ ಸ್ಥಳ ಗುರುತಿಸಿ ಈಗಾಗಲೇ RTC ಕೂಡ ಪಂಚಾಯತ್ ಹೆಸರಲ್ಲಿ ಆಗಿದೆ. ಅದು ಕೂಡ ಈ ಹರೇಕಳದಲ್ಲಿ ಆಗಿದೆ. ಅದರ ಜೊತೆಗೆ ಕಸ ವಿಲೇವಾರಿ ಇನ್ನು ಬಾಕಿ ಇರುವಂತಹ ಒಂದು ಕೆಲಸ, ಕಸ ವಿಲೇವಾರಿ ಇದು ಈಗಾಗಲೇ ಅದರ ಇದು ಕೂಡ ಶೆಡ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀಧಶೆಟ್ಟಿ ಅವರ ಕನಸು ಏನಿದೆ, ಆ ಕನಸು 100ಕ್ಕೆ 100 ನೆನೆಸ್ಬೇ ಆಗ್ಬೇಕಾದ್ರೆ ನಿಮ್ಮ ಸಹಕಾರ ಹರೇಕಳದಲ್ಲಿ ಯಾವತ್ತೂ ಕೂಡ ಇದೆ. ನೀವು ಹರೇಕಳವನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಆಗ್ಬೇಕಿದ್ರೆ, ನಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಆಗ್ಬೇಕಿದ್ರೆ, ನಮ್ಗೆ ಕೇವಲ ಪಂಚಾಯತ್ನ ಜನಪ್ರತಿನಿಧಿ ಅಧ್ಯಕ್ಷರಿರಲಿ, ಸದಸ್ಯರಿರಲಿ, ನಮ್ಮ ಅಧಿಕಾರಿಗಳಿರಲಿ, ಅದರ ಜೊತೆಗೆ ಗ್ರಾಮಸ್ಥರು ಪ್ರತಿಯೊಂದು ಸಂಘ ಸಂಸ್ಥೆಯವರು ಸಹಕಾರ ನೀಡಿದಾಗ ಮುಂದಿನ ದಿನದಲ್ಲಿ ನಾವು ತ್ಯಾಜ್ಯಗಳನ್ನು ರಸ್ತೆ ಬದಿಗಳಲ್ಲಿ ನಮ್ಮ ಮನೆಯ ಹೊರಗಡೆ ಸಿಕ್ಕಿದಲ್ಲಿ ಹಾಕದೆ ನಾವು ನಮ್ಮ ಸಂಘ ಸಂಸ್ಥೆಯರ ಸಹಕಾರದಿಂದ ಅದನ್ನು ಶಾಶ್ವತವಾಗಿ ನಮ್ಮ ಪಂಚಾಯತ್ನ ಕೈಗೆ ಕೊಟ್ಟುಕೊಂಡು ಹರೇಕಳ ಕಸಮುಕ್ತ ಗ್ರಾಮವನ್ನಾಗಿ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರ ಶ್ರೀಧಶೆಟ್ಟಿ ಅವರ ಜೊತೆ ಮತ್ತು ನಮ್ಮ ಪಂಚಾಯತ್ನವರ ಜೊತೆ ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು, ಅದು ಆದರೆ ಖಂಡಿತವಾಗಿ ನಮ್ಮ ಹರೇಕಳಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಬರ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಜೊತೆಗೆ ನಮಗೆ ತ್ಯಾಗಮ್ಮ ಹರೇಕಳ್ ರವರು ಕೂಡ ತುಂಬಾ ನಮ್ಮ ಹಿಂದೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ರವೀಂದ್ರ ರೈ ಅವರು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಯಾವ ಕಾರ್ಯಕ್ರಮಕ್ಕೆ ಇದ್ರೂ ಕೂಡ ನಮ್ಮ ಪಂಚಾಯತ್ನ ಅಧ್ಯಕ್ಷರ ಜೊತೆ, ಸದಸ್ಯರ ಜೊತೆ, ನಮ್ಮೆಲ್ಲರ ಜೊತೆ ನಮಗೆ ಮಾರ್ಗದರ್ಶನ ನೀಡುವವರು ರವೀಂದ್ರ ರೈ ಅವರು ಮತ್ತು ತ್ಯಾಗರಾಮ್ರವರು. ಅವರ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಜೊತೆ ಬೇಕು. ಮತ್ತು ಈ ಪುಸ್ತಕದ ನಮಗೆ ಬದುದ್ದೀನ್ ರವರ ಜೊತೆ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಟ್ಟವರು ನಮ್ಮ ಅಬ್ದುಲ್ ಸತ್ತಾರ್ ಅವರು. ಅವರು ಕೂಡ ಯಾಕಂತ ಹೇಳಿದ್ರೆ ದಾನಿಗಳ ಜೊತೆ ಹೋಗುವಾಗ ಪುಸ್ತಕ ಬಿಡುಗಡೆ ಅಷ್ಟು ಸುಲಭವಲ್ಲ. ಹಂಸಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರು ಏನು ದುಡ್ಡಿಗಾಗಿ ಮಾಡಿದಂತ ಒಂದು ಕಾರ್ಯಕ್ರಮ ಅಲ್ಲ. ಅದಿದ್ರು ಕೂಡ ಈ ಪುಸ್ತಕ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿಯಷ್ಟು ಖರ್ಚು ಬೇಕಾದಾಗ ದಾನಿಗಳ ಜೊತೆ, ವಿಶೇಷವಾಗಿ ಮೈಮೂನರವರ ಜೊತೆ, ಬೇರೆಲ್ಲ ನಮ್ಮ ಎಡ್ವರ್ಡ್ ಇದ್ದಾರೆ, ಬೇರೆ ಎಲ್ಲರೂ ಒಬ್ಬೊಬ್ಬರ ಹೆಸರು ಹೇಳಿಕ್ಕೆ ಹೋಗುದಿಲ್ಲ, ಎಲ್ಲರ ಜೊತೆ ಕೂಡ ಸೇರಿಕೊಂಡು ನಮ್ಮ ಸತ್ತಾರ್ ಅವರು ಕೂಡ ಸಹಕಾರವನ್ನು ಮಾಡಿದ್ದಾರೆ. ನಮ್ಗೆ ಈ ಪುಸ್ತಕ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲ ಮೈಮೂನರವರ ಜೊತೆ ಇದ್ದಂತ ಎಲ್ಲ ದಾನಿಗಳ ಹೆಸರಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಅವರಿಗೂ ಕೂಡ ನಾನು ಹರೇಕಳ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ಹಂಸಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರ ಪರವಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಾತಾಡುವುದಿದ್ರೆ ಬಹಳಷ್ಟು ವಿಚಾರಧಾರೆಗಳಿದ್ರೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಈಗಾಗಲೇ ಸಮಯ ಮೀರಿದೆ. ನಾನು ಮತ್ತೊಮ್ಮೆ ನನ್ನ ಸಹೋದರ ಹಂಸಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರು, ನಿಮ್ಮ ಹೆಸರು ಈ ಗ್ರಾಮದಲ್ಲಿ ಪುಸ್ತಕ ಬಿಡುಗಡೆಯ ಮೂಲಕ ನಿಮ್ಮ ಹೆಸರು ಈ ಗ್ರಾಮದಲ್ಲಿ ಶಾಶ್ವತವಾಗಿ ಉಳಿತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಮಗದೊಮ್ಮೆ ಹಂಸಾ ಮಲಾರ್ ಮತ್ತು ಅನ್ಸಾರ್ ಇನೋಲಿ ಅವರಿಗೆ ವೈಯಕ್ತಿಕವಾಗಿ ಮತ್ತು ಹರೇಕಳ ಗ್ರಾಮ ಪಂಚಾಯತ್ನ ಪರವಾಗಿ ಮತ್ತು ಗ್ರಾಮದ ಸರ್ವ ಜನತೆ ಪರವಾಗಿ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹರೇಕಳ. ನಮ್ಮ ಗುತ್ತಿಗೆದಾರರಾದಂಥ ಇಂತಿಯಾಜ್ ರವರಿದ್ರೆ ವೇದಿಕೆಗೆ ಬರಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಲ್ಯಾಣಿ ಎಂಟರ್ಪ್ರೈಸ್ ಇದರ ಮಾಲಕರಾದಂಥ ಗಿರೀಶ್ ರವರು ವೇದಿಕೆಗೆ ಬಂದು ಗಿರೀಶ್ ರವರು ವೇದಿಕೆಗೆ ಬಂದು ಪುಸ್ತಕವನ್ನು ಸ್ವೀಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಹಾರ್ಡ್ವೇರ್ ಇದರ ಮಾಲಕರಾದಂಥ ಶಾಹುಲ್ ಅಹಮದ್ ರವರು ಕೂಡ ವೇದಿಕೆಗೆ ಬಂದು ಪುಸ್ತಕವನ್ನು ಸ್ವೀಕಾರ ಮಾಡ್ಕೋಬೇಕಂತ ಕೇಳಿಕೊಳ್ತೇನೆ. ಇಂತಿಯಾಜ್ ರವರು ವೇದಿಕೆಗೆ ಬಂದು, ಅದೇ ರೀತಿ ಉಳ್ಳಾಲ ಇದರಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ನಮ್ಮ ಹರೇಕಳದಲ್ಲಿ ಹುಟ್ಟಿದಂತ
ಇಸ್ಮತ್ ನಿಸಾರ್ ಅವರು ಕೂಡ ವೇದಿಕೆ ಬಂದು ಪುಸ್ತಕವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ನೂರುನಿಸಾ ಇವರು ಕೂಡ ವೇದಿಕೆ ಬಂದು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತ ನಾಟ್ಯ ವೈದ್ಯರಾದಂತಹ ರುಕಿಯಾ ಡಬ್ಬೆಲ್ ಅವರು ಕೂಡ ವೇದಿಕೆ ಬಂದು ಪುಸ್ತಕವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನನ್ನ ಸನ್ಮಿತ್ರರಾದಂತಹ ಪುದು ಪಂಚಾಯತ್ ಇದರ ಕಾರ್ಯದರ್ಶಿ ಆದಂತಹ ಸಲಾಂ ಮಾರಿಫಲ್ ಅವರು ಕೂಡ ವೇದಿಕೆ ಬಂದು ಪುಸ್ತಕವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಎಲ್ರಿಗೂ ಈ ಒಂದು ಎಲ್ರಿಗೂ ಕಾರ್ಯದ ಒತ್ತಡ ಇದ್ರೂ ಎಲ್ರೂ ಕೂಡ ಅದೇ ರೀತಿ ನನ್ನ ಮಿತ್ರರಾದಂತಹ ಭಾಗ್ಯರಾಜ್ ಕೂಡ ವೇದಿಕೆ ಬಂದುಕೊಂಡು ಪುಸ್ತಕವನ್ನು ಸ್ವೀಕರಿಸಬೇಕು. ತ್ಯಾಗಂ ಸರ್ ಕೂಡ ವೇದಿಕೆ ಬಂದು ನಮ್ಮ ಒಂದು ಪುಸ್ತಕವನ್ನು ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉಳಿದ ಎಲ್ರಿಗೂ ಪುಸ್ತಕ ಉಂಟು ಹೊರಗಡೆ, ಪ್ರತಿಯೊಬ್ಬರು ತಮಗೆ ಬೇಕಾದಂತ ಎಷ್ಟು ಪುಸ್ತಕಗಳು ಬೇಕು ಎಲ್ಲವನ್ನು ತೆಗೆದುಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಈ ಪುಸ್ತಕ ಲಭ್ಯವಿರುತ್ತದೆ. ಯಾರಿಗಾದರೂ ಬೇಕಿದ್ದರೆ ಇಲ್ಲಿ ಸಂಪರ್ಕಿಸಿಕೊಂಡು ಅದೇ ರೀತಿ ಎಲ್ರಿಗೂ ಈ ಸಂದರ್ಭದಲ್ಲಿ ಈ ಪುಸ್ತಕ ರಚನೆ ಮಾಡಲಿಕ್ಕೆ ನಾನಾ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದಂತ ಎಲ್ಲರನ್ನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಕೊನೆಯದಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮೂಡಿ ಬಂದ ಪುಸ್ತಕವನ್ನ ನಾವೆಲ್ಲರೂ ಒಂದೊಬ್ಬರು ಒಂದೊಂದು ಪುಸ್ತಕವನ್ನ ಖರೀದಿ ಮಾಡುವ ಮುಖೇನ ನಾವು ಪ್ರೋತ್ಸಾಹವನ್ನು ಮಾಡುವಂತ ತಮ್ಮೆಲ್ಲರಲ್ಲಿ ವಿನಂತಿ. ಸುಮಾರು 250 ರೂಪಾಯಿ ಬೆಲೆ ಇದೆ. ನಾವೆಲ್ಲರೂ ಇವತ್ತಿಗೆ ನಾವು ತಗೊಳ್ಳೋದಿದ್ರೆ 200 ರೂಪಾಯಿ ಕೊಡ್ತಾ ಇದ್ದಾರೆ. ಖಂಡಿತ ನಾವು ಇದನ್ನ ನಾವೆಲ್ಲರೂ ಊರಿನ ಜನತೆ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಯಿಂದ ಬಹಳ ವಿನಂತಿ ಮಾಡ್ತಾ ಇದ್ದೇನೆ. ಮನೆರೆ ಇತಿಹಾಸದ ತವರು, ಸಂಸ್ಕೃತಿಯ ನಾಡು, ಕಲೆಗಾರರ ಬೀಡು ಆದಂತಹ ಈ ಒಂದು ಹರೇಕಳ ಗ್ರಾಮದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದ ಒಂದು ಭಾಗವಹಿಸಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ಮಾನ್ಯ ಕರ್ನಾಟಕದ ಘನ ಸರ್ಕಾರದ ಸಭಾಧ್ಯಕ್ಷರಾದ ಶ್ರೀಯುತ ಯುಟಿ ಖಾದರ್ ಸಾಹೇಬರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸಭೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ ಎನ್ನುತ್ತಾ ದಾನಿಗಳಾದಂಥ ಶ್ರೀಮತಿ ಮೈಮೂನಾ ಮೇಡಮ್ ಇದ್ದೀರಿ. ತಮಗೂ ಕೂಡ ನಾನು ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಸಭೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅವರಿಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವರು ಬರೀ ಅಧ್ಯಕ್ಷರೆಲ್ಲ, ಅವರು PDO ಸಿಬ್ಬಂದಿ ಎಲ್ಲವೂ ಕೂಡ ಅವ್ರನ್ನ ಹೊಗಳಿಕ್ಕೆ ಈ ಒಂದು ವೇದಿಕೆ ಸಾಲ್ತಾ ಇಲ್ಲ. ಹಾಗಾಗಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಮಾನ್ಯ ಅಧ್ಯಕ್ಷರು ಅವರಿಗೂ ಕೂಡ ವೇದಿಕೆ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತ್ನ ಹಾಗೂ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳಾದಂತಹ ಶ್ರೀಯುತ ಶೀನಾ ಶೆಟ್ಟಿ ಇದ್ದೀರಿ. ತಮಗೂ ಕೂಡ ಧನ್ಯವಾದಗಳು ಸರ್. ಅದೇ ತರನಾಗಿ ಮುಖ್ಯವಾಗಿ ಈ ಒಂದು ಕೃತಿಯ ಕರ್ತರಾದ ಶ್ರೀಯುತ ಹಂಜಾ ಮಲ್ಲಾರ್ ಸರ್ ಇದ್ದೀರಿ, ಅನ್ಸಾರ್ ಇನೋಳಿ ಸರ್ ಇದ್ದೀರಿ. ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ಈ ಒಂದು ಕೃತಿಯ ಸಲಹೆಗಾರಲ್ಲದೆ ಗ್ರಾಮ ಪಂಚಾಯತ್ನ ಸಲಹೆಗಾರರು ಕೂಡ ಆದಂತಹ ಶ್ರೀಯುತ ಮುಸ್ತಫಾ ಮಲ್ಲಾರ್ ಸರ್ ಇದ್ದೀರಿ, ನಿಕಟಪೂರ್ವ ತಾಲೂಕ್ ಪಂಚಾಯತ್ ಸದಸ್ಯರು. ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಅದೇ ತರನಾಗಿ ವೇದಿಕೆಯ ಮೇಲೆ ಇರುವಂತಹ ಎಲ್ಲರೂ ಕೂಡ, ಎಲ್ಲ ಗೌರವಾನ್ವಿತ ಅತಿಥಿಗಳು ಕೂಡ ಧನ್ಯವಾದಗಳು. ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ನೆರೆದಿರುವಂತ ನಮ್ಮ ಹರೇಕಳ ಗ್ರಾಮದ ಎಲ್ಲ ಸಾರ್ವಜನಿಕರು, ಹಿರಿಯ ನಾಗರಿಕರು, ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು, ಮುದ್ದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಾನ್ಯರೇ, ಕೊನೆಯದಾಗಿ ಎಲ್ಲರಲ್ಲೂ ವಿನಂತಿ, ಮಾನ್ಯ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಎಲ್ಲರಿಗೂ ಒಂದು ಹರೇಕಳ ಗ್ರಾಮ ಪಂಚಾಯತ್ನ ಸ್ವಚ್ಛತೆ ಕುರಿತು ಕರಪತ್ರವೂ ಕೂಡ ಇದ್ದು, ದಯವಿಟ್ಟು ಎಲ್ಲರೂ ಅದನ್ನೊಂದು ತಗೊಂಡೋಗಿ ಸಂಪೂರ್ಣವಾಗಿ ಓದಿ ಸ್ವಚ್ಛ ಹರೇಕಳ ಗ್ರಾಮವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಸಹಕಾರವನ್ನು ನೀಡಿ ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಎಲ್ಲರೂ ಕೃತಿಯನ್ನು ಪಡೆದು ಓದಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೇವೆ. ಜೈ ಹಿಂದ್.